ಎಂದೋ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ. ಅದನ್ನೇ ನೆನೆಯುತ್ತಾ ಅದನ್ನೇ ನೀನು ಹಾಡಲು ನಾನು ಜೊತೆಗೂ ನುಡಿಸಿದೆ. ನೀನು ಹಾಡಿದೆ ನಾನು ನುಡಿಸಿದೆ, ಹಾಡೆ ಹಾದಿಯ ತೋರಿತು. ನಿನ್ನ ಕೊರಳಿಗೆ ನನ್ನ ಬೆರಳಿಗೆ ಸಂಜೆ ಶುಭವನ್ನು ಕೋರಿತು ಎಂಬ ಕವಿವಾಣಿಯಂತೆ ಚುಟುಕು ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ದಕ್ಷಿಣ ಕನ್ನಡ ಇದರ ಉದ್ಘಾಟನಾ ಸಮಾರಂಭವನ್ನ ನಾವಿಲ್ಲಿ ಇವತ್ತು ಆಯೋಜಿಸಿದ್ದು ನೀವೆಲ್ಲರೂ ಬಂದಿರುವುದು ಬಹಳ ಸಂತಸವನ್ನ ತಂದಿದೆ. ಎಲ್ಲ ಕವಿಗಳಿಗೂ ಸಾಹಿತ್ಯ ಪ್ರಿಯ ಸಹೃದಯರಿಗೂ ಕೂಡ ನಿರೂಪಕನಾಗಿ ನಾನು ಸ್ವಾಗತವನ್ನ ಕೋರ್ತಾ ಬಂದಂತಹ ಅತಿಥಿಗಳನ್ನ ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಅವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತೇನೆ. ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಘಟಕದ ಉದ್ಘಾಟನೆ ಶ್ರೀ ಇರಾನೇಮು ಪೂಜಾರಿ ಗೌರವಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ. ಮುಖ್ಯ ಅತಿಥಿಗಳು ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಮನೆ ಕೋಟೆಕಾರು ಗುತ್ತು ಅಧ್ಯಕ್ಷರು ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘ. ಶ್ರೀ ಹರ್ಷವರ್ಧನ ಉಳ್ಳಾಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ. ಫಾದರ್ ಮೆಲ್ವಿನ್ ಪಿಂಟೋ ಎಸ್.ಜೆ ನಿರ್ದೇಶಕರು ರೇಡಿಯೋ ಸಾರಂಗ್ 107.8 FM ಮಂಗಳೂರು. ಶ್ರೀ ಮೌರಿಸ್ ಮೊಂತೇರು ಉಪಾಧ್ಯಕ್ಷರು ಪಾಲನಾ ಮಂಡಳಿ ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮನ್ನೂರು. ಶ್ರೀ ನವೀನ್ ಅಮೀನ್ ಮುಖ್ಯ ವ್ಯವಸ್ಥಾಪಕರು ಸ್ಪಾರ್ ಹೈಪರ್ ಮಾರ್ಕೆಟ್ ಮಂಗಳೂರು. ಕಾವಿ ಕೃಷ್ಣದಾಸ್ ಅಧ್ಯಕ್ಷರು ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು. ಶಿವರಾಮ ಕಾಸರಗೋಡು ಅಧ್ಯಕ್ಷರು ಕಾಸರಗೋಡು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯ ಬರಗಂಗಾ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸುಂದರ ಸಮಾರಂಭಕ್ಕೆ ನಾವು ಹಲವಾರು ಅತಿಥಿಗಳನ್ನು
ಆಮಂತ್ರಿಸಿದ್ದೆವು. ಅವರು ನಮ್ಮ ಕರೆಗೆ ಹೋಗೊಟ್ಟು ಇಂದು ಬಂದಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ಪದಗ್ರಹಣದ ಒಂದು ಹೆಚ್ಚುವರಿ ಹೊಣೆಯನ್ನು ಕೂಡ ಅವರು ಹೊತ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಲಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರೇಮಂಡ್ ಡಿಕುನ್ನ ಸಂಪಾದಕರು ಪಿಂಗಾರ ಪತ್ರಿಕೆ, ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಉಳ್ಳಾಲ ತಾಲೂಕು ಹೊಸ ತಾಲೂಕು. ಈ ತಾಲೂಕಿನಲ್ಲಿ ಒಂದು ಘಟಕವನ್ನು ಸ್ಥಾಪಿಸಬೇಕಂತ ಕನಸನ್ನು ಹೊತ್ತವರು ಹಿರಾನೀಮ್ ಪೂಜಾರಿ ಅವರು ಒಂದು ಅಧ್ಯಕ್ಷ ಸ್ಥಾನವನ್ನು ಯಾರಿಗಾದ್ರೂ ಕೊಟ್ಟು ಈ ಚುಟುಕು ಸಾಹಿತ್ಯ ಪರಿಷತ್ತನ್ನು ನಮ್ಮ ಉಳ್ಳಾಲ ಪ್ರದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು, ಅದರ ಹೆಸರನ್ನು ನಾಲ್ದೇಸಿಗೆ ಪಸರಿಸಬೇಕೆಂಬ ಒಂದು ಆಸೆಯಿಂದ ಅವರು ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಹೊಣೆಯನ್ನು ನನಗೆ ವಹಿಸಿಕೊಟ್ರು. ಅವರಿಗೆ ಶ್ರೀ ಹಿರಾನೀಮ್ ಪೂಜಾರಿ ಅವರಿಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಡಾಕ್ಟರ್ ಸುರೇಶ ನೆಗಲಗುಳಿ, ಖ್ಯಾತ ವೈದ್ಯರು ಮತ್ತು ಸಾಹಿತಿಗಳು, ಪತ್ರಿಕೆಯನ್ನು ಕೂಡ ನಡೆಸ್ತಾರೆ. ಅದು 75 ವರ್ಷದ ಒಂದು ಸಂಭ್ರಮವನ್ನು ಈಗ ಕಂಡಿದೆ. ಹಾಗೆ ನಮ್ಮ ರೇಡಿಯೋ ಸಾರಂಗ್ನ ನಿರ್ದೇಶಕರಾಗಿ ಅವರು ಒಂದು ರೇಡಿಯೋ ಸಾರಂಗನ್ನು ಜನಪ್ರಿಯಗೊಳಿಸಿದ್ದಾರೆ. ಅದು ಜಗದ್ವಿಖ್ಯಾತವಾಗಿದೆ. ಅಂದ್ರೆ ಜಗತ್ತಿನಾದ್ಯಂತ ಇದರ ಪ್ರಸಾರವಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ವೆಬ್ಸೈಟ್ ಮೂಲಕ ಇರಬಹುದು, ಮತ್ತೆ ಆಪ್ ಮೂಲಕ ಇರಬಹುದು. ಹಾಗೆ ರೇಡಿಯೋ ಗಾರ್ಡನ್ ನಲ್ಲಿ ಕೂಡ ಈ ರೇಡಿಯೋ ಸಾರಂಗ್ ಪ್ರಸಾರ ಇದೆ. ಯಕ್ಷಗಾನವನ್ನು ನಿರಂತರವಾಗಿ 365 ದಿನಗಳನ್ನು ಪ್ರಸಾರಿಸುವಂತ ಏಕೈಕ ರೇಡಿಯೋ ಅಂದ್ರೆ ಅದು ರೇಡಿಯೋ ಸಾರಂಗ್. ಹಾಗೆ ತುಳು ಕಾರ್ಯಕ್ರಮ, ಅದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಇಲ್ಲಿಯ ಪ್ರಾದೇಶಿಕ ಭಾಷೆಗಳಿಗೆ ಬಹಳ ಒಂದು ಆದ್ಯತೆಯನ್ನು ಕೊಡುವಂತ ರೇಡಿಯೋ ಇದು. ಬಹಳ ಒಂದು ಜನರ ಒಂದು ಮನ್ನಣೆಯನ್ನು ಗಳಿಸಿದಂತ ರೇಡಿಯೋ. ಇದರ ಒಂದು ಜವಾಬ್ದಾರಿಯನ್ನು ಹೊತ್ತವರು ಇದನ್ನು ನಡೆಸುವುದು ಬಹಳ ಅತ್ಯಂತ, ಯಾಕಂದ್ರೆ ತುಂಬಾ ಕಷ್ಟಕರ. ಹಲವಾರು ಅವರು ಸಂಸ್ಥೆಗಳಲ್ಲಿ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಆದ್ರೆ ರೇಡಿಯೋ ಸಾರಂಗವನ್ನು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಇದರ ರೇಡಿಯೋ ಸಾರಂಗ್ ನಿರ್ದೇಶಕರಾದಂಥ ಫಾದರ್ ಮೆಲ್ವಿನ್ ಪಿಂಟೋ ಅವರು. ಆ ಸಂಸ್ಥೆಯಲ್ಲಿ ನಾನು ಕೂಡ ಒಂದು ಉದ್ಯೋಗಿ ಆಗಿದ್ದೀನಿ ಅನ್ನೋದಕ್ಕೆ ನಾನು ಕೂಡ ಹೆಮ್ಮೆ ಪಡ್ತೇನೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರನ್ನ ಲತಾ ವಿಕ್ರಮದತ್ತ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕಾಸರಗೋಡಿನಲ್ಲಿ ಒಂದು ಕನ್ನಡದ ಕಂಪನ್ನು ಪಸರಿಸಿದವರೆಂದ್ರೆ ಅದು ಶಿವರಾಮ್ ಕಾಸರಗೋಡ್ ಅವರು. ಅವರು ಪತ್ರಕರ್ತರು, ಹಾಗೆ ಬ್ಯಾಂಕ್ ಉದ್ಯೋಗಿಯಾಗಿ ಇದ್ರು. ಹಾಗೆ ಕನ್ನಡದ ಒಂದು ಕಾವಲುವನ್ನು, ಕನ್ನಡದ ಒಂದು ಸೇನಾನಿಯಾಗಿ ಅವರು ಕಾಸರಗೋಡಿನಲ್ಲಿ ಕನ್ನಡ ಗ್ರಾಮವನ್ನು ಕೂಡ ಅವರು ನಿರ್ಮಿಸಿದ್ದಾರೆ. ಹಲವಾರು ಕನ್ನಡ ಪರವಾದಂತಹ ಕಾರ್ಯಕ್ರಮ ನಡೆಸಿಕೊಂಡು ಇದ್ದಾರೆ. ಒಂದು ಕಾಲದಲ್ಲಿ ಅವರು ನನ್ನ ಆತ್ಮೀಯ ಮಿತ್ರರು. ಅವರು, ನಾನು ಹವ್ಯಾಸಿ ಪತ್ರಕರ್ತನಾಗಿ ಕಾಸರಗೋಡಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪಿಲಿಕುಂಜೆ ಇರ್ಬೋದು ಸರ್, ಪಿಲಿಕುಂಜೆ ಯಾವುದು ಬರ್ತಾ ಇಲ್ಲ ನೆನಪಿಗೆ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಹವ್ಯಾಸಿ ಪತ್ರಕರ್ತನಾಗಿ ಆ ಒಂದು ಶಿಬಿರದಲ್ಲಿ ಕೂಡ ಭಾಗವಹಿಸಿದ್ದು. ಬಹಳ ಅದರಲ್ಲಿ ಹಲವಾರು ವಸಂತ ಕುಮಾರ ಪೆರ್ಲಾ ಇರ್ಬೋದು, ಬೇರೆ ಬೇರೆ ಪತ್ರಕರ್ತರೆಲ್ಲ ಭಾಗವಹಿಸಿದ್ರು. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು, ಹಾಗೆ ಕನ್ನಡದ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಗಡಿನಾಡು ಕಾಸರಗೋಡಲ್ಲಿ ನಡೆಸಿಕೊಂಡು ಬರ್ತಾ ಇರೋದು ಒಬ್ಬ ಅಪ್ಪಟ ಕನ್ನಡ ಪ್ರೇಮಿ ಅಂದ್ರೆ ಅವರು ಶಿವರಾಮ ಕಾಸರಗೋಡು ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇವರನ್ನ ಪ್ರವೀಣ್ ಅಮ್ಮೆಂಬಳ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನನ್ನನ್ನು ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷನಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ನೇಮಕ ಮಾಡಿದಾಗ ನಾನು ಹೇಗಪ್ಪ ಈ ಚುಟುಕು ಸಾಹಿತ್ಯ ಪರಿಷತ್ತನ್ನು ಉಳ್ಳಾಲದಲ್ಲಿ ಈ ಒಂದು ಸಾಹಿತ್ಯದ ಕೆಲಸಗಳನ್ನು ಹೇಗೆ ಮುನ್ನಡೆಸ್ಕೊಂಡು ಬರುವುದು, ನನಗೆ ಯಾರು ಸಹಕಾರ ಕೊಡ್ತಾರೆ ಅನ್ನೋದು ನಾನು ಒಂದು ಚಿಂತೆಯಲ್ಲಿದ್ದಾಗ, ಈ ದಾಲ ಬೋಡಿಸಿ ಯಾನು ಇದಕ್ಕೆ ಹೆಂಚಿನ ಬೋರ್ಡು ಪನ್ಲೆ ಅವು ದಾಲ ಟೆನ್ಷನ್ ಮಲ್ಬರಲ್ಲಿ ಅಂತ ಹೇಳಿದಂತ ಒಂದು ವ್ಯಕ್ತಿ ಅಂದ್ರೆ ಅದು ನಮ್ಮ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಕಾವಿ ಕೃಷ್ಣದಾಸ್ ಅವರು.
ಅವರು ಎಲ್ಲರಿಗೂ ಸಾಹಿತ್ಯದ ಕೆಲಸಗಳಿಗೆ ಎಲ್ಲ ಕಡೆಗಳಲ್ಲೂ ಬೆನ್ನೆಲುಬಾಗಿ ಹಾಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡ್ತಾ ಬಂದವರು. ನಮ್ಮ ಒಂದು ಈ ಉಳ್ಳಾಲದ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಚೈತನ್ಯ ಭರಿತ ಒಂದು ಶಕ್ತಿ, ಚೇತನ ಭರಿತ ಶಕ್ತಿ ಕೂಡ. ಅವರು ಯಾವಾಗಲೂ ನಮ್ಮೊಟ್ಟಿಗಿದ್ದಾರೆ ಅನ್ನುವ ಒಂದು ಆ ಒಂದು ಭರವಸೆಯೊಂದಿಗೆ ಅವರನ್ನು ಇವತ್ತಿನ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಪದಗ್ರಹಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಕೋಟೆಕಾರು ವ್ಯವಸಾಯ ಬ್ಯಾಂಕ್ ದೇರಳಕಟ್ಟೆ ಬ್ರಾಂಚ್ನ ಮ್ಯಾನೇಜರ್ ಆಗಿರುವಂತಹ ಲೋಕಯ್ಯ ಪನ್ನೀರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ದಾರೆ. ಅದರಲ್ಲಿ ಕೂಡ ಹಿರಿಯ ಯಕ್ಷಗಾನ ಪಟು ಪಾತಾಳ ವೆಂಕಟರಮಣ ಭಟ್ ಅವರು ನಮ್ಮೊಂದಿಗೆ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳ್ಕೊಳ್ತಾ ಇದ್ದೀನಿ. ಅವರನ್ನು ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಘಟಕದ ಸದಸ್ಯರು ಅಥವಾ ನಮ್ಮ ಕಾರ್ಯದರ್ಶಿಯವರು ಒಂದು ಹೂ ನೀಡಿ ಸ್ವಾಗತ. ಸರ್ಪಂಗಳ ಈಶ್ವರ ಭಟ್ ಅವರು, ವಾಣಿ ಲೋಕಯ್ಯ ಇವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇನ್ನೀಗ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿರುವವರು ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಕಾವಿ ಕೃಷ್ಣದಾಸ್. ಹಿಂದೆ ತುಂಬಾ ಕೆಲಸಗಳನ್ನ ಮಾಡಿದೆ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನ ಮೂಲಕ. ಇದರ ಹಿಂದಿನ ಕೆಲವು ಅಧ್ಯಕ್ಷರು ಇಲ್ಲೇ ಇದ್ದಾರೆ. ರೇಮಂಡ್ ಡಿಕುನ್ನ ಅವರು ಇದ್ದಾರೆ, ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರು ಇದ್ದಾರೆ. ಹಾಗೆ ಉಳ್ಳಾಲದ ವಲಯ ಅಧ್ಯಕ್ಷರಾಗಿರುವಂತಹ ಆಗಿದ್ದಂತಹ ಹಿರಿಯ ಕನ್ನಡ ಮತ್ತು ಹವ್ಯಕ ಭಾಷೆಯ ಸಾಹಿತಿಗಳಾಗಿರುವಂತಹ ಗುಣಾಜೆ ರಾಮಚಂದ್ರ ಭಟ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಉಳ್ಳಾಲದ ಸುತ್ತಮುತ್ತ ಚುಟುಕು ಸಾಹಿತ್ಯದ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ರೂಪುಗೊಳಿಸುವುದಕ್ಕೆ ಈ ಸಮಿತಿಗೆ, ಈ ವಲಯದ ತಾಲೂಕಿನ ಎಲ್ಲಾ ಜನರು ಸಹಕಾರವನ್ನ ನೀಡಲಿ. ಪರಿಷತ್ತಿಗೆ ಈ ನೂತನವಾದ ಸಮಿತಿಯ ಕಾರ್ಯಚಟುವಟಿಕೆಗಳು ರಾಜ್ಯಾದ್ಯಂತ ಹೆಸರು ಗಳಿಸುವಂತಾಗಲಿ. ಮೈಸೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವಂತಹ ಚುಟುಕು ಸಾಹಿತ್ಯ ಪರಿಷತ್ತಿನ ಮತ್ತೊಂದು ಬೇರು ಉಳ್ಳಾಲದಲ್ಲಿ ಬೇರೂರುವುದಕ್ಕೆ ಈ ದಿನ ಅಣಿಯಾಗಿದೆ. ಅದಕ್ಕೆ ನಾವೆಲ್ಲರೂ ಜೊತೆ ಸೇರಿ ಅವರಿಗೆ ಬೆಂಬಲವನ್ನ ನೀಡೋಣ ಅಂತ ಹೇಳಿ ನನ್ನ ಮಾತನ್ನು ಪುಟಗಳಲ್ಲಿ ಅಷ್ಟಾದ್ರಿಯಲ್ಲಿ ಮೈಮರೆಯುವ ಬಾಲ ಭಾಸ್ಕರ ಮೂಡುಗಟ್ಟ ಕೋಡುಗಲ್ಲನ್ನು ಏರಿ ಉದಯಿಸುತ್ತಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಆಗಿರುವಂತಹ ತಾಲೂಕು ಚುಟುಕು ಸಾಹಿತ್ಯ ತಾಲೂಕು ಘಟಕ ಏನಿದೆ, ತಾಲೂಕು ಯಾವುದೆಲ್ಲ ಹೊಸ ತಾಲೂಕುಗಳಾಗಿವೆ ಅವುಗಳಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಉದ್ಘಾಟನೆ, ಪದಗ್ರಹಣ ಮತ್ತು ಕವಿಗೋಷ್ಠಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಹೊಸದಾಗಿ ಆಗುವ ತಾಲೂಕುಗಳಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಆಗಿರುವಂಥದ್ದು, ರಾಜ್ಯದಲ್ಲಿಯೇ ಪ್ರಪ್ರಥಮ ಉಳ್ಳಾಳ ತಾಲೂಕು ಎಂಬುದಾಗಿ ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದೆ. ದೀಪದ ಬತ್ತಿ ಹತ್ತಿ ಹೊತ್ತದ ಹೊರತು ಇನ್ನೊಂದು ದೀಪವನ್ನು ಹತ್ತಿಸಲಿಕ್ಕೆ ಸಾಧ್ಯವಿಲ್ಲ. ಉಳ್ಳಾಳದಲ್ಲಿ ದೀಪದ ಹತ್ತಿ ಅದನ್ನ ಉಳಿಸುವಂತ ಒಂದು ಕಾರ್ಯ ಪ್ರಫುಲ್ಲಿತವಾಗಿ, ಸುದೀರ್ಘವಾಗಿ, ಸುಲಲಿತವಾಗಿ, ಆನಂದಮಯವಾಗಿ, ಮನಮೋಹಕವಾಗಿ ಆಗಿದೆ. ಭಗವಂತನನ್ನು ಸ್ಮರಿಸಿ ಉರಿಸಿದ್ದೇವೆ. ಚುಟುಕು ಅಂತ ಹೇಳಿದ್ರೆ ಹಿರಿದರ್ಥ ಕೊಡುವಂತದ್ದು ಅದು ಚುಟುಕು. ತಮಗೆಲ್ಲ ಗೊತ್ತಿದೆ. ಇಡೀ ಜಗತ್ತಿನ ಹುಟ್ಟು ಆಗಿರುವುದೇ ಚುಟುಕಿನಿಂದ. ಓಂಕಾರ ಹೋಂ ಎನ್ನುವುದೇ ಚುಟುಕು. ಇಡೀ ಭಾರತದ ಹಿರಿಮೆ ಗರಿಮೆಯನ್ನು ಜಗತ್ತಿನ ಬೇರೆ ದೇಶಕ್ಕೆ ಸಾರಿರುವುದು ಚುಟುಕಿಯಿಂದಲೇ. ಸ್ವಾಮಿ ವಿವೇಕಾನಂದ ಸುಮಾರು 252 ಶಬ್ದಗಳಿಂದ ಅಮೆರಿಕದ ಚಿಕಾಗೋದಲ್ಲಿ ಚುಟುಕು ಭಾಷಣದಿಂದ ಭಾರತ ಅಂತ ಹೇಳಿದ್ರೆ ತನ್ನ ಹಿರಿಮೆ ಗರಿಮೆಯನ್ನು ಎತ್ತಿ ತೋರಿಸಿರುವಂತದ್ದು ಚುಟುಕು ಭಾಷಣದಿಂದ. ವಿದೇಶ ಮತ್ತು ನಮ್ಮ ದೇಶಕ್ಕೆ ಇರುವಂತಹ ವ್ಯತ್ಯಾಸ ಹಲವು. ಸಾಹಿತ್ಯ ಸಂಸ್ಕೃತಿಯ ತಾಯಿ ಬೇರು ನಮಗೆಲ್ಲ ಗೊತ್ತಿದೆ. ಕೆಲವು ದೇಶದಲ್ಲಿ ಒಂದು ಅರ್ಜಿ ಹಾಕಬೇಕಾದ್ರೆ ಓಲ್ಡ್ ಫಾದರ್, ನ್ಯೂ ಫಾದರ್, ಹಳೆಯ ತಂದೆ ಹೊಸ ತಂದೆ ಫಾರ್ಮುಲಲ್ಲಿ ಇದೆ. ಭಾರತದಲ್ಲಿ ಹಾಗಲ್ಲ. ಭಾರತದಲ್ಲಿ ತಂದೆ ಒಬ್ಬರೇ. ವ್ಯತ್ಯಾಸ ನೋಡಿ. ಇಲ್ಲಿಯ ಒಂದು ಸಂಸ್ಕೃತಿ ಉನ್ನತ ಮಟ್ಟದ. ಎಲ್ಲಾ ರೀತಿಯಿಂದಲೂ ಅದನ್ನು ವಿವೇಕಾನಂದರು
ದೇಶ ವಿದೇಶಕ್ಕೆ ಸಾರಿ ಹೇಳಿದ್ದಾರೆ. ಚುಟುಕೆಂದರೆ ಏನೆಂದು ಬಲ್ಲಿರಿ, ಅದು ಅಮೃತದ ತೊಟ್ಟು, ಅದು ಅಮೃತದ ತೊಟ್ಟು, ಕಾವ್ಯ ಕಾಮಿನಿಯ ಎದೆ ತೊಟ್ಟು, ಉಳ್ಳಾಳದಲ್ಲಿ ಇರುವಂತಹ ದೇವರ ಶ್ರೀಗಂಧದ ಬೊಟ್ಟು. ಹೀಗೆ ಚುಟುಕ ಅಂತ ಹೇಳಿದ್ರೆ ಅದು ಚಿಕ್ಕದಾದ್ರೂ ಹಿರಿದಾದ ಅರ್ಥ ಇದೆ. ರಾಷ್ಟ್ರಕವಿ ಕುವೆಂಪುರವರು ಪ್ರಪ್ರಥಮ ಬರೆದುದೇ ಚುಟುಕು. ಒಂದು ಕಡೆ ವಿಡಂಬರಿ ಹಿರಿಯ ಸಾಹಿತಿ ಅಂತಾರೆ, ಓ ಉದ್ದ ಕವನವೇ ನೀ 10 ಸಾಲುಗಳಿಂದ ಮಾಡಿದರೆ ಭರ್ತಿ, ನಾ 4 ಗೆರೆಗಳಿಂದ ಮಾಡುವೆ ಪೂರ್ತಿ ಎಂಬುದಾಗಿ ವಿಡಂಬರಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹೀಗೆ ನೋಡುವಾಗ ಚುಟುಕಿನಲ್ಲಿ ಹಲವರು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಸುರೇಶ್ ನೆಗಳಗುಳಿಯವರು, ಮತ್ತೆ ನಮ್ಮ ಮಂಗಳೂರು ತಾಲೂಕಿನ ಅವರ ಹತ್ತಿರವೇ ಇರುವಂತಹ ನಮ್ಮ ಮಿತ್ರರು, ಹೀಗೆ ತುಂಬಾ ಮಂದಿ ಹೆಸರು ಅಂತ ಹೇಳಿದ್ರೆ ತುಂಬಾ ಕೆಲವು ಉಳಿಬಹುದು. ಇದರಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರಾಗಿ, ಇಲ್ಲಿ ವಲಯದಲ್ಲಿ ಉಳ್ಳಾಳದಲ್ಲಿ ರಾಮಚಂದ್ರ ಭಟ್ಟೆ ಮತ್ತೆ ಉತ್ತಮವಾಗಿ ಮೇಲೆ ಕೊಂಡೊಯ್ದಿದ್ದಾರೆ. ಇದರಲ್ಲಿ ಕೇವಲ ಅಧಿಕಾರ ವಹಿಸುವುದು ಮುಖ್ಯ ಅಲ್ಲ, ತಾನು ಬೆಳೆಬೇಕು, ಇನ್ನೊಬ್ಬರನ್ನ ಬೆಳೆಸಬೇಕು. ಯಾವುದೇ ಲೋಪದೋಷ ಬಂದ್ರೆ ಅದನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಮನೆಯಲ್ಲಿ ಊಟದಲ್ಲಿ ಏನಾದ್ರೂ ಮನೆಯಲ್ಲಿ ಪದಾರ್ಥ ಏನಾದ್ರೂ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಅದನ್ನು ಸರಿ ಮಾಡ್ತೇವೆ. ಅದೇ ರೀತಿ ಸರಿ ಮಾಡುವಂತಹ ಒಂದು ಕ್ರಮ ಅದು ನಮ್ಮಲ್ಲಿ ಬೇಕಾಗಿದೆ. ಈ ತನಕ ಅಂತ ಅಧ್ಯಕ್ಷರೆಲ್ಲ ಮಾಡ್ತಾ ಹೋಗಿದ್ದಾರೆ, ಇನ್ನು ಮುಂದೆಯೂ ಮಾಡ್ತಾರೆ. ಒಟ್ಟಿನಲ್ಲಿ ಚುಟುಕು ಸಾಹಿತ್ಯದ ಬೆಳೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಪದಗ್ರಹಣ ಕಾರ್ಯಕ್ರಮ ಕೂಡ ಮುಂದೆ ಆಗ್ಲಿಕ್ಕಿದೆ. ಅದೇ ರೀತಿ ಚುಟುಕು ವಾಚನ ಕಾರ್ಯಕ್ರಮ ಆಗ್ಲಿಕ್ಕೆ, ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ತು ಎಲ್ಲ ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಚುಟುಕನ್ನ ನೀವು ಕಾಣಬಹುದು. ಮಹಾಭಾರತದಲ್ಲಿ ಇಲ್ಲಿ ಯಕ್ಷಗಾನ ಕಲಾವಿದರು ಅಲ್ಲಿದ್ದಾರೆ, ಇನ್ನು ಕೆಲವರು ಇರಬಹುದು. ಯುದ್ಧರಂಗದಲ್ಲಿ ಅಪಚ್ಯುತ ವಾಹನರ, ಪರಿಮುಕ್ತ ಕೇಶಿಗಳ, ಗತಿ ವಿಹೀನರ, ತಲವಲ್ಮೇಕ ಜಲಸಂಗಾತರನ್ನು ಇರುವುದು ಸರಿಯಲ್ಲ, ಕ್ಷತ್ರಿಯರ ಧರ್ಮ. ಕರ್ಣ ಅದೇ ರೀತಿ ಹೋದ. ಯುದ್ಧರಂಗದಲ್ಲಿ ಕರ್ಣನ ಬಾಯಿಯಿಂದ ಬಂದಿರುವಂತಹ ಚುಟುಕು, ಗುಣಿ ಸೈಫಿನ ಖಣಿ, ಕುಲಸಿದ್ಧ ಶಿರೋಮಣಿ, ಭಕ್ತರ ಹೃಣಿ, ಸಾಮರ್ಥ್ಯದ ಸಂದಣಿ. ಓ ಕೃಷ್ಣ, ನೀನು ಈ ರೀತಿ ನನಗೆ ಹೇಳಿಕೊಡುವಂಥದ್ದು ಸರಿಯೇ ಎನ್ನುವಂತಹ ವಿಷಯ ಒಂದು ಕಡೆ ಬಂದಾಗ ಕರ್ಣನ ಬಾಯಿಯಿಂದ ಬರುವಂತಹ ಮಾತು, ನೀನು ಪರ್ವತ, ನಾನು ಪ್ರಪಥ, ನೀನು ಲೋಕದ ಬಂಧು, ನಾನು ಸಿಡಿದು ಹೋದ ಸಿಂಧು, ನೀನು ನಾನು ಹೇಗೆ ಒಂದು. ಹೀಗೆ ಕರ್ಣನ ಬಾಯಿಂದಲೂ ಅಂದು ಚುಟುಕು ಬಂದಿದೆ. ಚುಟುಕು ಆ ವಾಕ್ಯಗಳನ್ನು ನೀವು ಕೇಳಬಹುದು, ವೇದ ಉಪನಿಷತ್ತುಗಳಲ್ಲೂ ಕೇಳಬಹುದು. ವಾಲ್ಮೀಕಿ ಬಹಳ ದೊಡ್ಡದಾಗಿ ಗ್ರಂಥವನ್ನು ಬರೆದಿದ್ದಾರೆ. ಸಮಾಧಾನ ಆಗ್ಲಿಲ್ಲ ವಾಲ್ಮೀಕಿಗೆ, ಆನಂತರ ಸರಳವಾಗಿ ಬರೆದಿದ್ದಾರೆ. ಮಹಾಭಾರತದಲ್ಲಿ ವ್ಯಾಸ ಅಗಾಧವಾಗಿ ಎಷ್ಟೋ ಸಮಯ ತೆಗೆದುಕೊಂಡು ಮಹಾಭಾರತ ಬರೆದಿದ್ದಾರೆ. ಕೊನೆಗೂ ಸಮಾಧಾನ ಆಗಿಲ್ಲ. ಲಾಸ್ಟಿಗೆ ಪರೋಪಕಾರವೇ ಪುಣ್ಯ, ಪರಪೀಡನವೇ ಪಾಪ ಅಂತ ಬರೆದ ವೇದ ವ್ಯಾಸ. ಸಮಾಧಾನ ಆಯಿತು. ಆ ಚುಟುಕು ಅವನಿಗೆ ಸಮಾಧಾನ ತಂದಿತು. ಹೀಗೆ ಚುಟುಕಿನಿಂದ ಸಮಾಜದ ಕೋರೆಗಳನ್ನು ತಿದ್ದುವಂತಹ ಕಾರ್ಯ, ಎಲ್ಲಿ ಲೋಪ ಆಗಿದೆ ಅದನ್ನ ಸಮಾಜವನ್ನ ಉತ್ತಮ ರೀತಿಯಲ್ಲಿ ಕೊಂಡು ಹೋಗುವಂತಹ ಕೆಲಸ ಕಾರ್ಯ ಕೂಡ ಚುಟುಕಿಯಿಂದ ಆಗ್ತದೆ. ವಿಧಾನಸೌಧದಲ್ಲಿ ಹಿಂದೊಮ್ಮೆ ಮೊಟ್ಟೆ ಬಿಸಾಡುವಂತಹ ಒಂದು ಸನ್ನಿವೇಶ ಬಂದಾಗ ಒಬ್ರು ಚುಟುಕು ರಚನೆ ಮಾಡಿದ್ರು, ಬಹಳ ಚೆನ್ನಾಗಿ. ಹಟ್ಟಿಯೊಳಗಿನ ಗೂಳಿ ಗುಟುರು ಹಾಕುವುದು ತಪ್ಪಲ್ಲ, ಹಟ್ಟಿಯೊಳಗಿನ ಗೂಳಿ ಗುಟುರು ಹಾಕುವುದು ತಪ್ಪಲ್ಲ, ಅದನ್ನ ಹಟ್ಟಿಯೊಳಗೆ ಕಟ್ಟಬೇಕೇ ವಿನಃ ವಿಧಾನಸೌಧದೊಳಗಲ್ಲ. ಬಹಳ ಕಠೋರವಾಗಿ ಬರುತ್ತೆ. ಪೆನ್ನು ಕೆಲವು ಸಂದರ್ಭದಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಆ ಪೆನ್ನು ಖಡ್ಗವಾಗಬೇಕು ಅಂತ ಒಬ್ಬರು ಹಿರಿಯ ಕವಿ ಮಾತಾಡುತ್ತಾ ದೊಡ್ಡದಾಗ್ತದೆ. ಕವಿ ಕೃಷ್ಣದಾಸರವರು ಕೂಡ ಮೊದಲೇ ನನ್ನ ಹತ್ರ ಹೇಳಿದರು, ನಾವು ಆದಷ್ಟು ಬೇಗ ಕಾರ್ಯಕ್ರಮ ಚೊಕ್ಕವಾಗಿ ಮಾಡುವಂತ. ಅಂದ ಹಾಗೆ ಸಮಯವನ್ನು ಹೆಚ್ಚು ಸಮಯ ತೆಗೆದುಕೊಂಡು ಬಿಡದೆ ಬಂದಂಥ ಈ ಸುಂದರ ಸಮಾರಂಭ, ಈ ಉಳ್ಳಾಳ ಅನ್ನುವಂಥದ್ದು ಹಿರಿಯ ಸಾಹಿತಿಗಳು, ಕಿರಿಯ ಸಾಹಿತಿಗಳು ಇರುವಂಥದ್ದು, ಮಹಾ ಸಾಹಿತಿಗಳು ಹುಟ್ಟು ಬೆಳೆದಂತಹ ತವರೂರು ಉಳ್ಳಾಳ ತಾಲೂಕು.
ಹೀಗೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಲಿ, ಭಗವಂತನ ಸದಾ ಆಶೀರ್ವಾದ ಇರಲಿ. ಅದೇ ರೀತಿಯ ಇಲ್ಲಿಯ ನೂತನ ಅಧ್ಯಕ್ಷರು ಎಡ್ವರ್ಡ್ ಲೋಬೋ, ಯಾವುದೇ ಒಂದು ಅಧ್ಯಕ್ಷ ನನಗೆ ಅಧ್ಯಕ್ಷ ತುಂಬ ವರ್ಷ ಸೇವೆ ಮಾಡಿದ್ದಾರೆ, ಈ ಸ್ಥಾನ ಕೊಡಿ ಅಂತ ಕೇಳಿದವರಲ್ಲ. ಹೀಗೆ ಚುಟುಕು ಸಾಹಿತ್ಯ ಪರಿಷದಲ್ಲಿ ಅನೇಕ ವರ್ಷ ಸೇವೆ ಸಲ್ಲಿಸಿದವರು. ಇದನ್ನೆಲ್ಲ ಗುರುತಿಸಿಕೊಂಡು ಅವರ ನೇಮಕವನ್ನು ಮಾಡಿದೆ. ಒಟ್ಟಿನಲ್ಲಿ ಅವರಿಗೆ ಮತ್ತೆ ಇಲ್ಲಿ ಶ್ರೀಮತಿ ವಾಣಿಯವರು ಇದ್ದಾರೆ, ಅನುಭವಿಗಳು ತುಂಬ ಜನ ಮಂದಿ ಇದ್ದಾರೆ, ಅಲ್ಲಿ ಗಟ್ಟಿಯವರು, ಕುಂಪಳ್ರವರು ಎಲ್ಲ ಇದ್ದಾರೆ. ಒಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಇದು ಈ ಪರಿಷತ್ತು ನಡೀತದೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಹರೀಶ್ ಸುಲಾಯ ಒಡ್ಡಂಬೆಟ್ಟರು ಸಮರ್ಥರು, ಇವಾಗಲೇ ಜಿಲ್ಲಾ ಸಮ್ಮೇಳನ ಮಾಡ್ತಿದ್ರು, ಕಾರಣಾಂತರದಿಂದ ಆಗಿಲ್ಲ, ಕೊರೋನಾ ಬಂದರಿಂದ. ಕಾವಿ ಕೃಷ್ಣದಾಸರು ಹೊಸತನದ ಕೆಲವು ಕಾರ್ಯಕ್ರಮ ಹಿಂದಿನ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಬಹುಶಃ ಅಮೆರಿಕ ಬೇರೆ ಬೇರೆ ದೇಶಗಳಿಂದ ಕೂಡ ಅಲ್ಲಿ ಇರುವಂತಹ ಕನ್ನಡಿಗರಿಗೆ ಅವಕಾಶ ಕೊಟ್ಟು ಆನ್ಲೈನ್ ಮುಖಾಂತರ ಚುಟುಕು ಕವಿಗೋಷ್ಠಿ ಮಾಡಿದ್ದಾರೆ. ಹೀಗೆ ಹೊಸತನ ಕೂಡ ಬೆಳೆಸಿ ಪರಿಷತ್ತಿಗೆ ಹೆಚ್ಚಿನ ಹೆಮ್ಮೆ ತಂದಿದ್ದಾರೆ. ರಾಜ್ಯದಲ್ಲಿ ಡಾಕ್ಟರ್ MGR ಅರಸುರವರ ಸೇವೆ ಮಹತ್ತರವಾದಂತಹ ಕೆಲಸ ಮಾಡುತ್ತಿದ್ದಾರೆ. ಹೀಗೆ ಚುಟುಕಿಗೆ ಹೆಚ್ಚಿನ ಒಂದು ಮೆರುಗು ಬರಲಿ, ದೇವರ ಆಶೀರ್ವಾದ ಇರಲಿ, ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ, ನಾವು ಬಹಳ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸಿದ್ದೆ. ಅವಸರದಿಂದ ಸ್ವಲ್ಪ ಎಡವಟ್ಟಾಯಿತು. ತುಂಬ ಕಾರ್ಯಕ್ರಮ ಹಾಕಿದ್ದಾರೆ. ಬಹುಶಃ ರಾಜ್ಯದಲ್ಲೇ ಅವರನ್ನು ನಮ್ಮ ಕೇಂದ್ರ ಚುಟುಕು ಸಾಹಿತ್ಯ ಪರಿಷತ್ತು ಗುರುತಿಸಿಕೊಂಡಿದೆ. ದಕ್ಷಿಣ ಕನ್ನಡಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟವರು ಶಿವರಾಮರವರು. ಅವರಿಗೆ ಕೂಡ ನಾನು ವಂದಿಸ್ತಾ ಎಲ್ಲರಿಗೆ ವಂದಿಸಿ ನನ್ನ 2 ಮಾತು ಮುಗಿಸಿದೆ. ಭಾಷಣವನ್ನ ಮಾಡಿದಂತಹ ಶ್ರೀ ಇರಾ ನೇಮು. ಹಾಗಿದ್ರೆ ಇನ್ನೀಗ ನಾವೆಲ್ಲ ಎದುರು ನೋಡ್ತಾ ಇರುವಂತಹ ಈ ಕಾರ್ಯಕ್ರಮದ ಪದಗ್ರಹಣ ಸಮಾರಂಭ, ಇದನ್ನ ನೆರವೇರಿಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಪದಗ್ರಹಣವನ್ನ ನೆರವೇರಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದಂತಹ ಇರಾ ನೇಮ್ ಪೂಜಾರಿ ಅವರನ್ನು ನಾವು ನಮ್ಮ ಚುಟುಕಿನ ಆಲದ ಮರ ಅಂತ ಕರಿತೇವೆ. ಆಲದ ಮರ ಎಲ್ಲ ಕಡೆಯಲ್ಲಿ ವಿಸ್ತರಿಸ್ತಾ ಹೋಗ್ತಾ ಇರ್ತದೆ. ಹಾಗೆ ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತನ್ನು ವಿಸ್ತರಿಸುವಂತ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಫಾದರ್ ಮೆಲ್ವಿನ್ ಪಿಂಟೋ ಅವರೇ, ನಮ್ಮ ಸೌಭಾಗ್ಯ ನೀವು ನಮ್ಮ ಜೊತೆಗಿರುವುದು. ನೀವು ಕೂಡ ರೇಡಿಯೋ ಸಾರಂಗ್ನ ನಿರ್ದೇಶಕರಾಗಿದ್ದೀರಿ. ಅದೇ ರೀತಿ ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶಿವರಾಮ ಕಾಸರಗೋಡು ಅಂದ್ರೆ ಕೇರಳ ರಾಜ್ಯಕ್ಕೆ ಸೇರ್ತದೆ. ಕೇರಳ ರಾಜ್ಯದಲ್ಲಿ ರಾಜ್ಯ ಭಾಷೆ ಮಲಯಾಳಂ. ಆ ಮಲಯಾಳಂ ನಾಡಿನಲ್ಲಿ ಕನ್ನಡ ಗ್ರಾಮವನ್ನೇ ಕಟ್ಟಿದಂತ ಕನ್ನಡ ಅಭಿಮಾನಿ. ಇವರಿಗೆ ನಾನು ತುಂಬಾ ಅಭಿಮಾನವನ್ನು ತೋರ್ತೇನೆ. ಅವರಿಗೆ ನಮ್ಮ ಚುಟುಕು ಸಾಹಿತ್ಯದ ಬಳಗದಿಂದ ಅಭಿನಂದನೆಗಳು. ನಿಮ್ಮ ಕನ್ನಡ ಸೇವೆ ನಮಗೆ ಮಾದರಿ ಸರ್. ಹಾಗೆ ಉಳ್ಳಾಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಎಡ್ವರ್ಡ್ ಲೋಬೋ ಅವರೇ, ಇನ್ನು ಕಾರ್ಯದರ್ಶಿಯಾಗಿರುವಂತಹ ವಾಣಿ ಲೋಕಯ್ಯ, ಚುಟುಕು ಸಾಹಿತ್ಯ ಪರಿಷತ್ತಿನಲ್ಲಿ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸುತ್ತಿರುವಂತಹ ಕಾವಿ ಕೃಷ್ಣದಾಸ್, ಕಾರ್ಯಕ್ರಮವನ್ನು ಹೇಗೆ ಯಾವಾಗ ಎಲ್ಲಿ ನಡೆಸಬೇಕು ಎಂಬುದನ್ನು ನಾವು ಅವರಿಂದ ತಿಳಿದು ಕಲಿಬೇಕಾಗಿದೆ. ಅದೇ ರೀತಿ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತನ್ನು ಈ ಮೊದಲು ನಡೆಸಿದಂತಹ ರೇಮಂಡ್ ಡಿಕುನ್ನ, ಡಾಕ್ಟರ್ ಸುರೇಶ್ ನೆಗಲಗುಡಿ ಅವರೇ, ಉಳ್ಳಾಲ ತಾಲೂಕು ಆಗುವುದಕ್ಕಿಂತ ಮೊದಲು ಘಟಕದ ಅಧ್ಯಕ್ಷರಾಗಿರುವಂತಹ ಆಗಿದ್ದು ತುಂಬಾ 7-8 ಕಾರ್ಯಕ್ರಮಗಳನ್ನು ಮಾಡಿದಂತಹ ಗುಣಾಜೆ ರಾಮಚಂದ್ರ ಭಟ್ ಅವರೇ, ಎಲ್ರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಸಾಧಾರಣವಾಗಿ ಅಧ್ಯಕ್ಷದ ಭಾಷಣವನ್ನು ಕೊನೆಗೆ ಮಾಡಬೇಕು. ನಾನು ಇನ್ನೊಂದು ಸಲ ಮೇಲೆ ಬರುವುದಿಲ್ಲ. ಆಗ ಇದೇ
ಆ ಸಂದರ್ಭದಲ್ಲಿ ನಾನು ಎಲ್ಲವನ್ನು ಮುಗಿಸಿ ಬಿಡ್ತೇನೆ. ಚುಟುಕು ಸಾಹಿತ್ಯ ಪರಿಷತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕೇಂದ್ರ ಘಟಕ ಎಲ್ಲ ಕಡೆಗಳಲ್ಲಿ ಕೂಡ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಅದರಲ್ಲೂ ನಾವು ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತನ್ನು ಕೇಳಿದ್ರೆ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹೆಚ್ಚಿಗೆ ಚುಟುಕಿನ ನಾವು ಯಾವುದರಲ್ಲಿ ಮಾಧ್ಯಮದಲ್ಲಿ ಕೇಳೋದಿದ್ರೆ ಅದು ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನಲ್ಲಿ ನಡೀತಾ ಇದೆ. ಇದೀಗ ನಾವು ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಸುಮಾರು 9 ತಾಲೂಕುಗಳಲ್ಲಿಯೂ ಕೂಡ ಹೊಸತಾಗಿ ಘಟಕಗಳನ್ನು ನೇಮಿಸಿ ಈಗಾಗಲೇ ಉಳ್ಳಾಲ ತಾಲೂಕಿನಿಂದ ಏನು ಪದಗ್ರಹಣ ಸಮಾರಂಭ ಪ್ರಾರಂಭವಾಗಿದೆ. ಇನ್ನು 1-2 ತಿಂಗಳುಗಳಲ್ಲಿ ಎಲ್ಲ 9 ಜಿಲ್ಲೆಗಳಲ್ಲಿ ಕೂಡ ಏನು 9 ತಾಲೂಕಿನಲ್ಲಿಯೂ ಕೂಡ ಈಗಾಗಲೇ ಅಧ್ಯಕ್ಷರನ್ನು ನಾವು ಚುನಾಯಿಸಿದ್ದೇವೆ. ಇನ್ನು ಪದಗ್ರಹಣ ನಡೆಯಲು ಬಾಕಿ. ಆದ ಕಾರಣ ನಾನು ಮೊದಲಿಗೆ ಉಳ್ಳಾಲ ಘಟಕದಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಆಯ್ಕೆವಾಗಿರುವಂತಹ ಎಡ್ವರ್ಡ್ ಲೋಬೋ ಅವರನ್ನು ಅಭಿನಂದಿಸ್ತೇನೆ. ಅದೇ ರೀತಿ ಈ ಘಟಕದಲ್ಲಿ ಉಪಾಧ್ಯಕ್ಷರಾಗಿ MS ವೆಂಕಟೇಶ್ ಗಟ್ಟಿ ಇದ್ದಾರೆ. ವಾಣಿ ಲೋಕಯ್ಯ ಕಾರ್ಯದರ್ಶಿ, ಗುಣವತಿ ಕಿನ್ಯ ಜೊತೆ ಕಾರ್ಯದರ್ಶಿಯಾಗಿದ್ದಾರೆ. ಅರ್ಚನಾ ಬಂಗೇರ ಜೊತೆ ಕಾರ್ಯದರ್ಶಿ, ಯೋಗೀಶ್ ಮಲ್ಲಿಗೆ ಮಾಡು ಇವರು ಕೋಶಾಧಿಕಾರಿಯಾಗಿದ್ದಾರೆ. SK ಕುಂಪಲ ಸದಸ್ಯರು, ಬಶೀರ್ ಕಿನ್ಯ ಇವರು ಕೂಡ ಸದಸ್ಯರು, ವೆಲೇರಿಯನ್ ಸಿಗ್ವೇರಾ ಬೋಳ ಇವರು ಕೂಡ ಸದಸ್ಯರು. ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ 1-2 ಮಾತುಗಳು ಸಾಹಿತ್ಯದ ಬಗ್ಗೆ ಹೇಳಿ ಮತ್ತೆ ಪದಗ್ರಹಣ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಸರ್ವಜ್ಞರು ಹೇಳಿದಂತೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಫಲವಿಲ್ಲ, ಸಾಹಿತ್ಯ ಎಲ್ಲರಿಗಲ್ಲ. ಆ ಸಮಯದಲ್ಲಿ ಬಹುಶಃ ಅವರಿಗೆ ಗೊತ್ತಿರಬಹುದು ಸಾಹಿತ್ಯ ಯಾರಿಗೆ ಬೇಕು ಅಂತೇಳಿ. ಅದಕ್ಕೆ ಅವರು 2 ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ, ಸಾಹಿತ್ಯ ಹೇಗಿರಬೇಕು ಅಂತೇಳಿ. ಅದರಲ್ಲೂ ಕೂಡ ಚುಟುಕು ಸಾಹಿತ್ಯ, ನಾವು ಚುಟುಕು ಸಾಹಿತ್ಯದ ಪ್ರಕಾರಕ್ಕೆ ಬರುವಾಗ ಇದು ಕಾವ್ಯದಲ್ಲಿ ಒಂದು ಮಹತ್ತರವಾದ ಪ್ರಕಾರ. ಮೊದಲೇ ಅಂದ್ರೆ ಕಾವ್ಯ ಹುಟ್ಟುವಾಗಲೇ ಚುಟುಕು ಹುಟ್ಟಿತ್ತು. ಆದ್ರೆ ಮಧ್ಯದಲ್ಲಿ ಕಾವ್ಯ ಬೆಳೆದಾಗ ಚುಟುಕು ಸಾಹಿತ್ಯ ಪ್ರಕಾರ ಸ್ವಲ್ಪ ಪ್ರಚಾರವನ್ನು ಕಳೆದುಕೊಂಡಿದ್ರು. ಇದೀಗ ಬಹಳಷ್ಟು ಮಟ್ಟಿಗೆ ಚುಟುಕು ಸಾಹಿತ್ಯ ಏನೋ ಒಳ್ಳೆಯ ಒಂದು ಹೆಸರನ್ನು ಪಡೆಯುತ್ತಾ ಇದೆ. ಎಲ್ಲ ಕವಿಗಳು ಅದಕ್ಕೆ ಆಕರ್ಷಿತರಾಗ್ತಾರೆ. ಚುಟುಕು ಬ್ರಹ್ಮ ಎಂದೇ ಕರೆಯಲ್ಪಡುವಂತಹ ದಿನಕರ ದೇಸಾಯಿ ಅವರು 2 ಚುಟುಕುಗಳನ್ನು ಇಲ್ಲಿ ನಾನು ಮೆನ್ಷನ್ ಮಾಡ್ತೇನೆ. ಒಂದು ಚುಟುಕು ಹೇಗಿರಬೇಕು ಎಂಬುದಕ್ಕೆ ಒಂದು ಚುಟುಕು ಅವರು ಬರೆದಿದ್ದಾರೆ. ಇನ್ನು ಚುಟುಕು ನಾವು ರಚಿಸುವಂತಹ ಚುಟುಕು ಹೇಗೆ ಇರಬಾರದು ಎಂಬುದಕ್ಕೂ ಕೂಡ ಅವರು ಒಂದು ಚುಟುಕು ಹೇಳಿದ್ದಾರೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿಬಿಡಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರವಾಗಿ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ 4 ಗೆರೆಯಲ್ಲಿ ಒಂದು ಸತ್ವಭರಿತ ಗಟ್ಟಿಯಾದ ಧ್ವನಿಪೂರ್ಣ ಚುಟುಕುಗಳು ಹೇಗಿರಬೇಕು ಎಂಬುದನ್ನು ಅವರು ಹೇಳಿದ್ದಾರೆ. ಇನ್ನು ಹೇಗಿರಬಾರದು ಎಂಬುದಕ್ಕೆ ನೋಡಿ, ಚುಟುಕುದೊಳಗಿದ್ದರೂ ಬರೀ 4 ಸಾಲು. ಚುಟುಕಿನಲ್ಲಿ ನಾವು ಚುಟುಕು ಬರೆಯುವಾಗ 4 ಸಾಲುಗಳನ್ನು ಬರೆಯುವುದು. ಇದರ ರಚನೆಗೆ ಬೇಕು ಪೂರ್ಣ ಕಂಟ್ರೋಲ್. 4 ಸಾಲು ಮುಖ್ಯ ಅಲ್ಲ, ಆ ಸಾಲಿನಲ್ಲಿರುವ ನಮ್ಮ ಹತೋಟಿ, ನಾವು ಹೇಗೆ ಅದನ್ನು ಮಾಡಬೇಕು, ಹೇಗೆ ಬರೆಯಬೇಕು ಎಂಬುದನ್ನಿದೆ. ಕಂಟ್ರೋಲ್ ತಪ್ಪಿದರೆ ರಚನೆ ಕಂಟ್ರೋಲ್ ತಪ್ಪಿದರೆ ರಚನೆ ನೆಲಕುರುಳುತ್ತದೆ. ಚುಟುಕಾಗಿರುವುದುಂಟು ಕಾಗದದ ಸುರುಳಿ, ಅದು ಬರೀ ಕಾಗದದ ಸುರುಳಿ. ಆ ರೀತಿಯಾಗಿ ಈಗ ನಾವು ಪ್ರಸಕ್ತ ಸಮಯದಲ್ಲಿ ನಾವು ಅದನ್ನೇ ನೋಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಏನು ನಾನು ಬರೆಯಬೇಕು ಎಂಬ ಹಂಬಲ ಇರ್ತದೆ ಹೊರತು ನಾನು ಬರೆದದ್ದು ಹೇಗಿರಬೇಕು ಎಂಬುದು ಗೊತ್ತಿರೋದು. ಆದ ಕಾರಣ ನಾನು ಒಂದು ಕಿವಿ ಮಾತು ಇಲ್ಲಿ ಹೇಳುವುದೇನೆಂದರೆ, ಉದಯೋನ್ಮುಖ ಬರಹಗಾರರಿಗೆ ನೀವು ಬರೆಯುವುದು ಎಷ್ಟೇ ಬರೆಯಿರಿ, ಆದರೆ ಬರೆದಂಥದ್ದನ್ನು ಮತ್ತೆ ಮತ್ತೆ ನೋಡಿ ಏನ್ ಮಾಡ್ಬೇಕು, ನಾವು ಅದನ್ನು ತಿದ್ದಿಕೊಳ್ಬೇಕು. ನಮ್ಗೆ ಬೇಕಾದ್ದು ಗಟ್ಟಿ ಸಾಹಿತ್ಯ, ಧ್ವನಿಪೂರ್ಣವಾದ್ದು, ಸತ್ವಪೂರ್ಣವಾದ್ದು, ಅದು ಮಾತ್ರ ಓದುಗನಲ್ಲಿ ಉಳಿಯುತ್ತದೆ. ನಾವು ವೇದಿಕೆಯಲ್ಲಿ ಎಷ್ಟೇ ಅದನ್ನು ಓದಿರಬಹುದು ಅಥವಾ ವಾಚನ ಮಾಡಬಹುದು, ಅದು ಕಾರ್ಯವಲ್ಲ. ನಮ್ಗೆ ಮುಖ್ಯವಾಗಿ ಬೇಕಾದ್ದು ಓದುಗರ ಪ್ರಶಂಸೆ. ಓದು ಪ್ರಶಸ್ತಿ ಅಥವಾ ಗೌರವ ಏನೇ ಇರಲಿ, ಅದೆಲ್ಲ ನಾವು ಮಾಡಿಕೊಳ್ಳುವಂತಹ ಒಂದು ವ್ಯವಹಾರವೇ ಹೊರತು ನಿಜವಾದಂತಹ ಪುರಸ್ಕಾರ ಬರೋದು ಅದು ಓದುಗನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪದಗ್ರಹಣ ಸಮಾರಂಭವನ್ನು ಪೂರೈಸುತ್ತೇನೆ. ಎಡ್ವರ್ಡ್ ಲೋಬೋ ಅವರು
ವೇದಿಕೆಯನ್ನು ನಮಗೆ ಒದಗಿಸಿದಂತಹ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಆಡಳಿತ ವರ್ಗಕ್ಕೂ ಕೂಡ ನಾನು ಋಣಿಯಾಗಿದ್ದೇನೆ. ಅದೇ ರೀತಿ ವಾಣಿ ಲೋಕಯ್ಯ ಅವರ ಹಸ್ಬೆಂಡ್ ಲೋಕಯ್ಯ ಅವರಿದ್ದಾರೆ, ಅವರು ಕೂಡ ನಮಗೆ ಸಾಕಷ್ಟು ಹೆಲ್ಪ್ ಅನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಇದ್ದು ಹೋಗಬೇಕು. ಅದೇ ಬಶೀರ್ ಕಿನ್ಯಾ ಅವರನ್ನು ಕೂಡ ಅಭಿನಂದಿಸ್ತೇನೆ. ಮುಂದಿನ ಕವಿಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವವರು. ಇದೀಗ ರಾಮಾಂಜಿ ಅವರಿಂದ ಪರಿಸರ ಗೀತೆ. ರಾಮಾಂಜಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ವಿದ್ಯಾರ್ಥಿ ಮತ್ತು ನಮ್ಮ ಭೂಮಿಯಲ್ಲಿ ಸಕ್ರಿಯರಾಗಿರುವಂತಹವರು, ರಂಗಕರ್ಮಿಯೂ ಹೌದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಮರಗಿಡವ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ, ಮರಗಿಡವ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ, ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ಭೂಮಿಯು ತತ್ತರಿಸಿದೆ ಪರಿಸರ ಮಾಲಿನ್ಯದಿಂದ, ಈ ಭೂಮಿಯು ತತ್ತರಿಸಿದೆ ಪರಿಸರ ಮಾಲಿನ್ಯದಿಂದ. ಜನ್ಮ ನೀಡಿದ ಭುವಿಯ ಮಸಣವ ಮಾಡಿದೆವಲ್ಲ, ಜನ್ಮ ನೀಡಿದ ಭುವಿಯ ಮಸಣವ ಮಾಡಿದೆವಲ್ಲ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಒಂದಾಗಿ ಬನ್ನಿ ಎಲ್ಲ ಗಿಡ ಮರಗಳ ಬೆಳೆಸೋಣ, ಒಂದಾಗಿ ಬನ್ನಿ ಎಲ್ಲ ಗಿಡ ಮರಗಳ ಬೆಳೆಸೋಣ. ದಗದಗಿಸುವ ಈ ಧರೆಯ ತಂಪಾಗಿಸಿ ಉಣಿಸೋಣ, ದಗದಗಿಸುವ ಧರೆಯ ತಂಪಾಗಿಸಿ ಉಣಿಸೋಣ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನಾವೆಲ್ಲರೂ ಒಂದಾಗಿ ಮನುಕುಲವ ಉಳಿಸೋಣ, ನಾವೆಲ್ಲರೂ ಒಂದಾಗಿ ಮನುಕುಲವ ಉಳಿಸೋಣ. ನಮ್ಮೆಲ್ಲರ ಹಕ್ಕುಗಳ ಒಂದಾಗಿ ಪಡೆಯೋಣ, ನಮ್ಮೆಲ್ಲರ ಹಕ್ಕುಗಳ ಒಂದಾಗಿ ಪಡೆಯೋಣ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಮತ್ತೆ ನಾವು ನಂಬಿದ್ದೇವೆ, ನಾವು ಅದನ್ನ ಒಳ್ಳೆಯ ಕಾರಣಕ್ಕಾಗಿ ಮಾಡುತ್ತೇವೆ ಅಂತ. ನೀವು ಶಿಕ್ಷಕರಾಗಿ ಹಲವು ದಶಕಗಳ ಅನುಭವವನ್ನ ಹೊಂದಿರುವವರು, ಕನ್ನಡ ಮತ್ತು ಹವ್ಯಕ ಭಾಷೆಯಲ್ಲಿ ನಿರಂತರ ಅಂದರೆ ನಿತ್ಯವೂ ಸಾಹಿತ್ಯವನ್ನ ಬೆಳೆಸುತ್ತಿರುವವರು, ಜೊತೆಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ವಲಯದ ಈ ತಾಲೂಕು ಆಗುವ ಮುನ್ನ ಇದ್ದ ವಲಯದ ಅಧ್ಯಕ್ಷರಾಗಿ ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನ ಮಾಡಿ ನಮಗೆಲ್ಲರಿಗೂ ಸಂತೋಷವನ್ನ ಕೊಟ್ಟವರು.
ನಿಮ್ಮ ಬಗ್ಗೆ ಅತೀವವಾದ ಅಭಿಮಾನವಿದೆ. ನೀವು ಗುರುಗಳೆಂದರೆ ಗಾಳಿ ಇದ್ದಂತೆ. ಗಾಳಿ ಎಂದರೆ ಬರಿಯ ಗಾಳಿಯಲ್ಲ, ಆಮ್ಲಜನಕ ಇದ್ದಾಗಿದೆ. ಅದು ಹಿರಿಯರ ಜೊತೆಗೂ ಇರ್ತದೆ, ಕಿರಿಯರ ಜೊತೆಗೂ ಇರ್ತದೆ, ಬಡವರ ಜೊತೆಗೂ ಇರ್ತದೆ, ಶ್ರೀಮಂತರ ಜೊತೆಗೂ ಇರ್ತದೆ, ಪಂಡಿತನ ಜೊತೆಗೂ ಇರ್ತದೆ, ಪಾಮರನ ಜೊತೆಗೂ ಇರ್ತದೆ. ಹಾಗಾಗಿ ನಿಮಗೆ ಈ ದಿನ ವಿಶಿಷ್ಟವಾಗಿ ನಮ್ಮ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಹಾಗೂ ಇವತ್ತು ನೂತನ ಸಮಿತಿಯಾಗಿರುವಂತಹ ಉಳ್ಳಾಲ ತಾಲೂಕು ಘಟಕದ ಪರವಾಗಿ ವಿಶೇಷವಾದ ಸನ್ಮಾನವನ್ನ ಮಾಡ್ತಿದ್ದೇವೆ. ಈ ನಮ್ಮ ಸನ್ಮಾನವನ್ನ ನೀವು ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳಿ. ಸನ್ಮಾನ ಮಾಡುತ್ತಾರೆ ಎಂಬ ಸುಳಿವು ಸಿಕ್ಕಿಲ್ಲ. ಈ ಸಂತೋಷವನ್ನ ಹಂಚಿಕೊಳ್ಳಲಿಕ್ಕೆ ಶಬ್ದಗಳ ಬಡತನ ನನ್ನನ್ನು ಕಾಡ್ತಾ ಇದೆ. ನಾನು ಇದನ್ನು ಕನಸು ಮನಸ್ಸಿನಲ್ಲೂ ನಿರೀಕ್ಷಿಸಲಿಲ್ಲ. ಇದೊಂದು ಸರ್ಪ್ರೈಸ್, ಒಂದು ಅಚ್ಚರಿ. ಇದಕ್ಕೆಲ್ಲ ಕಾರಣನಾದವರಿಗೆ ಧನ್ಯೋಸ್ಮಿ ಎಂದು ಕೈ ಮುಗಿವೆ. ಹಾಗೆ ನಿಮ್ಮಂತಹ ಸಹೃದಯರಿಗೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ನನಗೆ ಕೆಲವರ ಹೆಸರು ಗೊತ್ತಿಲ್ಲ, ಇಬ್ಬರದ್ದು ಕ್ಷಮಿಸಬೇಕು. ಎಲ್ಲ ನನ್ನ ಅತ್ಯಂತ ಹೃದಯಕ್ಕೆ ಹತ್ತಿರ ಆತ್ಮೀಯರು. ಕಾವಿಯವರು ಇರ್ಬೋದು, ಇರಾ ಇರ್ಬೋದು, ಹಾಸು ಒಡ್ಡಂಬೆಟ್ಟಿರು ಕಾಸರಗೋಡು, ಶಿವರಾಮ್ ಕಾಸರಗೋಡು ಇರ್ಬೋದು, ಎಡ್ವರ್ಡ್ ಇರ್ಬೋದು, ವಾಣಿ ಲೋಕ ಇರ್ಬೋದು, ಇನ್ನೊಬ್ಬರು ಅವ್ರ ಹೆಸರು ಬಶೀರ್ ಅಹಮದ್. ಕ್ಷಮಿಸಬೇಕು, ನಾನು ತಯಾರಿಯನ್ನು ಮಾಡಿಲ್ಲ. ಇದು ಹೀಗೆ ಮಾತಾಡೋದೇ ಒಂದು ಸಂತೋಷ. ನಿಜವಾಗಿ ತಯಾರಿ ಮಾಡೋದು ಕೃತಕ ಆಗ್ತದೆ. ಇರಲಿ, ನಾನೊಂದು 6 ತಿಂಗಳು ಕಾಲ, 1 ವರ್ಷಕ್ಕೆ ನನ್ನ ನೇಮಕ ಮಾಡಿದ್ರು. ಯಾರು? ನಮ್ಮ ಇರಾನಿಯ ಪೂಜಾರಿಯವರು, ನನ್ನ ಆತ್ಮೀಯರು, ಮತ್ತು ದಿವಂಗತ ಕೀರ್ತಿಶೇಷ ತಾರನಾಥ್ ಬೋಳಾರು. ಕ್ಷಮಿಸಿ, ಅವರು ಮರೆಯಬಾರದ ಹೆಸರು, ಪಕ್ಕ ಬರಲಿಲ್ಲ, ಯಾಕೆಂದ್ರೆ ಅನಿರೀಕ್ಷಿದಾಗ ಅವರು ನನ್ನನ್ನು ನೇಮಿಸಿದರು. ಆ ಪತ್ರ ಬಂದಾಗ ನನಗೆ ಆಶ್ಚರ್ಯವಾಯಿತು. 6 ತಿಂಗಳು ಓದಲಿಸಕ್ಕೆ ಒಂದು 5 ಕಾರ್ಯಕ್ರಮ ಮಾಡಿ. ನೆಗಳಗುಳಿಯವರು ಇದ್ರು, ರೇಮಂಡ್ರು ಇದ್ರು, ಅಡ್ಡಂಬೆಟ್ಟಿದ್ರು, ಇರಾನಿ ಪೂಜಾ ಅವರು ಬಂದಿದ್ರು, ಹಾಸು ಒಡ್ಡಂಬೆಟ್ಟು ಇವರೆಲ್ಲ ಬಂದಿದ್ರು. ಅದ್ಭುತ ಕಾರ್ಯಕ್ರಮ. ಅಮೃತ ಸೋಮೇಶ್ವರ ಮನೆಗೆ ಹೋಗಿ, ಅದು ಈಗಲೂ ನನ್ನ ಮೊಬೈಲ್ ಇದೆ, ಅದೊಂದು ಭಾಗ್ಯ. ಅಮೃತ ಸೋಮೇಶ್ವರ ಮನೆಗೆ ಹೋಗಿ ಪತ್ರಿಕೆ ನಾನು ಬರೆದುಕೊಟ್ಟು ಅದು ಮರುದಿವಸ ಬಂದಿದೆ. ಈಗಲೂ ನನ್ನ ಮೊಬೈಲ್ ಅದು ಉಂಟು ಚಿತ್ರದಲ್ಲಿ. ಇನ್ನು ಅದ್ಭುತ ಕಾರ್ಯಕ್ರಮ ಮಾಡಬೇಕು, ಒಂದು 10 ಆದರೂ ಮಾಡಬೇಕಂತ ನಾನು ಯೋಚಿಸಿದೆ. ಆದರೆ ಕೊರೋನಾ ಮಾರಿ ವ್ಯಾಪಕವಾಗಿ ಹಬ್ಬಿತ್ತು. ಆದ್ದರಿಂದ ಅದನ್ನು ಸ್ವಲ್ಪ 10 ಕಾರ್ಯಕ್ರಮ ಮಾಡಬೇಕು ಆಸೆ ಇತ್ತು. ಆಸೆ ನಿರಾಸೆ ಆಯಿತು. ಆದರೆ ಈ ಎಡ್ವರ್ಡ್ರಿಂದ ಇದರಲ್ಲಿ ನಾನು ನನ್ನ ಸಂಪೂರ್ಣ ಸಹಕಾರವನ್ನು ನಾನು ಅವರಿಗೆ ನೀಡುತ್ತೇನೆ. ಮತ್ತು ಮನಸ್ಸಲ್ಲಿ ನನಗೆ ಏನೂ ಇಲ್ಲ. ಕೆಲವೊಮ್ಮೆ ಉದ್ವೇಗಗಳು, ಪ್ರಾಯ ಸಹಜವಾದಂತಹ ಒತ್ತಡಗಳು, ನಾನು ಬೇರೆ ಸಂಘಟನೆಗಳು ಇದ್ದೇನೆ, ಅದರ ಹೆಸರೆಲ್ಲ ಹೇಳುವುದಿಲ್ಲ, ಅದು ಅಗತ್ಯ ಇಲ್ಲ. ನಾನು ಹೆಚ್ಚು ಮಾತಾಡುವುದಿಲ್ಲ, ಹೇಳಿಯೇ ನಾವು ಮಾತಾಡ್ತೇವೆ ಜಾಸ್ತಿ. ನಾನು ಸತ್ಯ ಹೇಳ್ತೇನೆ. ನನ್ನ ಎದೆಯನ್ನು ತೆರೆದು ಹೇಳುವ ಮಾತೇನೆಂದರೆ, ನನ್ನ ಬೆಳವಣಿಗೆ ಇವತ್ತು ಕವಿಯಾಗಿ, ಲೇಖಕನಾಗಿ ಸಮಾಜದಲ್ಲಿ ನಾನು ಹೇಗೆ ಗುರುಸಿದ್ದೇನೋ ಅದಕ್ಕೆ ಮೂಲ ಕಾರಣ ಚುಟುಕು ಸಾಹಿತ್ಯ ಒಂದು ಸಾಂಗತ್ಯ ಅಂತ ಇತ್ತು. ಆ ನಂತರ ಅದು ಚುಟುಕು ಸಾಹಿತ್ಯ ಪರಿಷತ್ ಆಯಿತು. ಮಹೇಶ್ ನಾಯಕ್ ಇರ್ಬೋದು, ಸುಬ್ರಾಯ ಭಟ್ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ರಘುಡಿಕಿದಿರ್ಬೋದು, ಸುಪಾರ್ಶ್ವ ಅವರು ಮಾಡಿದ ಸುರು. ಅಲ್ಲಿಂದ ನಾನು ಚುಟುಕು ಸಾಹಿತ್ಯ 22 ವರ್ಷಗಳಿಂದ 26 ವರ್ಷದ ಚೂಸಾಪದಲ್ಲಿದ್ದೇನೆ. ನನ್ನ ಬೆಳವಣಿಗೆ ಏನಿದ್ದರೆ ಲಯಬದ್ಧವಾಗಿ, ಛಂದೋಬದ್ಧವಾಗಿ. ಇನ್ನು ನಾನು
ನೆಗಳಗುಳಿರಿಂದ ಕಲಿಯುವುದಿದೆ. ನನಗಿಂತ ಕಿರಿಯರಾದರು ಯಾವುದು ಒಂದು ಛಂದೋ ಪ್ರಕಾರ ಗಜಲ್, ಅದರಲ್ಲಿ ಮಾತ್ರ ನಾನು ಪ್ರಯೋಗ ಮಾಡೋದು ಭಯ. ಛಂದೋ 5 ಮಾತ್ರ ಅಲ್ಲ, ನನಗೆ 3-4 ಭಾಮಿನಿ ವಾರದಾಗ ಎಲ್ಲ ಸಿದ್ಧಿಸಿದೆ. ನನಗೆ ಕನ್ನಡ ಅಧ್ಯಾಪಕ ಭಯ, ನನ್ನಿಂದ ಸಾಧ್ಯ ಇಲ್ಲಪ್ಪ, ನೀವು ಬರೀರಿ ಹೇಳಿದ್ರಿ. ಇದಕ್ಕೆಲ್ಲ ಕಾರಣ ನಮ್ಮ ಬಳಗದ ಅಶ್ವತ್ಥನಾರಾಯಣ ಇರ್ಬೋದು, ಹಾಸು ಒಡ್ಡಂಬೆಟ್ಟಿ ಇರ್ಬೋದು, ಕಾವಿ ಕೃಷ್ಣದಾಸ್ ಇರ್ಬೋದು, ಇನ್ನು ಅನೇಕರು ಅವರೆಲ್ಲ ಹೆಸರು ಹೇಳಲಾರೆ, ಹೇಳಿ ಕಷ್ಟ. ನನ್ನ ಬೆಳವಣಿಗೆ ಹಿಂದೆ ಅಥವಾ ಮುಂದೆ ಅಂತ ಹೇಳ್ತಾರೆ, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ದೊಡ್ಡ ಪಾತ್ರ ವಹಿಸಿ ನನ್ನ ಬದುಕಿನಲ್ಲಿ ಮರೆಯಲಾರದ ಸುಂದರ ಕ್ಷಣ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ. ಇವತ್ತು ಇದು ವಿಶ್ವದಲ್ಲೇ, ನಾನು ಮುಖಸ್ಥಿತಿ ಮಾಡೋದಿಲ್ಲ, ವಿಶ್ವದಲ್ಲೇ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತರ ಹೆಸರು ರಾರಾಯಿಸ್ತಾ ಇದೆ. ಕರ್ನಾಟಕದಲ್ಲಿ ಬೇರೆ ಯಾವ ಇದರಲ್ಲಿ ನಾನು ದೂರದಲ್ಲ, ಇದ್ದ ಗುಣಕ್ಕೆ ಮತ್ಸರವಿಲ್ಲ. ನಾವು ಹೊಟ್ಟೆ ಕಿಚ್ಚ ನಾವು ಮೆಚ್ಚಬೇಕು, ಪ್ರೋತ್ಸಾಹಿಸಬೇಕು. ಇಷ್ಟು ಸಕ್ರಿಯವಾದಂತಹ ಮಂಗಳೂರು ತಾಲೂಕು ಎಲ್ಲರೂ ದುಡಿದಿದ್ದಾರೆ, ಎಲ್ಲ ಹೇಳು ಎಲ್ಲರೂ ಅವರವರ ಮಟ್ಟಿಗೆ. ಆದರೆ ಇಷ್ಟು ವಿಶ್ವವ್ಯಾಪಕ, ದೇಶವ್ಯಾಪಿ, ರಾಜ್ಯವ್ಯಾಪಿ ಮಾಡಿದವರು ಕಾವಿ ಕೃಷ್ಣದಾಸ್. ಅವರು ನನಗಿಂತ ಕಿರಿಯರು, ಆದರೆ ಸಂಘಟನೆಯಲ್ಲಿ ನನಗಿಂತ ಹಿರಿಯರು. ಸಂಘಟನೆ ನಾನು ಅವರ ಮುಂದೆ ಏನೂ ಅಲ್ಲ, ನನಗೆ ಸಾಕಾಗಿದೆ. ಸಂಘಟನೆ ಎಷ್ಟು ಕಷ್ಟ ಅಂತ 6 ತಿಂಗಳಲ್ಲಿ ಉಳ್ಳಾಲ ತಾಲೂಕಿನ ಆ ಬ್ಯಾನರ್ ನಾನೇ ಹೊರಬೇಕು, ಅಲ್ಲಿ ಕಸ ಗುಡಿಸಬೇಕು, ಅಲ್ಲಿ ಕಾಫಿ ಚಾಯದ ವ್ಯವಸ್ಥೆ ಮಾಡು, ಹಣ ಇಲ್ಲ, ನಾವೇ ಹಾಕ್ಬೇಕು, ಈಗೆಲ್ಲ ಇತ್ತು. ಎಷ್ಟು ಕಷ್ಟ ಉಂಟಂತ ನನಗೆ ಗೊತ್ತಾಗಿದೆ. ಮುಳ್ಳಿನ ಕಿರೀಟ, ಯೇಸು ಕ್ರಿಸ್ತ ಹೇಳಿದ್ರು ಮುಳ್ಳಿನ ಕಿರೀಟ. ಆದರೆ ಅವನು ಸಂತೋಷ ಸ್ವೀಕರಿಸಿ, ಬಹಳ ಕಷ್ಟ ಉಂಟು. ಸಂಘಟನೆಯನ್ನು ಪತ್ರಿಕೆಯನ್ನು ಬೇಕಾಗಬೇಕು, ಎಲ್ಲರೂ ಸಮಾಧಾನ ಮಾಡಿಸಬೇಕು. ಅದ್ಭುತ ಕಾರ್ಯವನ್ನು ಮಾಡಿದರೆ. ಹಾಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಈಗಿನ ಮಂಗಳೂರು ತಾಲೂಕು ಅಧ್ಯಕ್ಷ ಕಾವಿ ಕೃಷ್ಣದಾಸರಿಗೆ, ಎಲ್ಲರೂ ನಮ್ಮ ಮುರುಳಿಸುವಂತಹ ಹಾಸು ಅಡ್ಡಂಬಟ್ಟವರಿಗೆ, ನಮ್ಮೆಲ್ಲರ ನಿರ್ದೇಶಕರಾದಂತಹ ಇರಾನಿ ಪೂಜಾರಿಯವರಿಗೆ ಹಾಗೂ ಎಲ್ಲರಿಗೂ ನಾನು ಚಿರಋಣಿ, ಆಭಾರಿ. ಸಣ್ಣ ಪುಟ್ಟ ಮನಸ್ತಾಪ ಇದ್ರೆ ನಾವು ಮನಸ್ಸು ಇಟ್ಟುಕೊಳ್ಳಬಾರದು, ನಾನು ಇಟ್ಟುಕೊಳ್ಳುವುದಲ್ಲ. ಯಾಕೆ ಮನಸ್ಸು ಶುದ್ಧ ಆಗಬೇಕು, ಒಳಗೊಳಗೆ ನಾವು ಕುದಿಯಬಾರದು, ಅದನ್ನು ಬಿಚ್ಚಿಡಬೇಕು. ಹಾಗಾಗಿ ಸಂತೋಷ ನಾನೇ ಸಾಕು. ಈ ಕ್ಷಣ ನಾನು ಬರೆದಿರ್ತಾರೆ ಡೈರಿಯಲ್ಲಿ, ಅದನ್ನು ನಾನು ನನ್ನ ಜೀವನ ಚರಿತ್ರೆ ಬರೆಯುವಾಗ ಇದನ್ನು ಉಲ್ಲೇಖಿಸ್ತೇನೆ. ಇಲ್ಲಿ ಯಾರೆಲ್ಲ ಇದ್ರು ನಾನು ಜೀವನ ಚರಿತ್ರೆ ಈಗಲ್ಲ, 70 ವರ್ಷ ಕಳೆಯಲಿ, ಅಷ್ಟು ಉಳಿದರೆ ಬರೀತಾನೆ. ಈಗ ಬೇಗ ಆಯ್ತು, 68ರಲ್ಲಿದ್ದಾರೆ. ಬರೆಯುವಾಗ ಈ ಚೂಸಾಪಕ್ಕೆ ಒಂದು 10 ಪುಟ ಮೀಸಲಾಗಿರ್ತದೆ. ಎಲ್ಲರನ್ನು ಧನ್ಯವಾದ. ಎಲ್ಲ ಗಣ್ಯರೇ, ಕವಿಗಳೇ ಹಾಗೂ ಮಿತ್ರರೇ, ಇದು ಚುಟುಕು ಸಾಹಿತ್ಯದ ಕುರಿತಂತೆ ಇರುವಂತಹ ಕಾರ್ಯಕ್ರಮ. ಆದ್ದರಿಂದ ಭಾಷಣ ಕೂಡ ಚುಟುಕಾಗಿರ್ಬೇಕು ಅಂತ ನಾನು ಅನ್ಸ್ಕೋತೀನಿ. ಉದ್ದವಾಗಿ ಮಾತನಾಡಬಾರ್ದು. ಅದಕ್ಕಾಗಿ ಚುಟುಕಾಗಿ ಒಂದೆರಡೇ ಮಾತುಗಳನ್ನು ಮಾತಾಡಲು ನಾನು ಬಯಸ್ತೇನೆ. ತುಂಬ ಸಂತೋಷ. ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಮಂಗಳೂರು ವಲಯದಲ್ಲಿ, ಮಂಗಳೂರು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಘಟಕ ಮಟ್ಟಗಳಲ್ಲೆಲ್ಲ ಚುಟುಕು ಸಾಹಿತ್ಯ ಏನಿದೆ ವಿಪುಲವಾಗಿ ಬೆಳೀತಾ ಇದೆ. ಮತ್ತು ಅಲ್ಲಿಯ ಕವಿಗಳೆಲ್ಲ ಬಹಳಷ್ಟು ಸಕ್ರಿಯರಾಗಿ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿದ್ದಾರೆ ಅನ್ನುವಂಥ ವಿಷಯವನ್ನು ತಿಳಿಯಲು ನಿಜವಾಗಿಯೂ ಸಂತೋಷವಾಗುತ್ತೆ. ಚುಟುಕು ಸಾಹಿತ್ಯಕ್ಕೆ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ ಅಂತ ಈಗಾಗಲೇ ನಮಗೆ ತಿಳಿದಂಥ ವಿಷಯ. ಕನ್ನಡ ಸಾಹಿತ್ಯದ ಆದಿಯಿಂದಲೂ ಹಲ್ಮಿಡಿ ಶಾಸನದಿಂದ, ಕವಿರಾಜ ಮಾರ್ಗದಿಂದ ಆಗಿರಲಿ, ಅಥವಾ ವಿಪುಲವಾಗಿ ಬೆಳೆದಂತಹ ವಚನ ಸಾಹಿತ್ಯದಲ್ಲಾಗಲಿ, ಅಥವಾ ದಾಸರ ಸಾಹಿತ್ಯದಲ್ಲಾಗಲಿ, ಆಧುನಿಕ ಸಾಹಿತ್ಯದಲ್ಲಾಗಲಿ, ಚುಟುಕು ಸಾಹಿತ್ಯಕ್ಕೆ ವಿಶೇಷವಾದಂಥ ಮನ್ನಣೆ ಸಿಕ್ಕಿದೆ. ಈಗಂತೂ ಚುಟುಕು ಸಾಹಿತ್ಯ ವಿಪುಲವಾಗಿ ಬೆಳೀತಾ ಇರುವಂಥದ್ದು ಬಹಳಷ್ಟು ಸಂತೋಷದ ವಿಷಯ. ದೊಡ್ಡ ದೊಡ್ಡ ಕಾದಂಬರಿಗಳನ್ನ ಅಥವಾ ಉದ್ದದ ಮಹಾಕಾವ್ಯಗಳನ್ನ ಬರಿತಾ ಹೋಗ್ಬೋದೇನೋ, ಅದಕ್ಕೆ ಅದರದೇ ಆದಂಥ ಮಿತಿಯೇನು ಇರುವುದಿಲ್ಲ. ಆದರೆ ಒಂದು ಚುಟುಕು ಸಾಹಿತ್ಯವನ್ನು ಬರಿಬೇಕಾದ್ರೆ ಸಣ್ಣದಾಗಿ 2 ಸಾಲುಗಳಲ್ಲಿ 3 ಸಾಲುಗಳಲ್ಲಿ ಒಂದು ವಿಶ್ವವನ್ನೇ ಅದರಲ್ಲಿ ಇರಬೇಕಾಗುತ್ತೆ, ಒಂದು ತತ್ವವನ್ನೇ ಅದರಲ್ಲಿ ಇಡಬೇಕಾಗುತ್ತೆ. ಅದರಿಂದ ಅಷ್ಟೊಂದು ಸುಲಭವಲ್ಲ. ನಾವು ಸುಲಭ ಅಂತ ತಿಳ್ಕೋಬಹುದು, ಆದರೆ ಚುಟುಕು ಸಾಹಿತ್ಯವನ್ನ, ಅದರಲ್ಲೂ ಹನಿಗವನಗಳನ್ನೆಲ್ಲ ಬರೆಯೋದು ಅಷ್ಟೊಂದು ಸುಲಭವಲ್ಲ. ಕೆಲವೊಮ್ಮೆ ಗೋಡೆ ಬರಹಗಳಂತ ಇರ್ತವೆ, ಗೋಡೆ ಬರಹಗಳು. ಅಲ್ಲಿ ಅದ್ಭುತವಾದಂತಹ ಸಾಹಿತ್ಯ ನಮ್ಮ ಅರಿವಿಗೆ ಇಲ್ಲದಂತೆ ಅಲ್ಲಿ ಬರುತ್ತೆ. ನಾನು ಹಲವಾರು ವರ್ಷಗಳ ಹಿಂದೆ ಒಂದು ಗೋಡೆ ಬರಹವನ್ನ ಓದಿದ್ದೆ. ಅದರಲ್ಲಿ 4 ಸಾಲುಗಳಿದ್ವು.
ಸ್ವಲ್ಪ ಪೋಲಿ ಅಂತ ಕಾಣಬಹುದು, ಆದ್ರೂ ಕೂಡ ಅದರಲ್ಲಿ ಅದರದ್ದೇ ಆದಂತಹ ಒಂದು ಮಹತ್ವದ ಸಾಹಿತ್ಯ ಇದೆ. ಅದು ಹೀಗಿತ್ತು, ತುಳುವಲ್ಲಿತ್ತು. ಅದು ಅದರಲ್ಲಿ ಓದಲಿಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಉದ್ದ ಲಂಗ ಅರ್ಧೆರೆ ಭಂಗ, ಉದ್ದ ಲಂಗ ಅರ್ಧೆರೆ ಭಂಗ, ಕುದ್ಯ ಲಂಗ ದೆರ್ಪೆರೆ ಭಂಗ, ರಡ್ಡುಲ ಅಂಡ ಭಂಗ ದಾಯಗ ಒಡು ಲಂಗ. ಹೀಗಿತ್ತು. ಅದು ಸ್ವಲ್ಪ ಬೋಲಿ ಅಂತ ತಿಳ್ಕೋಬಹುದು, ಆದ್ರೆ ಅದರಲ್ಲಿ ಅದರದ್ದೇ ಆದಂತಹ ಒಂದು ಸಾಹಿತ್ಯ ಇದೆ ನೋಡಿ. ಅಂದ್ರೆ ಚುಟುಕು ಸಾಹಿತ್ಯದಲ್ಲಿ ಅದ್ಭುತವಾದಂತಹ ಒಂದು ತತ್ವ ಇರುತ್ತೆ, ಮತ್ತು ಹಾಸ್ಯ ಇರುತ್ತೆ, ಒಂದು ರೀತಿಯ ವಿಶ್ವವನ್ನೇ ತೆರೆದಿಡುವಂತಹ ಒಂದು ಸಾಧನೆ ಚುಟುಕು ಸಾಹಿತ್ಯದಲ್ಲಿ ಬರುತ್ತೆ. ನಮ್ಮ ಆಧುನಿಕ ಚುಟುಕು ಸಾಹಿತ್ಯದಲ್ಲಿ ಹಲವಾರು ಕವಿಗಳಿದ್ದಾರೆ. BR ಲಕ್ಷ್ಮಣರಾವ್ ಆಗಿರಲಿ, ದುಂಡಿರಾಜ್ ಆಗಿರಲಿ, ಅದ್ಭುತವಾದಂತಹ ಹಾಸ್ಯ ಪ್ರಧಾನವಾದಂತಹ ಚುಟುಕು ಸಾಹಿತ್ಯವನ್ನ ಬರೀತಾರೆ ಅವರು. ಉದಾಹರಣೆಗೆ ದುಂಡಿರಾಜ್ ಅವರು ಬರೆದಂತಹ ಒಂದು ಬ್ಯಾಂಕಿನ ಬಗ್ಗೆ ಇರುವಂತಹ ಕವಿತೆ ನಿಮ್ಗೆಲ್ರಿಗೆ ಗೊತ್ತಿರಬಹುದು. ಬ್ಯಾಂಕಿನ ಬಗ್ಗೆ, ಬ್ಯಾಂಕಿನಲ್ಲಿ ಕ್ಯಾಶ್ ಕೌಂಟರ್ ಅಲ್ಲಿ ಇರುವಂತಹ ಹುಡುಗಿಯರು ಅವರು ನಗುವುದೇ ಇಲ್ಲ ಅಂತೆ. ಯಾಕೆ ನಗ್ತಾ ಇಲ್ಲ ಅಂತ ಅವರೊಂದು ಕವನವನ್ನು ಬರೆದಿದ್ದಾರೆ. ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಇರಬೇಕು ಹಾಕಿದ್ದಾರೆ ಬೋರ್ಡು ನಗದು, ಅದಕ್ಕೆ ಇರಬೇಕು ಹಾಕಿದ್ದಾರೆ ಬೋರ್ಡು ನಗದು. ಅದೇ ರೀತಿ BR ಲಕ್ಷ್ಮಣರಾವ್ ಅವರು ಈ ಮಕ್ಕಳು ಶಾಲೆಗೆ ಹೋಗುವಂತಹ ಒಂದು ದೃಶ್ಯವನ್ನ ಒಂದು ಚುಟುಕಿನ ಸಾಹಿತ್ಯದಲ್ಲಿ, ಹನಿಗವನದಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಅದು ಹೇಗೆ ಅಂದ್ರೆ, ಬಡವರ ಮಕ್ಕಳು ಮೂಟೆ ಹೊರುತ್ತಾರೆ ಕೂಲಿ ಕೆಲಸ ಮಾಡ್ತಾರೆ, ಅದಕ್ಕಾಗಿ ಅವರು ಮೂಟೆ ಹೊರುತ್ತಾರೆ. ಬಡವರ ಮಕ್ಕಳು ಮೂಟೆ ಹೊರುತ್ತಾರೆ ಕೂಲಿಗೆ, ಶ್ರೀಮಂತರ ಮಕ್ಕಳು ಮೂಟೆ ಹೊರುತ್ತಾರೆ ಸ್ಕೂಲಿಗೆ. ಶ್ರೀಮಂತರ ಮಕ್ಕಳು ಮೂಟೆ ಹೊರುತ್ತಾರೆ ಸ್ಕೂಲಿಗೆ ಅಂದ್ರೆ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗೆ ಹೋಗ್ತಾರೆ, ಆದ್ರೆ ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಹೊತ್ಕೊಂಡು ಹೋಗ್ತಾರೆ. ಆದ್ರೆ ಬಡವರ ಮಕ್ಕಳು ಮೂಟೆಗಳನ್ನು ಹೊತ್ತು ಕೂಲಿಗಾಗಿ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾರ್ಮಿಕವಾದಂತಹ ಸಂದೇಶವನ್ನ BR ಲಕ್ಷ್ಮಣರಾವ್ ಅವರು 4 ಸಾಲುಗಳಲ್ಲಿ ಹೇಗೆ ಹಿಡಿದಿಟ್ಟಿದ್ದಾರೆ ನೋಡಿ. ಅದೇ ರೀತಿ BR ಲಕ್ಷ್ಮಣರಾವ್ ಬರೆದಂತ ಇನ್ನೊಂದು ಕವನ ನಿಜವಾಗಿ ಮಾರ್ಮಿಕವಾದದ್ದು. ಒಂದು ಗಾಂಧಿ ಪ್ರತಿಮೆಯನ್ನ ಅವರು ನೋಡಿ ಬರೆಯುವಂತ ಒಂದು ಹನಿಗವನ ಹೀಗಿದೆ. ಗಾಂಧಿ ಪ್ರತಿಮೆಯ ಮೇಲೆ ಕೂತಿದೆ ಒಂದು ಕಾಗೆ, ಗಾಂಧಿ ಪ್ರತಿಮೆಯ ಮೇಲೆ ಕೂತಿದೆ ಒಂದು ಕಾಗೆ, ನಾವೇ ಕೂರಿಸಿದ ಹಾಗೆ, ನಾವೇ ಕೂರಿಸಿದ ಹಾಗೆ. ಅಂದ್ರೆ ಗಾಂಧಿ ಪ್ರತಿಮೆ ಮೇಲೆ ನಾವು ಕಾಗೆಯನ್ನು ಕೂರಿಸ್ತಾ ಇದ್ದೇವೆ. ಹೇಗೆ ಕೆಲವರ ತಲೆ ಮೇಲೆ ನಾವು ಗೂಬೆ ಕೂರಿಸ್ತಾ ಇದ್ದೇವೆ ಅಲ್ವಾ, ಅದೇ ರೀತಿ ಗಾಂಧಿ ಪ್ರತಿಮೆ ಮೇಲೆ ನಾವು ಕಾಗೆಯನ್ನ ಕೂರಿಸ್ತಾ ಇದ್ದೇವಾ ಏನೋ ಅನ್ನುವಂತ ಒಂದು ತತ್ವವನ್ನ, ಮಾರ್ಮಿಕವಾದಂತಹ ಸತ್ಯವನ್ನ ಆ ಕವನದಲ್ಲಿ ಅವರು ಇಟ್ಟಿದ್ದಾರೆ. ಬಂಧುಗಳೇ, ನಿಜವಾಗಿಯೂ ಸಂತೋಷದ ವಿಷಯ. ಈ ಉಳ್ಳಾಲ ಘಟಕದಲ್ಲಿ ಈ ಚುಟುಕು ಸಾಹಿತ್ಯ ವಿಪುಲವಾಗಿ ಬೆಳೀತಾ ಇದೆ ಮತ್ತು ಸಕ್ರಿಯವಾಗಿ ಇಲ್ಲಿಯ ಕವಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂತ ವಿಷಯ ನಿಜಕ್ಕೂ ಸಂತೋಷದಾಯಕವಾದದ್ದು. ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ನಾನು ಶುಭಾಶಯಗಳನ್ನ ಹಾರೈಸ್ತೇನೆ. ಇದೇ ರೀತಿ ಮುಂದೆ ಕೂಡ ಸಕ್ರಿಯವಾಗಿ ಇಲ್ಲಿಯ ಕವಿಗಳು ಚುಟುಕು ಸಾಹಿತ್ಯವನ್ನ ಬರೆದಿಡಲಿ. ವಿಶೇಷವಾಗಿ ಸಮಾಜದಲ್ಲಿರುವಂತ ಈಗಾಗಲೇ ನಮ್ಮ ಗಣ್ಯರು ಹೇಳಿದ ಹಾಗೆ ಅಂಕು ಡೊಂಕುಗಳನ್ನ ತಿದ್ದುವಂತ ಕೆಲಸ ಚುಟುಕು ಸಾಹಿತ್ಯದಿಂದ ಸಾಧ್ಯವಿದೆ. ಅದನ್ನು ಮಾಡುವಂತ ಕೆಲಸ ಕೂಡ ಕವಿಗಳು ಮಾಡಲಿ. ಹಾಗೂ ಇದೇ ರೀತಿ ಸಮಾಜಮುಖಿಯಾದಂತಹ ಕವನಗಳು ಬರಲಿ. ಸಮಾಜವನ್ನು ಅಣಕಿಸುವಂತ ಅಥವಾ ಸಮಾಜದಲ್ಲಿ ವೈಷಮ್ಯವನ್ನ, ದ್ವೇಷವನ್ನ ಮೂಡಿಸುವಂತ ಸಾಹಿತ್ಯ ಕೆಲವೊಮ್ಮೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತದೆ. ಅದೆಲ್ಲ ಬೇಡ, ಅಂಥದ್ದೆಲ್ಲ ಬೇಡ. ಸಮಾಜಮುಖಿಯಾದಂತ ಕವನಗಳು ಬರಲಿ. ಸಮಾಜವನ್ನ ಬೆಳೆಸುವಂತ ಸಾಹಿತ್ಯ ಇನ್ನೂ ಬರಲಿ ಅಂತ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯವನ್ನ ಹಾರೈಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೇಂದ್ರ ಸಮಿತಿ ಮೈಸೂರು ಇದರ ಪ್ರಧಾನ ಸಂಚಾಲಕ ಡಾಕ್ಟರ್ MGRR ಅವರ ನೇತೃತ್ವದಲ್ಲಿ 2000ನೇ ಇಸವಿಯಲ್ಲಿ ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಪ್ರಾರಂಭಗೊಂಡಿತು. ಆ ನಂತರ ಸುಮಾರು 5 ಬಾರಿ ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ನಡೆದಿದೆ. ಮುಂದಿನ ಕಾಸರಗೋಡು ಜಿಲ್ಲಾ 6ನೇ ಚುಟುಕು ಸಾಹಿತ್ಯ ಸಮ್ಮೇಳನ ಆಗಸ್ಟ್ ತಿಂಗಳಲ್ಲಿ ನಡೆಸಬೇಕೆಂದು ತೀರ್ಮಾನಿಸಿದ್ದೇವೆ. ಕೊರೋನಾ ನಿಮಿತ್ತ ಅದನ್ನು ನಾವು ಮುಂದುವರಿಸಲಾಗಿತ್ತು ಆ ಕಾರ್ಯಕ್ರಮ. ತಮಗೆಲ್ಲರಿಗೂ ಕಾಸರಗೋಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಚುಟುಕು ಕವಿಗಳಿಗೆ
ಕಾಸರಗೋಡು ಜಿಲ್ಲಾ 6ನೇ ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸುವ ಅವಕಾಶ ನೀಡಲಾಗುತ್ತದೆ. ಬಹುಶಃ ಗುಣಾಜಿ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅತ್ಯಂತ ಪ್ರಭಾವಿಯಾಗಿ ಹಾಗೂ ಸಂಘಟನಾತ್ಮಕವಾಗಿ ಚುಟುಕು ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಒಳ್ಳೆಯ ಕಾರ್ಯವನ್ನು ನಡೆಸಿಕೊಂಡು ಬಂದಿದೆ. ಇದರ ಅಧ್ಯಕ್ಷರಾಗಿರುವ ಕಾವಿ ಕೃಷ್ಣದಾಸ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಹಾಗೂ ನನ್ನ ಹಿರಿಯ ಮಿತ್ರರಾಗಿರುವ ಈರಾ ನೇಮ ಪೂಜಾರಿ ಅವರ ನೇತೃತ್ವದಲ್ಲಿ ಸಾಕಷ್ಟು ನಾವು ಚುಟುಕು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿದ್ದೇವೆ. ಇಂದು ನೂತನವಾಗಿ ಆರಂಭಗೊಂಡ ಉಳ್ಳಾಳ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಸುಲಾಯ ಒಡಂಬೆಟ್ಟು ಇವರಿಗೆ ಉಳ್ಳಾಲ ಚುಟುಕು ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವರಿಗೂ ಉಳ್ಳಾಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಜೆ, ನಿರ್ದೇಶಕರು ರೇಡಿಯೋ ಸರಂಗ FM ಮಂಗಳೂರು, ಇವರಿಗೆ ನಮ್ಮ ಉಳ್ಳಾಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಕಾವಿ ಕೃಷ್ಣದಾಸ್ ಇವರಿಗೂ ಈ ಸಂದರ್ಭದಲ್ಲಿ ನಮ್ಮ ಘಟಕದ ವತಿಯಿಂದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿವರಾಮ್ ಕಾಸರಗೋಡು ಅಧ್ಯಕ್ಷರು ಕಾಸರಗೋಡು ಚುಟುಕು ಸಾಹಿತ್ಯ ಪರಿಷತ್ತು, ಇವರಿಗೂ ನಮ್ಮ ಉಳ್ಳಾಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ಎಡ್ವರ್ಡ್ ಲೋಬೋ ಇವರು ಸ್ಮರಣಿಕೆಯನ್ನು ನೀಡಿ ಗುಣಾಜೆ ರಾಮಚಂದ್ರ ಭಟ್ ಇವರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳ್ಳಾಲ ಘಟಕದ ಚುಟುಕು ಸಾಹಿತ್ಯ ಪರಿಷತ್ತಿನ ಎಡ್ವರ್ಡ್ ಲೋಬೋ ಅಧ್ಯಕ್ಷರು, ಇವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲಾ ಸಾಹಿತ್ಯಾಸಕ್ತರಿಗೂ, ಕವಿಗಳಿಗೂ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ ನಾನು ಚುಟುಕು ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕದಿಂದ ಕೋಟೆ ಕಾರುಗುತ್ತು ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದು ಕೇವಲ ಆರಂಭವಷ್ಟೇ. ಇದೊಂದು ದೀರ್ಘ ಪಯಣವಾಗಬೇಕು. ಈ ಪ್ರಯಾಣದಲ್ಲಿ ಹಿಂತಿರುಗಿ ನೋಡಿ ನಾವು ಮರೆತದ್ದನ್ನು ಅಥವಾ ಗಳಿಸಿಕೊಳ್ಳುವುದನ್ನು ಮತ್ತೆ ಮರುಗಳಿಸಿಕೊಳ್ಳುವ ಹಾಗೆ ಆಗಬೇಕು. ಚುಟುಕು ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಡೆಯುವ ಕವಿಗೋಷ್ಠಿಗೆ ಸ್ವಾಗತ. ಕವಿಗಳಿಗೂ ಸ್ವಾಗತ, ಕಿವಿಗಳಿಗೂ ಸ್ವಾಗತ. ಇಂದಿನ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡುವ ಶ್ರೀಯುತ ಪ್ರವೀಣ್ ಅಮ್ಮೆಂಬಳ ಕವಿಗಳು, ಪತ್ರಕರ್ತರು, ಮಂಗಳೂರು ಆಕಾಶವಾಣಿ ನಿರೂಪಕರು, ಇವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಬಹುಭಾಷಾ ಕವಿಗೋಷ್ಠಿಗೆ ಭಾಗವಹಿಸುವ ಕವಿಗಳ ಹೆಸರು ಹೀಗಿವೆ: ಗುಣಾಜೆ ರಾಮಚಂದ್ರ ಭಟ್, ಹವ್ಯಕ, ವೆಲೇರಿಯನ್ ಸಿಕ್ವೇರ, ಪ್ರವೀಣ್ ಅಮ್ಮೆಂಬಳ, SK ಕುಂಪಲ, ಶಾಂತಪ್ಪ ವಾಣಿ ಲೋಕಯ್ಯ, ಸುಮಂಗಲ ದಿನೇಶ್ ಶೆಟ್ಟಿ, ದೀಕ್ಷಿತ್ ಕೊಳ್ಳೂರು, ಲತಾ ವಿಕ್ರಮದತ್ತ, ಕಿರಣ್ ರಾಜ್, ಎಡ್ವರ್ಡ್ ಲೋಬೋ, ವೆಂಕಟೇಶ್ MS ವೆಂಕಟೇಶ ಗಟ್ಟಿ, ಸೈಫುಲ್ ಕುತ್ತಾರ್, ಯೋಗೀಶ್ ಮಲ್ಲಿಗೆ ಮಾಡು, ಗುಣವತಿ ಕಿನ್ಯಾ, ಆಕೃತಿ IS ಭಟ್, ರಮಿತಾ ಕುತ್ತಾರ್, ಲತೀಶ್ ಸಂಕೊಳಿಗೆ, ಪಂಕಜ ಮುಡಿಪು, ಕಾಂಚನಾ ಕೋಟೆಕಾರ್, ಅರ್ಚನ ಎಂಬಂಗೇರ, ಉಮ್ಮರ್ ಫಾರೂಕ್, ಚಂದ್ರಿಕಾ ಕೈರಂಗಳ ಮತ್ತು ಡಾಕ್ಟರ್ ಸುರೇಶ್ ನೆನೆಗೊಳಿ, ರೈಮಂಡ್ ಡಿಕೊನ್ನಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಮನ್ಸೂರ್ ಮುಲ್ಕಿ ಆಲ್ಸೋ ಹಿಯರ್. ಮೊದಲ 6 ಮಂದಿಯನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಗುಣಾಜೆ ರಾಮಚಂದ್ರ ಭಟ್, ವೆಲೇರಿಯನ್ ಸಿಕ್ವೇರ, ಪ್ರವೀಣ್ ಅಮ್ಮೆಂಬಾಳ, SK ಕುಂಪಲ, ವಾಣಿ ಲೋಕಯ್ಯ, ಸುಮಂಗಲ ದಿನೇಶ್ ಶೆಟ್ಟಿ. ಆತ್ಮೀಯರೇ, ತಮ್ಮ ತಮ್ಮ ಕವನಗಳನ್ನು, ಸಮಯದ ಅವಧಿ ಕಡಿಮೆ ಇರುವುದರಿಂದ ಒಂದು ಕವನ ವಾಚನವನ್ನು, ಒಂದು ಕವನ ಅಥವಾ 2 ಚುಟುಕುವನ್ನು ವಾಚಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮೊದಲಿಗೆ ರಾಮಚಂದ್ರ ಭಟ್. ಕವಿಗೋಷ್ಠಿಯ
ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ ಪ್ರವೀಣ್ ಅಮ್ಮೆಂಬಳರವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕವಿಮಿತ್ರರೇ, ನನ್ನ ಮುಂದೆ ಆಸೀನರಾಗಿರುವ ಕಾವ್ಯಪ್ರಿಯರೇ, ನಿಮಗೆಲ್ಲ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಈ ಬಹುಭಾಷಾ ಕವಿಗೋಷ್ಠಿಯಲ್ಲಿ ನನಗೆ ಸಿಕ್ಕಿದ ಸೂಚನೆಯಂತೆ ನನ್ನ ಮಾತೃಭಾಷೆಯಾದ ಕನ್ನಡದ ಉಪಭಾಷೆ ಮುಖ್ಯ ಭಾಷೆಯಾದ ಹವಿಗನ್ನಡದ ಕವನವನ್ನು ವಾಚಿಸ್ತೇನೆ. ಕವನ ಓದುವ ಮುಂದೆ ನಾವೇನದರ ಬಗ್ಗೆ ಹೇಳಬಾರದು, ಆದರೆ ಎರಡು ವಿಷಯವನ್ನು ನಾನು ಹೇಳಬೇಕಾಗಿದೆ. ಯಾಕೆ ಈ ಶಬ್ದ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಈ ಕವನದ ಶೀರ್ಷಿಕೆ ಮೋನಿಂಗೆ ಪೊದು ಹೇಳಿ. ಮೋನು ಎಂದರೆ ಅದು ಮಲಯಾಳದಿಂದ ಬಂದ ಶಬ್ದ ಹವಿಗನ್ನಡಕ್ಕೆ. ಅದು ಕುಂಬಳೆ ಸೀಮೆ, ನಾನು ಕುಂಬಳೆ ಸೀಮೆ, ಕೇರಳಕ್ಕೆ ಹತ್ತಿರ, ಅದು ಕೇರಳವೇ. ಇವತ್ತು ಪ್ರೀತಿಯಲ್ಲಿ ಎಂತ ಮೋನೆ, ಮಲಯಾಳಿಗಳು ಎಂದ ಮೋನೆ ಹೇಳ್ತಾರೆ, ಮೋನೆ. ಮಗಳನ್ನು ಮೋಳು ಹೇಳ್ತಾರೆ, ಇದು ಮಲಯಾಳದಿಂದ ಬಂದದ್ದು, ತುಂಬಾ ಬಂದಿವೆ. ಹಾಕಲ್ಲ ಈ ಕವನದ ಶೀರ್ಷಿಕೆ ನಾನು ಅರ್ಥ ಹೇಳಿದ, ಯಾಕೆಂದ್ರೆ ಅರ್ಥೈಸೇ ಸುಲಭ, ಬೇರೆ ಏನೋ ಸಾರಾಂಶ ನಿಮಗೆ ಅರ್ಥ ಆಗ್ತದೆ. ಮೋನಿಂಗೆ ಪೊದು ಹೇಳಿ. ಪೊದು ಅಂದ್ರೆ ಸಂಬಂಧ, ತುಳುವಲ್ಲಿ ಉಂಟು ಪೊದು ಅಂತ. ಇವತ್ತು ಹವ್ಯಕ ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲಿ ಕೂಡ ಮದುವೆ ಆಗುವ ಹುಡುಗನಿಗೆ ಹುಡುಗಿ ಸಿಗುವುದು ಕಷ್ಟ. ಹಿಂದೆ ಹುಡುಗಿಗೆ ಹುಡುಗ ಸಿಗುವುದು ಕಷ್ಟ, ಈಗ ಉಲ್ಟಾ ಹೊಡೆದಿದೆ. ಈ ವ್ಯಥೆಯನ್ನ ಈ ಕಥೆಯಲ್ಲಿ ಹೇಳಿದ್ದೇನೆ, ಕ್ಷಮಿಸಿ ಹೆಚ್ಚು ಮಾತಾಡಬೇಕಾಗಿ ಬಂತು. ಮೋನಿಂಗೆ ಪೊದು ಹೇಳಿ 5 ಮಾತ್ರ ಲಯದ ಪದ್ಯ, ದ್ವಿತೀಯಾಕ್ಷರ ಪ್ರಾಸ ಬಿಟ್ಟಿದ್ದೇನೆ. ಎಂಗಳ ಮಾಣಿಗೆ ಕೂಸೊಂದು ಬೇಕಾತು, ಹುಡುಕಿಯೇ ಬೊಡುದತ್ತು ವರ್ಷಗಟ್ಲೆ. ಹುಡುಕಿಯೇ ಬೊಡುದತ್ತು ವರ್ಷಗಟ್ಲೆ. ಬೆನ್ನಿಡಿ ಬಿಲ್ಲಾತು, ತಲೆಕಸವು ಮಾಸಿತ್ತು. ಏನು ಹೇಳಲೆಡಿಯ ಇನ್ನೆಂತದು, ಏನು ಹೇಳಲೆಡಿಯ ಇನ್ನೆಂತದು. ಬಂದ ಜಾತಕ ಒಂದು ಸೇರಿಯೇ ಬೈಂದಿಲ್ಲೆ, ಕೂಸು ಹಿಡಿದರೆ ದೆಸೆಯೇ ಕೂಡುತ್ತಿಲ್ಲೆ. ಎಂತ ಮಾಡುವುದು ಹೇಳಿ ನಿಂಗಳೇ ಒಂದಾರಿ, ಹೇಳಿ ಒಂದಾರಿ. ಚಿಂತೆಯೇ ಅಡರಿದ್ದು ಬದುಕಿಲ್ಲಿಯೇ, ಚಿಂತೆಯೇ ಅಡರಿದ್ದು ಬದುಕಿಲ್ಲಿಯೇ. ಜಾತಕವ ತೋರಿಸಿರೆ ಜೋಯಿಸಲು ಯೋಗವೇ, ಮದುವೆದು ಇಲ್ಲೆಯೋ, ಮದುವೆದು ಇಲ್ಲೆಯೋ ಹೇಳುತ್ತವು. ಗ್ರಾಚಾರ ಎಂಗಳದು ಮಾಡಲೆಂತೆಡಿಯನ್ನೆ, ಈಚನೇ ಬಂದರು ಮದುವೆಯಕ್ಕೋ, ಈಚನೇ ಬಂದರು ಮದುವೆಯಕ್ಕೋ. ಮೋನಿಂಗೆ ಮದುವೆಯ ಭಾಗ್ಯವೇ ಇಲ್ಲೆಯೋ, ಹಣೆ ಬರಹ ತಪ್ಪಿಸಲೇ ಎಡಿಯಲ್ಲದೋ. ಎಂಗಾಳ ವಂಶದ ಕೊಡಿಚೆಗುರು ಕಾಣದ್ದೆ, ಎಂಗಾಳ ವಂಶದ ಕೊಡಿಚೆಗುರು ಕಾಣದ್ದೆ. ಸಂತತಿಯ ಗತಿಯಂತ ಹೇಳಿ ನಿಂಗೋ, ಸಂತತಿಯ ಗತಿಯಂತ ಹೇಳಿ ನಿಂಗೋ. ಮುಂದಾನ ವಿಷುವಿಂಗಿ ತುಂಬುತ್ತು 40, ವಿಷು ಅಂದ್ರೆ ಯುಗಾದಿ. ಮುಂದಾಣ ವಿಷುವಿಂಗಿ ತುಂಬುತ್ತು 40, ಪೊದು ಸಿಕ್ಕ ಹೇಳಿಯೇ ಬೇಜಾರವೇ, ಬೇಜಾರವೇ. ಆದರೂ ಒಂದಾಸೆ, ಆದರೂ ಒಂದಾಸೆ, ಕೂಸಿದ್ದೋ ಕೂಸಿದ್ದೋ ಎಲ್ಲಾರು. ಬೇಗ ಹೇಳಿಕ್ಕಿ ಭಾವಯ್ಯನೇ ಕೈಯ ಮುಗಿವೆ, ಬೇಗ ಹೇಳಿಕ್ಕಿ ಭಾವಯ್ಯನೇ ಕೈಯ ಮುಗಿವೆ. ಧನ್ಯವಾದ. ಈ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವ ವೇದಿಕೆಯ ಅಧ್ಯಕ್ಷ ಸ್ಥಾನ ವಹಿಸಿರುವ ಪ್ರವೀಣ್ ಅಮ್ಮೆಂಬಳ್ರವರೇ, ವೇದಿಕೆಯಲ್ಲಿರುವ ಗಣ್ಯಾಧಿ ಗಣ್ಯರೇ ಹಾಗೂ ವೇದಿಕೆ ಮುಂದೆ ಇರುವ ಕಿವಿ ಕೊಟ್ಟು ಕೇಳುವ ಕವಿ ಗಣ್ಯರೇ, ತಮಗೆಲ್ಲ ವಂದನೆಗಳು. ನಾನು ಬೆಳಿಗ್ಗೆ ಉಳ್ಳಾಲ ಸಾಹಿತ್ಯ ಪರಿಷತ್, ಚುಟುಕು ಸಾಹಿತ್ಯ ಪರಿಷತ್ ಗ್ರೂಪಲ್ಲಿ ನೋಡಿದೆ. ಇವತ್ತೊಂದು 4 ಸಾಲಿನ ಚುಟುಕು ಕಡ್ಡಾಯವಾಗಿ ಅಂತ ಹೇಳಿದೆ. ಅದಕ್ಕಾಗಿ ನಾನು ರಾಜ್ಯ ಭಾಷೆ ಕನ್ನಡದಲ್ಲಿ ಒಂದು ಯಶಸ್ಸಿನ ಗುಟ್ಟು
ಚುಟುಕನ್ನು ಸಾದರಪಡಿಸ್ತೇನೆ. ಯಶಸ್ಸಿನ ಗುಟ್ಟು, ನಾವು ನಮ್ಮ ಅಂತರಾಳದಲ್ಲಿ ಹೆದರಿಕೆ ಇದ್ದರೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥವನ್ನು ಕೊಡುತ್ತದೆ. ಹೃದಯದೊಳಗಿರುವ ಭಯದ ದಾರಿಯನ್ನು ಬಿಟ್ಟು, ಹೃದಯದೊಳಗಿರುವ ಭಯದ ದಾರಿಯನ್ನು ಬಿಟ್ಟು ಮನಸ್ಸು ಕಾಣುವ ಕನಸು ತೋರಿಸಿದ, ಮನಸ್ಸು ಕಾಣುವ ಕನಸು ತೋರಿಸಿದ ದಾರಿಯೊಳು ನಡೆಯುವುದೇ ಯಶಸ್ಸಿನ ಗುಟ್ಟು. ಕನಸು ತೋರಿಸಿದ ದಾರಿಯೊಳು ನಡೆಯುವುದೇ ಯಶಸ್ಸಿನ ಗುಟ್ಟು. ಹೌದೊಮ್ಮೆ ನಾನು ಈ ಬರಗಾಲ ಬೋರ್ಗೋಳ್ ಎಂಬ ನಮ್ಮ ಮಾತೃಭಾಷೆ ಕೊಂಕಣಿಯಲ್ಲಿ ಒಂದು ಕವನವನ್ನು ವಾಚಿಸ್ತೇನೆ. ಬರಗಾಲ ಒಂದು ಬೊಗಸೆ, ಅಕ್ಕಿ ಇಲ್ಲದಿದ್ದರೂ ಒಂದು ತಾಯಿ ತನ್ನ ಹಸಿವೆಯಿಂದ ಬಳಲುತ್ತಿರುವ ಮಕ್ಕಳ ಆ ವೇದನೆಯನ್ನು ತಡಿ ಮಕ್ಕಳೇ, ಈಗ ನಾನು ನಿಮಗೆ ಅನ್ನ ಬಡಿಸ್ತೇನೆ ಎಂದು ಒಲೆಯಲ್ಲಿ ಪಾತ್ರೆ ಇಟ್ಟು ನೀರು ಹಾಕಿ ಸುಮ್ಮನೆ ಬೆಂಕಿಯನ್ನು ಉರಿಸ್ತಾಳೆ. ಬರಗಾಲದ ವಿಷಯದಲ್ಲಿ ನಾನು ಬೋರ್ಗೋಳ್ ಎಂಬ ಕವನವನ್ನು ವಾಚಿಸ್ತೇನೆ. ಗೋಳು ಸುಕ್ಕೋನು ತಾಳೋ ಬೋನ್ ಪೊರ್ಚ ವೇಳ, ಗೋಳು ಸುಕ್ಕೋನು ತಾಳೋ ಬೋನ್ ಪೊರ್ಚ ವೇಳ, जीबे वोइर पड़चे एक एक तंबे ऊदाक सहित, जीबे वोइर पड़चे एक एक तंबे ऊदाक सहित, जांग पवता अमृत, जांग पवता अमृत. निमाने गडियरे विली विली ಒತ್ತಡ್ಚ ವೇಳಾರೆ ಮೇಳ್ತಾ ಇಲ್ಲೋ ಸುಶೇಕ್. ನಿಮಾನೆ ಗಡಿಯರೆ ವಿಲಿ ವಿಲಿ ಒತ್ತಡ್ಚ ವೇಳಾರೆ ಮೇಳ್ತಾ ಇಲ್ಲೋ ಸುಶೇಕ್. ಓಂಟಾ ಬಿಜೋನು जी बेविड्यांते तिंपी गिळताना एक गोटू, वन टाइम बिजोन जी बेविड्यांते तिंपी गिळताना एक गोटू, तेंच कान जाऊन कान म्हणून चिंता समाधान घेऊनचे एक घेण फोटो, तेंच कान म्हणून चिंता समाधान घेऊनचे एक घेण फोटो. उजो पुंकुनु पेज करून वद्दारची एक आवय, उजो पुंकून पेज करून वद्दारची एक आवय, तांदूळ नासता आदन थापून करपून गेल्यारी, तांदूळ नासतना आदन थापून करपून गेल्यारी, रड नाकात पुता आत्ता पेज वाडता, रड नाकात पुता आत्ता पेज वाडता, दोळ्यांनी दुकां भरून भुरग्यांक थांबोवन, दोळ्यांनी दुकां भरून भुरग्यांक थांबोवन, भुरगीं आवयचें दुकां पसून आमकां भूक लागना मम्मा रड नाका म्हणाली. भुरगीं आवयचें दुकां पसून आमकां भूक लागना मम्मा रड नाका म्हणाली. आपलें दुकां पसून तो वळखडलें बोरगोळ म्हळ्यार कितें, तो वळखडलें बोरगोळ म्हळ्यार कितें. ಧನ್ಯವಾದ. ಧನ್ಯವಾದಗಳು ಸರ್. ಮುಂದಿನ ಕವನ ವಾಚನ ಎಸ್ ಕೆ ಕುಂಪಲ. ಕವಿಗಳಿಗೆ ಒಂದು ಸೂಚನೆ, ತಮ್ಮ ಕವಿತೆಗಳನ್ನು ಮಾತ್ರ ವಾಚಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮಸ್ಕಾರ. ಯಾನು ಸತೀಶ್ ಕುಮಾರ್ ವಣ್ಣೆ ಕುಂಪಲದೆ ಎಸ್ ಕೆ ಕುಂಪಲ ಅಲ್ಬಿನ ಬುದಾಡೆ ಬರಪೆ ಎನ್ನ ಯಾನು ಒಂಜಿ ತುಳು ಕವಿತೆ ಓದುವೆ. ಈ ತುಳು ಕವಿತದ ಶೀರ್ಷಿಕೆ, ಈ ತುಳು ಕವಿತದ ತರೆಬರವು ಪೊರ್ಲುದ ಭಾಷೆ ತುಳು. ತಿರ್ಲು ದಿಂಗಿನ ಪೊರ್ಲ ಗಂಟದ ಪೆರ್ಮೆದ ಭಾಷೆ ನಮ್ಮ ತುಳು. ಸಾರೋ ಸಾರೋ ನಾಲಾಯಿ ನಿಲಿಕೆ ನಿಚ್ಚಲ ನಲಿಪುಂಡು ನಮ್ಮ ತುಳು. ತಿರ್ಲು ದಿಂಗಿನ ಪೊರ್ಲ ಗಂಟದ ಪೆರ್ಮೆದ ಭಾಷೆ ನಮ್ಮ ತುಳು. ಸಾರೋ ಸಾರೋ ನಾಲಾಯಿ ನಿಲಿಕೆ ನಿಚ್ಚಲ ನಲಿಪುಂಡು ನಮ್ಮ ತುಳು. ಪಾತೇರುನ ಬಾಯಿಡೆ ಪೊಲಸು ದಿಂಜಾವುನ ಪೊರ್ಲ ಭಾಷೆ ನಮ್ಮ ತುಳು. ಪಾತೇರುನ ಬಾಯಿಡೆ ಪೊಲಸು ದಿಂಜಾವುನ ಪೊರ್ಲ ಭಾಷೆ ನಮ್ಮ ತುಳು. ತರ ತರತ ಕಲೆಕುಲು ದಿಂಜಿನ ಮಲ್ಲ ಕರಜನ ನಮ್ಮ ತುಳು. ತರ ತರತ ತರ ತರತ ಕಲೆಕುಲು ದಿಂಜಿನ ಮಲ್ಲ ಕರಜನ ನಮ್ಮ ತುಳು.
ಅಜ್ಜ ಅಜಕೆದ ಮಲ್ಲ ವಜನದ ಅಜ್ಜ ಅಜಕೆದ ಮಲ್ಲ ವಜನದ ಮಲ್ಲ ಶಕ್ತಿಯೇ ನಮ್ಮ ತುಳು. ತುಳುವಪ್ಪನ ಉಡಲ್ಗೆಂದಿನ ಮೋಕೆದ ಭಾಷೆನೆ ನಮ್ಮ ತುಳು. ತುಳುವಪ್ಪನ ಉಡಲ್ಗೆಂದಿನ ಮೋಕೆದ ಭಾಷೆನೆ ನಮ್ಮ ತುಳು. ಊರು ಊರಿಗೂ ಈ ಮಣ್ಣದ ಕಮ್ಮೆನ ಪಸರಾದಿನ ಭಾಷೆನೆ ನಮ್ಮ ತುಳು. ಕೋರಿದ ಕೆಲೆಪುಡು ಪಕ್ಕಿಲೆ ಉಳಿಪುಡು ನಿಚ್ಚಲ ಸುಗಿತೊಂದುಂಡು ನಮ್ಮ ತುಳು. ಕೋರಿದ ಕೆಲೆಪುಡು ಪಕ್ಕಿಲೆ ಉಳಿಪುಡು ನಿಚ್ಚಲ ಸುಗಿತೊಂದುಂಡು ನಮ್ಮ ತುಳು. ಬೀಜು ಗಾಳಿಡೆ ಪರಪು ನೀರಿಡೆ ಉರ್ಕಾರೊಂದುಂಡು ನಮ್ಮ ತುಳು. ಬೀಜು ಗಾಳಿಡೆ ಪರಪು ನೀರಿಡೆ ಉರ್ಕಾರೊಂದುಂಡು ನಮ್ಮ ತುಳು. ಮಾತಾ ದೈವಲು ನುಡಿಕೊರಿಗೆರೆ ಎದ್ಕೊಂದಿ ಭಾಷೆನೆ ನಮ್ಮ ತುಳು. ಮಾತಾ ದೈವಲು ನುಡಿಕೊರಿಗೆರೆ ಎದ್ಕೊಂದಿ ಭಾಷೆನೆ ನಮ್ಮ ತುಳು. ಕೋಲ ನೇಮ ಎಚ್ಚಿ ವಸೆಯಡು ಉಸುಲಾತುಂಡು ನಮ್ಮ ತುಳು. ಕೋಲ ನೇಮ ಎಚ್ಚಿ ವಸೆಯಡು ಉಸುಲಾತುಂಡು ನಮ್ಮ ತುಳು. ಸಾನ ಆಲಡೆ ಕಲ್ಲು ಕಟ್ಟೆಡೆ ಅಭಯ ಕೊರೊಂದುಂಡು ನಮ್ಮ ತುಳು. ಸಾನ ಆಲಡೆ ಕಲ್ಲು ಕಟ್ಟೆಡೆ ಅಭಯ ಕೊರೊಂದುಂಡು ನಮ್ಮ ತುಳು. ಅಗೆಲು ತಮ್ಮಣ ಪರಕೆ ಸಂದಾಯಡು ಬಲ್ಮಣ ಆತುಂಡು ನಮ್ಮ ತುಳು. ಅಗೆಲು ತಮ್ಮಣ ಪರಕೆ ಸಂದಾಯಡು ಬಲ್ಮಣ ಆತುಂಡು ನಮ್ಮ ತುಳು. ಕಡ್ತಳ ಮಣಿ ಬಾಲ್ ಬಂಡಾರುಡು ಸೊರ ಕೊರೊಂದುಂಡು ನಮ್ಮ ತುಳು. ಕಡ್ತಳ ಮಣಿ ಬಾಲ್ ಬಂಡಾರುಡು ಸೊರ ಕೊರೊಂದುಂಡು ನಮ್ಮ ತುಳು. ಕೋಳ್ತೀರಿ ಜೇಟಿಗೆ ದೊಂದಿ ತೂಟೆಡ್ಲ ಮೆನ್ಕೊಂದುಂಡು ನಮ್ಮ ತುಳು. ಕೋಳ್ತೀರಿ ಜೇಟಿಗೆ ದೊಂದಿ ತೂಟೆಡ್ಲ ಮೆನ್ಕೊಂದುಂಡು ನಮ್ಮ ತುಳು. ಸಂಧಿ ಪಾಡ್ದನ ಪಾರಿ ಪರಕಡು ಮೆರೆವುಂದುಂಡು ನಮ್ಮ ತುಳು. ಸಂಧಿ ಪಾಡ್ದನ ಪಾರಿ ಪರಕಡು ಮೆರೆವುಂದುಂಡು ನಮ್ಮ ತುಳು. ಉಳಿಕೆ ನಲಿಕೆ ಪೊಲಿಕೆ ಪೊದಿಕೆಡು ನಲ್ತೊಂದುಂಡು ನಮ್ಮ ತುಳು. ಉಳಿಕೆ ನಲಿಕೆ ಪೊಲಿಕೆ ಪೊದಿಕೆಡು ನಲ್ತೊಂದುಂಡು ನಮ್ಮ ತುಳು. ಕಂಬಳ ಕೋರದಟ್ಟ ಆಟ ಕೂಟಡು ಗೊಬ್ಬೊಂದುಂಡು ನಮ್ಮ ತುಳು. ಕಂಬಳ ಕೋರದಟ್ಟ ಆಟ ಕೂಟಡು ಗೊಬ್ಬೊಂದುಂಡು ನಮ್ಮ ತುಳು. ಕಟ್ದಿ ಗಗ್ಗರ ಕಟ್ದಿ ಗೆಜ್ಜದ ಅಜ್ಜ ಅಜ್ಜಡು ಸೌದ ಕೇನುಂಡು ತುಳು ತುಳು ತುಳು. ಕಡ್ದಿ ಗಗ್ಗರ ಕಡ್ದಿ ಗೆಜ್ಜದ ಅಜ್ಜ ಅಜ್ಜಡು ಸೌದ ಕೇನುಂಡು ತುಳು ತುಳು ತುಳು. ಮುಂದಿನ ಕವಿ ವಾಣಿ ಲೋಕಯ್ಯ, ಕವಯತ್ರಿ ವಾಣಿ ಲೋಕಯ್ಯ. ಜೀವ ಜೀವಗಳ ಸಲಹುವ ಅರ್ಥಾಂಗಿ, ಮಾನ ಅಪಮಾನಗಳ ಹಣೆ ಬರಹ ತಾನುಂಗಿ, ಭಾವಗಳ ಬಚ್ಚಿಟ್ಟು ನಗುವಳು ಏಕಾಂಗಿ. ಅವಳೆಂದರೆ ಅಪೂರ್ವ ತ್ಯಾಗಿ. ಸತ್ಯದ ಹಾದಿಯಲ್ಲಿ ಕಲಿತು ವಿಜಯ ಸಾಧಿಸಿ, ಮಿಥ್ಯದ ಬಣ್ಣ ಬಳಿದವರ ಶೇಷವಾಗಿಸಿ. ಸತ್ಯದ ಹಾದಿಯಲ್ಲಿ ಕಲಿತು ವಿಜಯ ಸಾಧಿಸಿ, ಮಿಥ್ಯದ ಬಣ್ಣ ಬಳಿದವರ ಶೇಷವಾಗಿಸಿ. ನಿತ್ಯ ಮೌನದಲ್ಲಿ ನೋವನ್ನು ದಹಿಸಿ, ಸ್ವಚ್ಛ ಮನದಲ್ಲಿ ಸಂಸಾರ ನೌಕೆಯ ತೇಲಿಸಿ. ಅವಳೆಂದರೆ ಅಪೂರ್ವ ತ್ಯಾಗಿ. ನಿರ್ಮಲ ಅಂತರಂಗದ ಬಣ್ಣಿಸಲಾಗದ ರತಿ, ಅಳತೆಗೂ ನಿಲುಕದ ಮನೆಯ ಆರತಿ. ನಿರ್ಮಲ ಅಂತರಂಗದ ಬಣ್ಣಿಸಲಾಗದ ರತಿ, ಅಳತೆಗೂ ನಿಲುಕದ ಮನೆಯ ಆರತಿ. ತಾಯಿ ತಂಗಿ ಮಗಳಾದಳು ಪ್ರೀತಿಯ ಗಣಿ, ರೂಪರಾಶಿ ತುಂಬಿದ ಮುದ್ದಿನ ರಗಿಣಿ. ಅವಳೆಂದರೆ ಅಪೂರ್ವ ತ್ಯಾಗಿ. ಪ್ರಾಣ ನೀಡಿ ಉಸಿರಿತ್ತ ದೇವರು, ಸಾಧನೆಗೆ ಅವಳೊಂದು ಮಹಾಗುರು. ಪ್ರಾಣ ನೀಡಿ ಉಸಿರಿತ್ತ ದೇವರು, ಸಾಧನೆಗೆ ಅವಳೊಂದು ಮಹಾಗುರು. ಹುಸಿಯಲ್ಲ ಅವಳ ಸಹನೆ ಎಂಬ ಧ್ಯಾನ, ಹಸಿದು ಬಳಲಿದ ಒಡಲಿಗೆ ನೀಡುವಳು ದಾನ. ಹುಸಿಯಲ್ಲ ಅವಳ ಸಹನೆ ಎಂಬ ಧ್ಯಾನ, ಹಸಿದು ಬಳಲಿದ ಒಡಲಿಗೆ ನೀಡುವಳು ದಾನ. ಅವಳೆಂದರೆ ಅಪೂರ್ವ ತ್ಯಾಗಿ. ಕರೆದಷ್ಟು ತಣಿಯದ ಅವಳ ಹೆಸರ ತೃಷೆ, ಕರೆದಷ್ಟು ತಣಿಯದ ಅವಳ ಹೆಸರ ತೃಷೆ. ದೀಪವಾಗುವಳು ಬಾಂದಳದ ಉಷೆ, ದೀಪವಾಗುವಳು ಬಾಂದಳದ ಉಷೆ. ದ್ವೇಷ ರೋಷ ವಿಷಯವನರಿಯದ ನಿಲುವು, ನನ್ನಾಣೆ ನಾ ಕಾಣೆ ಅವಳಂತ ಒಲವು. ನನ್ನಾಣೆ ನಾ ಕಾಣೆ ಅವಳಂತ ಒಲವು. ಅವಳೆಂದರೆ ಅಪೂರ್ವ ತ್ಯಾಗಿ. ಧನ್ಯವಾದಗಳು. ಧನ್ಯವಾದಗಳು ವಾಣಿ ಲೋಕಯ್ಯರವರೇ. ಮುಂದಿನ ಕವಯತ್ರಿ ಸುಮಂಗಲ ದಿನೇಶ್ ಶೆಟ್ಟಿ ಹಿಂದಿ ಭಾಷೆಯಲ್ಲಿ ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು.
ನನ್ನ ಕವನದ ಶೀರ್ಷಿಕೆ उम्मीद। हर मुश्किल घड़ी में साथ देता है उम्मीद, जीने की ख्वाब दिखाकर चलाता है खुद। हर मुश्किल घड़ी में साथ देता है उम्मीद, जीने की ख्वाब दिखाकर चलाता है खुद। धैर्य की माला पहनाकर चढ़ाता है ऊपर, जीवन की डोर खींचकर ले जाता है लंबी सफर। धैर्य की माला पहनाकर चढ़ाता है ऊपर, जीवन की डोर खींचकर ले जाता है लंबी सफर। चेहरे पर मुस्कान भराकर रखते हुए, प्यार से दिल को हौसला दिलाते हुए, चेहरे पर मुस्कान बरकरार रखते हुए, प्यार से दिल को हौसला दिलाते हुए, खुशियों से भरा पिचकारी चिढ़ाते हुए, बनाता है हमें दृढ़ भरोसा दिलाते हुए। खुशियों से भरा पिचकारी चिढ़ाते हुए, बनाता है हमें दृढ़ भरोसा दिलाते हुए। सहारा किसी का लेने ना देगा सुनो, मन की बात पर डटे रहना तुम जानो। सहारा किसी का लेने ना देगा सुनो, मन की बात पर डटे रहना तुम जानो। कल से डरकर हिम्मत ना हारो बस, साथ देता है परिश्रम भरो इसे नस नस। कल से डरकर हिम्मत ना हारो बस, साथ देता है परिश्रम भरो इसे नस नस। कमजोर कभी ना होने देता है हमें, सकारात्मक शक्ति को भरता है जीवन में। कमजोर कभी ना होने देता है हमें, सकारात्मक शक्ति को भरता है जीवन में। कदम कदम पर रोशनी बिखराते हैं यह, आसान कराता है पहुंचने। ಸವಿಯಾಗಲೇ ಬರೆಯಲೊಂದು ಕವಿತೆ, ಸವಿಯಾದ ನಿನ್ನ ಬಗೆಗೊಂದು ಕವಿತೆ, ಸವಿಯಾದ ನಿನ್ನ ಬಗೆಗೊಂದು ಕವಿತೆ. ಬಾನಿನಂಗಳದಲ್ಲಿ ಏಕಿಷ್ಟು ಮಿನುಗು, ಬಾನಿನಂಗಳದಲ್ಲಿ ಏಕಿಷ್ಟು ಮಿನುಗು, ಹೊಳೆವ ನಯನದ ಕಿರಣ ಒಂದು ಕವಿತೆ, ಹೊಳೆವ ನಯನದ ಕಿರಣ ಒಂದು ಕವಿತೆ. ಯಾಕೆ ಚಂದಿರನ ನಗುಮೊಗವು ಬೇಕು, ಯಾಕೆ ಚಂದಿರನ ನಗುಮೊಗವು ಬೇಕು, ಎದೆ ತುಂಬಿ ಹಾಡುತ್ತಿರಲೊಂದು ಕವಿತೆ, ಎದೆ ತುಂಬಿ ಹಾಡುತ್ತಿರಲೊಂದು ಕವಿತೆ. ಜಲತರಂಗದ ನಾದ ಸುಶ್ರಾವ್ಯ ರಸಿಕನಿಗೆ, ಜಲತರಂಗದ ನಾದ ಸುಶ್ರಾವ್ಯ ರಸಿಕನಿಗೆ, ನೆಲಕೆರೆವ ಮನದನ್ನೆಯೊಂದು ಕವಿತೆ, ನೆಲಕೆರೆವ ಮನದನ್ನೆ ಒಂದು ಕವಿತೆ. ಅರಳುತಿಹ ಮಲ್ಲಿಗೆಯ ಜೊತೆಗಿಹನು ಈಶ, ಅರಳುತಿಹ ಮಲ್ಲಿಗೆಯ ಜೊತೆಗಿಹನು ಈಶ, ತೇವಗೊಂಡಿಹ ಅದರ ಒಂದು ಕವಿತೆ, ತೇವಗೊಂಡಿಹ ಅದರ ಒಂದು ಕವಿತೆ. ಕವಿಯಾಗಲೇ ಬರೆಯಲೊಂದು ಕವಿತೆ, ಸವಿಯಾದ ನಿನ್ನ ಬಗೆಗೊಂದು ಕವಿತೆ. ಈಗ ಒಂದು ಸಣ್ಣ ಹವ್ಯಕ ಇವತ್ತಿನ ಬಗ್ಗೆ. ಉಳ್ಳಾಲ ದಬ್ಬಕ್ಕ ಇದ್ದ ಈ ನೆಲಲಿಂದು, ಗುಣಾಜ ಯಧಿಪತ್ಯವಿದ್ದ ಚುಟುಕು ಪರಿಷತ್ತು. ಉಳ್ಳಾಲ ದಬ್ಬಕ್ಕ ಇದ್ದ ಈ ನೆಲಲಿಂದು, ಗುಣಾಜ ಅಧಿಪತ್ಯವಿದ್ದ ಚುಡುಕು ಪರಿಷತ್ತು. ಲೋಕಲ್ಲೇ ತಿರುಗುವ ಅಶರೀರವಾಣಿಯ ಎಡ್ವರ್ಡು, ಲೋಕಲ್ಲೇ ತಿರುಗುವ ಅಶರೀರವಾಣಿಯ ಎಡ್ವರ್ಡು. ಸಾರಥ್ಯ ಇಂದಿಂದ ಶುರುವಾತದ, ಸಾರಥ್ಯ ಇಂದಿಂದ ಶುರುವಾತದ, ಬಹಳ ಬೆಳಗಲಿ ನಮ್ಮ ಪ್ರೀತಿ ಪರಿಷತ್ತು, ಅದು ನಮಗೆ ಗತ್ತು. ತುಳು ಲಿಪಿಟ್ ಟ್ರಾನ್ಸ್ಲೇಟ್ ಮಲ್ಪರೆ ಒಂಜಿ ಕವಿತೆ ಕೇಂದಿದ್ದಾರೆ. ಐಕ್ಯ ಭಾರತನ ಒಂಜಿ ಕವಿತೆ ಇಂಚ ಉಂಡು. ಬೀರೇರ ರೈತರು ಬಂದು ಎಂಕಲ ಸೈನಿಕರೇ ರೈತರು ಬಂದು, ಬೆನ್ನಿ ಬೆಸರು ಮಲ್ತಿ ಜನಕುಲೆ, ಬೆನ್ನಿ ಬೆಸರು ಮಲ್ತಿ ಜನಕುಲೆ ಊರೊರ್ಮೆ ಉಸರಿ. ಬೆನ್ನಿ ಬೆಸರು ಮಲ್ಪುನ ಜನಕುಲೆ ಊರೊರ್ಮೆ ಉಸರಿ. ಕಾಂಡೆ ಬೈಯಡ್ ಕಂಡೊನು ತೂಯರೆ, ಕಾಂಡೆ ಬೈಯಡ್ ಕಂಡೊನು ತೂವರೆ, ಪಚ್ಚೆ ಬೆನ್ನಿದ ಐಸಿರಯೇ. ಕಾಂಡೆ ಬೈಯಡ್ ಕಂಡೊನು ತೂವರೆ, ಪಚ್ಚೆ ಬೆನ್ನಿದ ಐಸಿರಯೇ. ಮಾಯಿ ಬತ್ತಿನೆ ಪೊಡಿಕೆ ದತ್ತಿನೆ, ಮಾಯಿ ಬತ್ತಿನೆ ಪೊಡಿಕೆ ದತ್ತಿನೆ, ಗೋಣೆ ಎರು ಅರಬಾಯಿ ಕಡೆವೆನೆ, ಬೈ ಬೊಕ್ಕ ಬರಡು ಅರಬಾಯಿ ಕಡೆವೆನೆ. ಕಿದೆಟ್ಟು ನಿಲಿಕೆದ ಗೊಬ್ಬರ ಕೈ ಕಂಜಿದ, ಕಿದೆಟ್ಟು ನಿಲಿಕೆದ ಗೊಬ್ಬರ ಕೈ ಕಂಜಿದ,
ಕಂಡೋಗು ತುಂಬ್ಯಾರೆ ಎಂಕಲ್ನ ಜವನೇನೆ, ಕಂಡೋಗು ತುಂಬರೆ ಎಂಕಲ್ನ ಜವನೇನೆ. ಅರ್ಕಂಜಿ ತಿಳಿತ ಬಲಟು ಕುಡುತ್ತ, ಅರ್ಕಂಜಿ ತಿಳಿತ ಬಲಟು ಕುಡುತ್ತ ಪುಡ್ಕಾಯ್ಗೆ ಕಾಯಿನ ಪಾಡಿಯಾರೆ ಉಲ್ಲೇನೆ. ಆದ್ರೆ ಬರ್ಸೋಗು ಕೊಂಬರ ತರಕ್, ಆದ್ರೆ ಬರ್ಸೋಗು ಕೊಂಬರ ತರಕ್ ದಪ್ಪರೆ ಊರೋಲುಡು ಉಲ್ಲಾಸನೆ, ದಪ್ಪರೆ ಊರೋಲುಡು ಉಲ್ಲಾಸನೆ. ಗಡಿಟ್ ಬೀರೇರು, ಗಡಿಟ್ ಬೀರರು ಧೀರೆ ಶೂರರು, ಗಡಿಟ್ ಬೀರರು ಧೀರೆ ಶೂರರು ನಮನ ಕಾದು ಕಾಪುವೆರು, ನಮನ ಕಾದು ಕಾಪುವೆರು. ಊರುದ ಬೆನ್ನಿಡು, ಊರುದ ಬೆನ್ನಿಡು ಕಣ್ಣುದ ಪುಣಿಟ್ಟು, ಊರುದ ಬೆನ್ನಿಡು ಕಂಡದ ಪುಣಿಟ್ಟು ರೈತರೇ ಪುಡೆರ್ದು ನಮನ ಸಾಂಕುವರು, ರೈತರೇ ಪುಡೆರ್ದು ನಮನ ಸಾಂಕುವರು. ಮಾತು ಬೆಳ್ಳಿ ಮೌನ ಬಂಗಾರವೆಂದು ನಾ ಮೌನಿಯಾಗಿದ್ದೆ, ಮಾತಿಗಿಂತ ಮೌನವೇ ಮಿಗಿಲೆಂದು ನಾ ಮೌನಿಯಾಗಿದ್ದೆ. ಮಾತು ಮನಸ್ಸನ್ನು ಕೆಡಿಸಿತೆಂದು ನಾ ಮೌನಿಯಾಗಿದ್ದೆ, ಮೌನ ಮನಸ್ಸಿಗೆ ಹಿತವೆಂದು ನಾ ಮೌನಿಯಾಗಿದ್ದೆ. ಮಾತು ಮನಸ್ಸನ್ನು ಕೆಡಿಸಿತೆಂದು ನಾ ಮೌನಿಯಾಗಿದ್ದೆ, ಮೌನ ಮನಸ್ಸಿಗೆ ಹಿತವೆಂದು ನಾ ಮೌನಿಯಾಗಿದ್ದೆ. ಮಾತು ಮನೆಯನ್ನು ಮುರಿದಿತೆಂದು ನಾ ಮೌನಿಯಾಗಿದ್ದೆ, ಮೌನ ಮನವನ್ನು ಗೆಲ್ಲಬಹುದೆಂದು ನಾ ಮೌನಿಯಾಗಿದ್ದೆ. ಜೀವನವನ್ನು ಜೀರ್ಣಿಸಲಾಗದೆ ನಾ ಮೌನಿಯಾಗಿದ್ದೆ, ಜನರನ್ನು ಅರ್ಥೈಸಲಾಗದೆ ನಾ ಮೌನಿಯಾಗಿದ್ದೆ. ಜೀವನವನ್ನು ಜೀರ್ಣಿಸಲಾಗದೆ ನಾ ಮೌನಿಯಾಗಿದ್ದೆ, ಜನರನ್ನು ಅರ್ಥೈಸಲಾಗದೆ ನಾ ಮೌನಿಯಾಗಿದ್ದೆ. ಮಾತು ಅತಿಯಾಗಿ ಬೇಸತ್ತು ನಾ ಮೌನಿಯಾಗಿದ್ದೆ, ಮೌನ ಮುದ ನೀಡಿತ್ತು ಅದಕ್ಕಾಗಿ ನಾ ಮೌನಿಯಾಗಿದ್ದೆ. ಮಾತು ಅತಿಯಾಗಿ ಬೇಸತ್ತು ನಾ ಮೌನಿಯಾಗಿದ್ದೆ, ಮೌನ ಮುದ ನೀಡಿತ್ತು ಅದಕ್ಕಾಗಿ ನಾ ಮೌನಿಯಾಗಿದ್ದೆ. ಧನ್ಯವಾದ. ವೇದಿಕೆಯಲ್ಲಿ ನನ್ನ ಪ್ರಥಮ ಪ್ರಸ್ತುತಿ ಶೀರ್ಷಿಕೆ ಬಂದು ಬಯಕೆಗಳ ಬೆನ್ನತ್ತಿ. ಕಳೆಯಿತಾ ಬಾಲ್ಯ ಹಳ್ಳಿಯ ಹಸಿರಿನ ಮಡಿಲಿನಲ್ಲಿ ಚಿಮಿಣಿಯ ದೀಪದಲ್ಲಿ. ಕಳೆಯಿತಾ ಬಾಲ್ಯ ಹಳ್ಳಿಯ ಹಸಿರಿನ ಮಡಿಲಿನಲ್ಲಿ ಚಿಮಿಣಿಯ ದೀಪದಲ್ಲಿ. ವಿದ್ಯುತ್ತಾಗಮನದಿ ಕುಣಿತಾ ಮನ ಹರುಷದಲ್ಲಿ. ವಿದ್ಯುತ್ತಾಗಮನದಿ ಕುಣಿತಾ ಮನ ಹರುಷದಲ್ಲಿ. ಆಸೆಗಳ ಬೆನ್ನತ್ತಿ ಬೀಸಲು ಪಟ್ಟಣದ ಗಾಳಿ ಯೌವನದಲ್ಲಿ. ಸಕಲ ಸಂಪತ್ತುಗಳ ಅನುಭವದಲ್ಲಿ. ಸವೆಯಿತಾ ಬದುಕು ಯಾಂತ್ರಿಕತೆಯ ಸೊಗಡಿನಲ್ಲಿ. ಹಾತೊರೆಯಿತೀ ಮನ 50ರ ಆಸುಪಾಸಿನಲ್ಲಿ. ಹಳ್ಳಿಯ ಸುಮಧುರ ಗಾಳಿಯೆಡೆ ಸುಂದರ ಪ್ರಕೃತಿಯ ಚೆಲುವಿನಡೆ. ಕಳೆಯಿತಾ ಸುಂದರ ಸಮಯ ಇರದೆ ಪ್ರಫುಲ್ಲತೆ ಮನದಿ. ಮಿಡಿಯಿತೀ ಮನ ಕಳೆದು ಹೋದ ಅಮೂಲ್ಯ ಸಮಯದಿ. ಕಾಲಚಕ್ರವೇ ಎಂತಹ ಸೋಜಿಗ ಯಾಕೀ ತವಕ ಮರಳಲು ಹಳ್ಳಿಯೆಡೆ. ಇರುವ ಈ 4 ದಿನದಲ್ಲಿ ಏನೀ ಮನಸ್ಸಿನ ತೊಳಲಾಟ. ಇಹುದೇ ಮನಸ್ಸಿನಾಸೆಗೆ ಕೊನೆ. ಅವರಿವರ ಐಶ್ವರ್ಯಕ್ಕೆ ಮರುಳಾಗದೆ ಇದ್ದುದರಲ್ಲಿಯೇ ಇರುವುದೇ ಸುಖಿ ಈ ಮನ. ಅವರಿವರ ಐಶ್ವರ್ಯಕ್ಕೆ ಮರುಳಾಗದೆ ಇದ್ದುದರಲ್ಲಿಯೇ ಇರುವುದೇ ಸುಖಿ ಈ ಮನ. ಧನ್ಯವಾದಗಳು. ಕವನದ ಶೀರ್ಷಿಕೆ ನೆನಪು. ಮೊಗ್ಗಂತೆ ಜೊತೆ ಸೇರಿ ಸಂತೆಯೊಳು ಬೆರೆತು ವಿಧ ವಿಧದಿ ಬೆಳೆದು ಕಂಪ ಸೂಸುತ್ತ ಹರಡಿ. ಮೊಗ್ಗಂತೆ ಜೊತೆ ಸೇರಿ ಸಂತೆಯೊಳು ಬೆರೆತು ವಿಧ ವಿಧದಿ ಬೆಳೆದು ಕಂಪ ಸೂಸುತ್ತ ಹರಡಿ. ಬೆಲೆಯ ನಿಗದಿಯೊಡನೆ ಬಿಕರಿಯಾಗುತ್ತಿಹವು ಸಂಬಂಧಗಳ ಸರಪಳಿಯು ಸಡಿಲವಾಗುತ್ತಿಹವು. ಬೆಲೆಯ ನಿಗದಿಯೊಡನೆ ಬಿಕರಿಯಾಗುತ್ತಿಹವು ಸಂಬಂಧಗಳ ಸರಪಳಿಯು ಸಡಿಲವಾಗುತ್ತಿಹವು. ಜೋಡಿ ಹಕ್ಕಿಗಳಂತೆ ಜೊತೆಗೂಡಿ ಸಾಗಿರುವ ಭಾವನೆಗಳಿಗೆಲ್ಲ ಸ್ಪಂದಿಸಿ ಜೀವ ತುಂಬಿರುವ. ಜೋಡಿ ಹಕ್ಕಿಗಳಂತೆ ಜೊತೆಗೂಡಿ ಸಾಗಿರುವ ಭಾವನೆಗಳಿಗೆಲ್ಲ ಸ್ಪಂದಿಸಿ ಜೀವ ತುಂಬಿರುವ. ಒಕ್ಕೊರಲ ದನಿಯಿಂದ ಒಂದೆಂದು ತಿಳಿಸಿರುವ ಸಂಬಂಧಗಳೆಲ್ಲವೂ ಚದುರುತಿಹವು. ಒಕ್ಕೊರಲ ದನಿಯಿಂದ ಒಂದೆಂದು ತಿಳಿಸಿರುವ ಸಂಬಂಧಗಳೆಲ್ಲವೂ ಚದುರುತಿಹವು. ಬಾಳ ಪಯಣದಿ ಸಾಗಿರುವ ಎಲ್ಲರದು ಉದ್ದೇಶವೊಂದು. ಬಾಳ ಪಯಣದಿ ಸಾಗಿರುವ ಎಲ್ಲರದು ಉದ್ದೇಶವೊಂದು. ಸಾಧನೆಯ ಪಥದಡಿಯ ಬೇರ ಕೆದಕುವ ಮುಳ್ಳ ಬುಡದಿಂದಲೇ ಕಿತ್ತು ಪೂರ್ಣತ್ವದೊಡನೆ ಕೀರ್ತಿ ಪಡೆವ ಆಸೆ ಹೊತ್ತು ನಡೆಯುತ್ತಿಹ ಜೊತೆಗಾರ ಜೀವಗಳ ಒಡನಾಟದ ನಂಟು ಇನ್ನು ಬರಿಯ ನೆನಪು ಮಾತ್ರ. ಒಡನಾಟದ ನಂಟು ಇನ್ನು ಬರಿಯ ನೆನಪು ಮಾತ್ರ. ಒಂದೆರಡು ಚುಟುಕ ಹೇಳ್ತೇನೆ. 3 ಚುಟುಕ ಹೇಳ್ಬೇಕಂತ ಆಸೆ ಇದೆ 3 ಭಾಷೆಯಲ್ಲಿ.
ಒಂದು ನಾನೇ ಒಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಒಂದು ಚುಟುಕ ಸ್ಪರ್ಧೆಯಲ್ಲಿ ನನಗೆ 2ನೇ ಬಹುಮಾನ ಬಂದಿದೆ. 3 ಚುಟುಕಗಳು ಅಲ್ಲಿ ವಾಚನ ಮಾಡಿದ್ದೆ. ಸೊ ಅಲ್ಲಿ ಏನಾಯ್ತು ಅಂದರೆ 22 ಸ್ಪರ್ಧಿಗಳಿದ್ರು, ನಾನೊಬ್ಬ ಕ್ರಿಶ್ಚಿಯನ್, ಬಾಕಿ ಎಲ್ಲ ಮುಸ್ಲಿಂ ಬಾಂಧವರು. ಅವರ ನಡುವೆ ನನಗೆ 2ನೇ ಪ್ಲೇಸ್ ಸಿಕ್ಕಿದೆ. ಸೊ ಅದು ಒಂದು ಕವಿತೆ ಮಾತ್ರ ಹೇಳ್ತೇನೆ, ಮತ್ತೊಂದು ತುಳು ಕವಿತೆಯನ್ನು ಹೇಳ್ತೇನೆ. ಕಿಡವರು ಚೆಂದತ್ತೋ ಚೆರಿಕೆ ಕಂಡಿಟ್ಟು ನಿಲಾವು ಒಂಚಿಟ್ಟು ತೆಚ್ಚಿಯೋ. ಕಿಡವರು ಚೆಂದತ್ತೋ ಚಿರಿಕೆ ಕಂಡಿಟ್ಟು ನಿಲಾವು ಒಂಚಿಟ್ಟು ತೆಚ್ಚಿಯೋ ಎಂದು ಚೊನ್ನೆಂಗು ಕಿಡಾವು ಪೋಳೆ ಕಪಟ ಇಲ್ಲತ್ತೋ ಚಿರಿಕೆ ಚಿರುಕೊಣಗು ನಿಲಾವುಗೆ ಗೊಂತಿಲ್ಲೆ. ಎಂದು ಚೆನ್ನೆಂಗು ಕಿಡಾವು ಪೋಳೆ ಕಪಟ ಇಲ್ಲತ್ತೋ ಚಿರಿಕೆ ಚಿರುಕೊಣಗು ನಿಲಾವುಗೆ ಗೊಂತಿಲ್ಲೆ. ಬೇನೆಡು ಕಾರು ಹೋಯ್ತೊಂದು ನಡತೊಂದು ಪೋಂದಿತ್ತೆ. ಬೇನೆಡು ಕಾರು ಹೋಯ್ತೊಂದು ನಡತೊಂದು ಪೋಂದಿತ್ತೆ. ಪೀರ ಹೊಡೆದು ಸ್ವರ ಬತ್ತುಂಡು ಅಲಯ ಪುಷ್ಪ ಪುಷ್ಪ. ಪೀರ ಹೊಡೆದು ಸ್ವರ ಬತ್ತುಂಡು ಅಲಯ ಪುಷ್ಪ ಪುಷ್ಪ. ಈಗ ತಾನೇ ಕವನ ವಾಚನ ಮಾಡಿದಂಥ ಇಬ್ಬರು ಕವಿಗಳು ಅವರ ತುರ್ತು ಕೆಲಸದ ನಿಮಿತ್ತ ನಿರ್ಗಮಿಸ್ತಿದ್ದಾರೆ. ಅವರಿಗೆ ಸ್ಮರಣಿಕೆ ಮತ್ತು ಈ ನೆನಪಿನ ಒಂದು ಸರ್ಟಿಫಿಕೇಟ್ ಅನ್ನು ಅವರಿಗೆ ನೀಡ್ತಾ ಇದ್ದೀವಿ. ದಯವಿಟ್ಟು ಅವರು ವೇದಿಕೆ ಬರಬೇಕು. ರೇಮಂಡ್ ಡಿಕ್ಕಿನ ಮತ್ತು ಸುರೇಶ್ ನಗಳುಗುಳಿ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶೀರ್ಷಿಕೆ ತುಳುನಾಡದ ಉಳ್ಳಾಲ. ಶೀರ್ಷಿಕೆ ತುಳುನಾಡದ ಉಳ್ಳಾಲ. ಅಂದು ನಮ್ಮ ತುಳುನಾಡದ ಉಳ್ಳಾಲ. ಅಂದು ನಮ್ಮ ತುಳುನಾಡದ ಉಳ್ಳಾಲ ಪೋರ್ಚುಗೀಸರನ್ನು ಮಡಲ್ದ ತೂಟ ಬತ್ತದ ಗಿಡತಿನ ರಾಣಿ ಅಬ್ಬಕ್ಕನ ಉಳ್ಳಾಲ. ಅಂದು ನಮ್ಮ ತುಳುನಾಡದ ಉಳ್ಳಾಲ ಪೋರ್ಚುಗೀಸರನ್ನು ಮಡಲ್ದ ತೂಟ ಬತ್ತದ ಗಿಡತಿನ ರಾಣಿ ಅಬ್ಬಕ್ಕನ ಉಳ್ಳಾಲ. ಕಡಲ ಬರಿಟು ದಕ್ಷಿಣ ಕಾಶಿ ಪಂಡಿತೆ ಪುದರಾಯಿನ ಸೋಮನಾಥನ ದೇಗುಲ. ಕಡಲ ಬರಿಟು ದಕ್ಷಿಣ ಕಾಶಿ ಪಂಡಿತೆ ಪುದರಾಯಿನ ಸೋಮನಾಥನ ದೇಗುಲ. ಇಂಚಿಡ್ದು ಉಳ್ಳಾಲದ ಉರುಸುದ ಪೆರ್ಮೆದ ದರ್ಗಲ. ಇಂಚಿಡ್ದು ಉಳ್ಳಾಲ ಉರುಸುದ ಪೆರ್ಮೆದ ದರ್ಗಲ. ಪೆರ್ಮನ್ನೂರದ ಸಂತ ಸೆಬಸ್ಟಿನ್ ಚರ್ಚದ ವಾವಂಜಿ ಪೊರ್ಲುಲ. ಪೆರ್ಮನ್ನೂರದ ಸಂತ ಸೆಬಸ್ಟಿನ್ ಚರ್ಚದ ವಾವಂಜಿ ಪೊರ್ಲುಲ. ಮೂಡಾಯಿ ಗಟ್ಟಡು ಪುಟುದು ಉಳ್ಳಾಲದ ಕೋಡಿಗೆ ಸೇರುನ ನೇತ್ರಾವತಿಗೂ ಜೈ. ಮೂಡಾಯಿ ಗಟ್ಟಡು ಪುಟ್ಟುದು ಉಳ್ಳಾಲದ ಕೋಡಿಗೆ ಸೇರುನ ನೇತ್ರಾವತಿಗೂ ಜೈ. ಬಹುಭಾಷಾ ಸಂಸ್ಕೃತಿ ಇತ್ತಂಡ ಅವು ಉಳ್ಳಾಲನೆ ಮೇಲುಗೈ. ಬಹುಭಾಷಾ ಬಹು ಸಂಸ್ಕೃತಿ ಇತ್ತಂಡ ಅವು ಉಳ್ಳಾಲನೆ ಮೇಲುಗೈ. ವೈದ್ಯ ಶಿಕ್ಷಣ ಸಹಕಾರಿ ರಂಗೋಡುಲ. ವೈದ್ಯ ಶಿಕ್ಷಣ ಸಹಕಾರಿ ರಂಗೋಡುಲ ಉಳ್ಳಾಲನೇ ಸೈ. ವೈದ್ಯ ಶಿಕ್ಷಣ ಸಹಕಾರಿ ರಂಗೋಡುಲ ಉಳ್ಳಾಲನೇ ಸೈ ಅಂಚಾದು ಈ ಸಾಹಿತ್ಯ ಕ್ಷೇತ್ರಲ ಉಳ್ಳಾಲಡು ಬೆಳಗಡೆಂದು ಉಳ್ಳಾಲ ತಾಲೂಕು ಸಾಹಿತ್ಯ ಪರಿಷತ್ಗಳ ನಮ್ಮ ಮಾತೆನಲ್ಲ ಜೈ. ನಮ್ಮ ಜನ್ಮ ಉಪ್ಪುನಿ 4 ದಿನ. ನಮ್ಮ ಜನ್ಮ ಉಪ್ಪುನಿ 4 ದಿನ. ನಮ್ಮ ಉಲೈದಾಯಿ ನಂಜಿ ಮಸರ ದಿನೋಡ್ ದಿನ. ನಮ್ಮ ಜನ್ಮ ಉಪ್ಪುನಿ 4 ದಿನ. ನಮ್ಮ ಉಲೈದಾಯೆ ನಂಜಿ ಮಸರ ದಿನೋಡ್ದು ದಿನ. ನಮ್ಮ ಮಾತೆನಲ್ಲ ನೆತ್ತೆರು ಕೆಂಪುದ ಬಣ್ಣ. ನಮ್ಮ ಮಾತೆನಲ್ಲ ನೆತ್ತೆರು ಕೆಂಪುದ ಬಣ್ಣ. ಉಂದುವೆ ನಮ್ಮನು ಒರಿಪಾವನ ಪ್ರಾಣ. ಉಂದುವೆ ನಮ್ಮನು ಒರಿಪಾವನ ಪ್ರಾಣ. ಅವಕಾಶಕ್ಕಾದ ಧನ್ಯವಾದಗಳು. ಊರ ಬೀದಿಯ ಕೊನೆಗೆ ತೇರೊಂದು ನಿಂತಿಹುದು. ತೇರಿನಲ್ಲಿ ನಗುತಿಹಳು ಊರ ತಾಯಿ. ಊರ ಬೀದಿಯ ಕೊನೆಗೆ ತೇರೊಂದು ನಿಂತಿಹುದು. ತೇರಿನಲ್ಲಿ ನಗುತಿಹಳು ಊರ ತಾಯಿ. ಸೋತು ಬಂದಿಹ ಮಂದಿ ತಾಯ ಮಡಿಲಿಗೆ ಬಂದು ಕೈ ಮುಗಿದು ಬೇಡುವರು ನೀನೆ ಕಾಯಿ. ಉಟ್ಟ ಹಸಿರಿನ ಸೀರೆ ಹಣೆಯ ಕೆಂಪನೆ ಬೊಟ್ಟು ತಾಳೆಂದು ಕೈದೋರಿ ಅಭಯ ಮುದ್ರೆ. ಉಟ್ಟ ಹಸಿರಿನ ಸೀರೆ ಹಣೆಯ ಕೆಂಪನೆ ಬೊಟ್ಟು ತಾಳೆಂದು ಕೈದೋರಿ ಅಭಯ ಮುದ್ರೆ. ತಾಯ ಸಾನ್ನಿಧ್ಯದಲ್ಲಿ ಅವಳ ಸಾಮೀಪ್ಯದಲ್ಲಿ ಧೈರ್ಯ ತುಂಬುತ್ತಲಿಹಳು ಲೋಕಭದ್ರೆ. ತೇರ ನೆಳೆವರು ಮಂದಿ ಗುಡಿಯ ಸುತ್ತಲೂ ಒಮ್ಮೆ ಬದುಕು ಎಂದರು ಕೂಡ ಇಷ್ಟೇ ತಾನೆ. ತೇರ ನೆಳೆವರು ಮಂದಿ ಗುಡಿಯ ಸುತ್ತಲೂ ಒಮ್ಮೆ ಬದುಕು ಎಂದರು ಕೂಡ ಇಷ್ಟೇ ತಾನೆ. ನಮ್ಮ ಬಾಳನು ನಾವು ಎಳೆದು ನಡೆಸಲು ಬೇಕು ಚಲನೆ ಎಂಬುವುದಿಲ್ಲಿ ಬದುಕುತ್ತಾನೆ. ನಮ್ಮ ಬಾಳನು ನಾವೇ ಎಳೆದು ನಡೆಸಲು ಬೇಕು ಚಲನೆ ಎಂಬುವುದಿಲ್ಲಿ ಬದುಕುತ್ತಾನೆ. ದೇಹವೇ ತೇರಾಗಿ ನಿಂತಿಹುದು ಬಯಲಿನಲ್ಲಿ ಎದೆಗುಡಿಯ ಒಳಗಿಹಳು ಲೋಕಶಕ್ತಿ.
ದೇಹವೇ ತೇರಾಗಿ ನಿಂತಿಹುದು ಬಯಲಿನಲ್ಲಿ ಎದೆಗುಡಿಯ ಒಳಗಿಹಳು ಲೋಕಶಕ್ತಿ. ಕಷ್ಟ ಕೋಟಲೆ ಇರಲಿ ದುಃಖ ಸಂಕಟ ಬರಲಿ, ಕಷ್ಟ ಕೋಟಲೆ ಇರಲಿ ದುಃಖ ಸಂಕಟ ಬರಲಿ, ಬದುಕ ತೇರಿಗೆ ಇರಲಿ ಅಮಿತ ಶಕ್ತಿ, ಬದುಕ ತೇರಿಗೆ ಇರಲಿ ಅಮಿತ ಶಕ್ತಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮುಂದಕ್ಕೆ ಗುಣವತಿ ಕಿನ್ನೆ ಇವರಿಂದ ಕನ್ನಡದಲ್ಲಿ ಕವನ ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ವಂದನೆಗಳು. ನನ್ನ ಚುಟುಕಿನ ಶೀರ್ಷಿಕೆ ಸೃಷ್ಟಿ ದೃಷ್ಟಿ ಅಂತೇಳಿ. ಸೃಷ್ಟಿ ನೋಡಲೆಂದು ಬ್ರಹ್ಮ ದೃಷ್ಟಿ ನೀಡಿದ, ಸೃಷ್ಟಿ ನೋಡಲೆಂದು ಬ್ರಹ್ಮ ದೃಷ್ಟಿ ನೀಡಿದ, ದೃಷ್ಟಿ ಇಲ್ಲದವಗೆ ಮನುಜ ನೇತ್ರ ದಾನ ಮಾಡಿದ, ದೃಷ್ಟಿ ಇಲ್ಲದವಗೆ ಮನುಜ ನೇತ್ರ ದಾನ ಮಾಡಿದ. ಸೃಷ್ಟಿ ನೋಡಬಾರದೆಂದು ಧನುಜ, ಸೃಷ್ಟಿ ನೋಡಬಾರದೆಂದು ಧನುಜ ಹೆಣ್ಣು ಭ್ರೂಣ ಹತ್ಯೆ ಮಾಡಿದ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಜೀವನ ಸಾರ. ಕಹಿ ಮರೆತು ಸಿಹಿಯೊಡನೆ ಬೆರೆತಿರಲು ಬದುಕಿನಲ್ಲಿ, ಕಹಿ ಮರೆತು ಸಿಹಿಯೊಡನೆ ಬೆರೆತಿರಲು ಬದುಕಿನಲ್ಲಿ, ನೋವ ನುಂಗುತ್ತ ನಲಿವ ಚೆಣವಿಹುದು ನೆನಪಿನಲ್ಲಿ, ನೋವ ನುಂಗುತ್ತ ನಲಿವ ಚೆಣವಿಹುದು ನೆನಪಿನಲ್ಲಿ. ದ್ವೇಷ ಅಸೂಯೆಯ ಭಾವ ತೊರೆದಿರಲು ಮನದಲ್ಲಿ, ದ್ವೇಷ ಅಸೂಯೆಯ ಭಾವ ತೊರೆದಿರಲು ಮನದಲ್ಲಿ, ಪ್ರೀತಿ ಸಹನೆಯ ಬೆಲೆಯು ಉಳಿಯುವುದು ಜಗದಲ್ಲಿ, ಪ್ರೀತಿ ಸಹನೆಯ ಬೆಲೆಯು ಉಳಿಯುವುದು ಜಗದಲ್ಲಿ. ಸಮರಸದ ತತ್ವವನ್ನು ಅರಿತಿರಲು ಬಾಳಿನಲ್ಲಿ, ಸಮರಸದ ತತ್ವವನ್ನು ಅರಿತಿರಲು ಬಾಳಿನಲ್ಲಿ, ಯಾತನೆಯ ಸೋಂಕಿಲ್ಲ ನೆಮ್ಮದಿಯು ಕೊನೆಯಲ್ಲಿ, ಯಾತನೆಯ ಸೋಂಕಿಲ್ಲ ನೆಮ್ಮದಿಯು ಕೊನೆಯಲ್ಲಿ. 3 ದಿನಗಳ ಬಾಳ್ವೆ ನಮ್ಮದಿದು ಭುವಿಯಲ್ಲಿ, 3 ದಿನಗಳ ಬಾಳ್ವೆ ನಮ್ಮದಿದು ಭುವಿಯಲ್ಲಿ, ವ್ಯರ್ಥವಾಗದ ಹಾಗೆ ಸಾಗಿರಲಿ ಸ್ಫೂರ್ತಿಯಲ್ಲಿ, ವ್ಯರ್ಥವಾಗದ ಹಾಗೆ ಸಾಗಿರಲಿ ಸ್ಫೂರ್ತಿಯಲ್ಲಿ. ಋಣವು ತೀರಿದ ಬಳಿಕ ನಾನೆಲ್ಲಿ ನೀನೆಲ್ಲಿ, ಋಣವು ತೀರಿದ ಬಳಿಕ ನಾನೆಲ್ಲಿ ನೀನೆಲ್ಲಿ, ತೃಣವು ಚಲಿಸುವುದಿಲ್ಲ ಆ ದೇವನ ಸೃಷ್ಟಿಯಲ್ಲಿ, ತೃಣವು ಚಲಿಸುವುದಿಲ್ಲ ಆ ದೇವನ ಸೃಷ್ಟಿಯಲ್ಲಿ. ಎಲ್ಲರಿಗೂ ನನ್ನ ನಮನಗಳು. ನನ್ನ ಕವನದ ಶೀರ್ಷಿಕೆ ಅಮ್ಮ. ನವಮಾಸ ಹೊತ್ತು ಹೆತ್ತು ಲಾಲಿಸಿ ಸಲಹುವವಳು ಅಮ್ಮ, ನವಮಾಸ ಹೊತ್ತು ಹೆತ್ತು ಲಾಲಿಸಿ ಸಲಹುವವಳು ಅಮ್ಮ, ತುತ್ತು ಕೊಟ್ಟು ಮುತ್ತನಿಟ್ಟು ಬೆಳೆಸುವವಳು ಅಮ್ಮ, ತುತ್ತು ಕೊಟ್ಟು ಮುತ್ತನಿಟ್ಟು ಬೆಳೆಸುವವಳು ಅಮ್ಮ. ತನ್ನೊಡಲ ನೋವು ಕನಸುಗಳ ನುಂಗಿ ಕಣ್ಣ ತುಂಬ ಮೊಗ ತುಂಬ ನಗುವ ತುಂಬಿ, ತನ್ನೊಡಲ ನೋವು ಕನಸುಗಳ ನುಂಗಿ ಕಣ್ಣ ತುಂಬ ಮೊಗ ತುಂಬ ನಗುವ ತುಂಬಿ, ನಿಷ್ಕಲ್ಮಶ ಪ್ರೀತಿಯಲ್ಲಿ ಜೀವಗಳಿಗೆ ಜೀವ ತುಂಬುವವಳು ಅಮ್ಮ, ನಿಷ್ಕಲ್ಮಶ ಪ್ರೀತಿಯಲ್ಲಿ ಜೀವಗಳಿಗೆ ಜೀವ ತುಂಬುವವಳು ಅಮ್ಮ. ತಾನು ಉಣ್ಣದಿದ್ದರೂ ಉಂಡೆನೆಂದು ಜೀವನದುದ್ದಕ್ಕೂ ತ್ಯಾಗ ಮಾಡುವ ತ್ಯಾಗಮೂರ್ತಿ ಅಮ್ಮ, ತಾನು ಉಣ್ಣದಿದ್ದರೂ ಉಂಡೆನೆಂದು ಜೀವನದುದ್ದಕ್ಕೂ ತ್ಯಾಗ ಮಾಡುವ ತ್ಯಾಗಮೂರ್ತಿ ಅಮ್ಮ. ಗೆದ್ದಾಗ ಬೆನ್ನು ತಟ್ಟಿ ಸೋತಾಗ ಕೈ ಹಿಡಿದು ನಡೆಸುವವಳು ಅಮ್ಮ, ಗೆದ್ದಾಗ ಬೆನ್ನು ತಟ್ಟಿ ಸೋತಾಗ ಕೈ ಹಿಡಿದು ನಡೆಸುವವಳು ಅಮ್ಮ. ದೇವರ ಕಂಡಿಲ್ಲ ನಾವು ಎಲ್ಲ ಕಂಡೆವು ಆಕೆಯಲ್ಲಿಯೇ ನಾವು, ದೇವರ ಕಂಡಿಲ್ಲ ನಾವು ಎಲ್ಲ ಕಂಡೆವು ಆಕೆಯಲ್ಲಿಯೇ ನಾವು. ಜಗಕೋಟಿಯ ಚೈತನ್ಯ ಶಕ್ತಿ ಅಮ್ಮ, ಪ್ರೀತಿ ತೋರುತ್ತಾ ಸುಖವಾಗಿರಲಿ ಅಮ್ಮ, ಜಗಕೋಟಿಯ ಚೈತನ್ಯ ಶಕ್ತಿ ಅಮ್ಮ, ಪ್ರೀತಿ ತೋರುತ್ತಾ ಸುಖವಾಗಿರಲಿ ಅಮ್ಮ. ವಂದನೆಗಳು. ಇದು 2 ರೀತಿಯಲ್ಲಿದೆ. ಒಂದು, ನಾನು ಪ್ರೇಮ ಕವಿ, ಕವಿಗಳು ಪ್ರೇಮ ಗೀತೆಯಾಗಿಯೂ ನೋಡ್ಬೋದು, ಇನ್ನೊಂದು ಗೆಳೆಯರ ಬಾಂಧವ್ಯದ ಗೀತೆಯಾಗಿಯೂ ನೋಡ್ಬೋದು. ಒಂದು ಹೊಸ ಕೃಷಿಯನ್ನ ಕವಿ ಮಾಡಿದ್ದಾನೆ. ನನ್ನ ಹೆಸರು ಮನ್ಸೂರ್ ಮುಲ್ಕಿ, ಹೃದಯ ಕವಿ. ಹೃದಯದ ಒಳಗೆ ಕುಳಿತಿಹ ನೀನು ನನ್ನ ಕಣ್ಮಣಿ, ನಮ್ಮ ಪ್ರೀತಿ ಈ ನೆಲಕ್ಕೆ ಸ್ಫೂರ್ತಿ, ಎಂದೆಂದೂ ಅಳಿಯದು ಇದು, ಎಂದೆಂದೂ ಅಳಿಯದು. ಹೃದಯದ ಒಳಗೆ ಕುಳಿತಿಹ ನೀನು ನನ್ನ ಕಣ್ಮಣಿ, ನಮ್ಮ ಪ್ರೀತಿ ಈ ನೆಲಕ್ಕೆ ಸ್ಫೂರ್ತಿ,
ಎಂದೆಂದೂ ಅಳಿಯದು, ಇದು ಎಂದೆಂದೂ ಅಳಿಯದು. ಕತ್ತಲೆಯೊಳಗೆ ಚಂದ್ರನ ಕೇಳು, ಬೆಳಕು ಎಲ್ಲಿದೆ? ಬಾನನ್ನು ನೋಡಿ ಚುಕ್ಕಿಗೆ ಹೇಳು, ಹೊಳಪು ನಿನ್ನದೇ. ಕತ್ತಲೆಯೊಳಗೆ ಚಂದ್ರನ ಕೇಳು, ಬೆಳಕು ಎಲ್ಲಿದೆ? ಬಾನನ್ನು ನೋಡಿ ಚುಕ್ಕಿಗೆ ಹೇಳು, ಹೊಳಪು ನಿನ್ನದೇ. ಹೃದಯದ ಒಳಗೆ ಕುಳಿತಿಹ ನೀನು ನನ್ನ ಕಣ್ಮಣಿ. ನದಿಯ ತಟದ ಭಾರದ ಹೆಜ್ಜೆ, ಮನಸ್ಸು ಹಗುರವೇ. ಹರಿಯದ ನದಿಯು ತೇಲುವ ದೋಣಿ, ನೀರಿಗೆ ಭಾರವೇ. ನದಿಯ ತಟದ ಭಾರದ ಹೆಜ್ಜೆ, ಮನಸ್ಸು ಹಗುರವೇ. ಹರಿಯದ ನದಿಯು ತೇಲುವ ದೋಣಿ, ನೀರಿಗೆ ಭಾರವೇ. ಹೃದಯದ ಒಳಗೆ ಕುಳಿತಿಹ ನೀನು ನನ್ನ ಕಣ್ಮಣಿ. ಕಾಮನ ಬಿಲ್ಲು ಚೆಲ್ಲಿದ ಬಣ್ಣ, ನಗುವಿಗೆ ಸಾಟಿಯೇ. ಮತ್ತೆ ಮತ್ತೆ ನಿನ್ನ ನೋಡುವ ಆಸೆ, ನೆನಪಿಗೆ ಪಾಠವೇ. ಕಾಮನ ಬಿಲ್ಲು ಚೆಲ್ಲಿದ ಬಣ್ಣ, ನಗುವಿಗೆ ಸಾಟಿಯೇ. ಮತ್ತೆ ಮತ್ತೆ ನಿನ್ನ ನೋಡುವ ಆಸೆ, ನೆನಪಿಗೆ ಪಾಠವೇ. ಹೃದಯದ ಒಳಗೆ ಕುಳಿತಿಹ ನೀನು ನನ್ನ ಕಣ್ಮಣಿ. ನಮ್ಮ ಪ್ರೀತಿ ಈ ನೆಲಕ್ಕೆ ಸ್ಫೂರ್ತಿ, ಎಂದೆಂದೂ ಅಳಿಯದು, ಇದು ಎಂದೆಂದೂ ಅಳಿಯದು. ಹೃದಯದ ಒಳಗೆ ಕುಳಿತಿಹ ನೀನು ನನ್ನ ಕಣ್ಮಣಿ, ನನ್ನ ಕಣ್ಮಣಿ. ಹೃದಯದ ಒಳಗೆ ಕುಳಿತಿಹ ನೀನು. ಅವಕಾಶಕ್ಕಾಗಿ ವಂದನೆಗಳು. ಮಾನ್ಯ ಅಧ್ಯಕ್ಷರ, ಕವಿ ಬಂಧುಗಳ ಹಾಗೂ ಇಲ್ಲಿ ನೆರೆದಿರುವ ಸಾಹಿತ್ಯ ನಿಮಗೆಲ್ಲ ನನ್ನ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಹಾಗೂ ಹಕ್ಕಿ. ಮರದ ಮೇಲೆ ಕುಳಿತು ಹಾಡುವ ಕರಿಯ ಬಣ್ಣದ ಪುಟ್ಟ ಹಕ್ಕಿಯು ಹರಿಸಿ ಬಿಡುವ ನಾದರ ಹರಿಗೆ ಮನವು ಸೋತಿಹುದು. ಕರೆಯುತ್ತಿರುವುದು ತನ್ನ ಬಳಗವ, ಮರೆಯಲಿರುತ್ತಿರುವ ಹಣ್ಣು ತಿನ್ನಲು. ಸರಸವಾಡುತ್ತ ತನ್ನ ಇಂಜನ ಜೊತೆಗೆ ಕೂಡುತ್ತಲಿ, ಹೂವು ತುಂಬಿದ ಮರಗಳೆಡೆಯಲ್ಲಿ ಕಾವು ಕೊಡುತ್ತಲಿ. ಎದರ ಮರಿಗಳ ನೋವು ಕಾಣದ ರೀತಿ ಸಾಕುತ್ತ ಬೆಳೆಸಿಕೊಳ್ಳುವುದು. ಮಾವು ಹೂಗಳ ರಸವ ಹೀರುತ್ತ ಜಾವದಲ್ಲಿಯೇ ಹಾರಿ ಬಿಡುತ್ತಲಿ. ಕಾವದೇವನ ನೆನೆದು ಹರುಸದಿ ತಿನಿಸ ಹುಡುಕುವುದು. ಬಣ್ಣ ತುಂಬಿದ ಗರಿಯ ಹರಡುತ್ತ, ಕಣ್ಣು ತುಂಬುವ ಚೆಲುವ ಬೀರುತ್ತ, ಸಣ್ಣ ಹೆಜ್ಜೆ ಹಾಕಿ ಕುಣಿಯುವ ನವಿಲ ನಾಟ್ಯವನ್ನು ಹೆಣ್ಣ ಜೊತೆಯಲ್ಲಿ ಸೇರಿ ನಲಿಯುತ್ತ ಹೊನ್ನಿನಂತೆ ಹೊಳೆಯುತ್ತಿರುತ್ತಲಿ. ನನ್ನ ಮನದಲ್ಲಿ ಹರುಸ ಮೂಡಿಸಿ ತನುವ ಮರಿಸುವುದು. ಬಾಳಿ ಬದುಕಲು ಪಕ್ಷಿ ಸಂಕುಲ ಹಾಳು ಮಾಡದ ಪ್ರಕೃತಿ ಸಿರಿಯನು ಕಾಳು ಹಾಕುತ್ತ ಪ್ರೀತಿ ತೋರುತ್ತಲಿರಲು ಸಂತಸವು. ನಾಳೆ ಮಾಡುವ ಕೆಲಸವಲ್ಲವ ತಾಳು ಎನ್ನದ ಮುಂದೆ ಹಾಕದ, ಬಾಳು ಮುಗಿಯುವ ಮೊದಲು ಮಾಡಲು ದೇವನೊಲಿಯುವನು. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ವಾಚನವನ್ನು ಶ್ರದ್ಧೆಯಿಂದ ಆಲಿಸಿದ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಅನಂತ ಧನ್ಯವಾದ. ಎಲ್ಲರಿಗೂ ನನ್ನ ಪ್ರಣಾಮಗಳು. ನನ್ನ ಕವನದ ಶೀರ್ಷಿಕೆ ಭೂಕಂಪ. ನೋಡು ನೋಡು ನೋಡಲ್ಲಿ ಬಾನ ಚುಂಬಿಸಿದ ಮಹಲುಗಳ ಸಾಲು. ನೋಡು ನೋಡು ನೋಡಲ್ಲಿ ಬಾನ ಚುಂಬಿಸಿದ ಮಹಲುಗಳ ಸಾಲು. ಬಟ್ಟಲ ಹಾಲಲ್ಲಿ ಚಂದಿರನ ನೆಪಮಾಯ, ಚಂದಿರನ ಕರದಲ್ಲಿ ಹಿಡಿಯುವ ಯೋಗ.
ಬಟ್ಟಲಲ್ಲಿ ಚಂದಿರನ ನೆಪಮಾಯ, ಚಂದಿರನ ಕರದಲ್ಲಿ ಹಿಡಿಯುವ ಯೋಗ. ಏನಿದೇನು ಜಗತ್ತು ಎತ್ತ ಸಾಗುತ್ತಿದೆ, ಏನೇನೋ ಮೋಡಿಯ ಮಾಡುತ್ತಿದೆ. ಏನಿದೇನು ಜಗತ್ತು ಎತ್ತ ಸಾಗುತ್ತಿದೆ, ಏನೇನೋ ಮೋಡಿಯ ಮಾಡುತ್ತಿದೆ. ಇರುವುದೊಂದೇ ಭೂಮಿ ಆಕಾಶ, ಸರ್ವ ಸಂಪತ್ತುಗಳು ಸರ್ವನಾಶ. ಇರುವುದೊಂದು ಭೂಮಿ ಆಕಾಶ, ಸರ್ವ ಸಂಪತ್ತುಗಳು ಸರ್ವನಾಶ. ಭುವಿಯ ಒಡಲ ತೀರ ಬರಿದು ಗಗನ ಚುಂಬಿ ಕಟ್ಟಡಗಳ ಸಹಿಸುವಳೆಂತೆ. ಭುವಿಯ ಒಡಲ ತೀರ ಬರಿದು ಗಗನ ಚುಂಬಿ ಕಟ್ಟಡಗಳ ಸಹಿಸುವಳೆಂತು. ಆಗೊಮ್ಮೆ ಈಗೊಮ್ಮೆ ಮೈದಡವಿಕೊಂಡಳು, ಸಹಿಸಲಾರೆ ಈ ಮಣಭಾರವೆಂದಳು. ಆಗೊಮ್ಮೆ ಈಗೊಮ್ಮೆ ಮೈದಡವಿಕೊಂಡಳು, ಸಹಿಸಲಾರೆ ಈ ಮಣಭಾರವೆಂದಳು. ಕೇಳಿಸಿಲ್ಲ ಈ ಕ್ಷಣಕ್ಕೂ ನಾವು ನೀವು, ಮತ್ತೆ ಮತ್ತೆ ಮೈದಡವಿ ಅಳುತ್ತಿರುವಳು ನೋಡಿ. ಕೇಳಿಸಿಲ್ಲ ಈ ಕ್ಷಣಕ್ಕೂ ನಾವು ನೀವು, ಮತ್ತೆ ಮತ್ತೆ ಮೈದಡವಿ ಅಳುತ್ತಿರುವಳು ನೋಡಿ. ಅಳುವನ್ನು ಕೇಳಿಸದೆ ರಾಜಾರೋಷದಿ ಬಾಳಿದೆ, ಮತ್ತೆ ಅಬ್ಬರದಿ ಮೈದಡವಿದಳು. ಅಳುವನ್ನು ಕೇಳದೆ ರಾಜಾರೋಷದಿ ಬಾಳಿದೆ, ಮತ್ತೆ ಅಬ್ಬರದಿ ಮೈದಡವಿದಳು. ಕಂಡು ಕೇಳರಯ್ಯದ ರೋದನ ಮುಗಿಲು ಸೀಳಿದೆ, ಗಗನ ಅಪ್ಪಿದ ಮಹಲು ನೆಲಸಮವಾಗಿದೆ. ಕಂಡು ಕೇಳರಿಯದ ರೋಧನ ಮುಗಿಲ ಸೀಳಿದೆ, ಗಗನ ಅಪ್ಪಿದ ಮಹಲು ನೆಲಸಮವಾಗಿದೆ. ಅವಕಾಶಕ್ಕಾಗಿ ಸರ್ವರಿಗ್ಲ ಪುಡ್ಯೊಂದು ಎನ್ನ ತುಳು ಕವಿತೆದ ತರೆಬೆರವು ತನ್ನಾಲ್ಮೆದ ಅಮೃತೋಚ್ಚಯ. ಅಮೃತೋಚ್ಚಯ ಅಮೃತೋಚ್ಚಯ 75 ವರ್ಷ ಸಬಿ ನೆಂಪುದ ಅಮೃತೋಚ್ಚಯ. ಅಮೃತೋಚ್ಚಯ ಅಮೃತೋಚ್ಚಯ 75 ವರ್ಷ ಸಬಿ ನೆಂಪುದ ಅಮೃತೋಚ್ಚಯ. ಭರತ ಕಂಡಡು ಅಪ್ಪೆ ಮಟ್ಟೆಳ್ಳು ತನ್ನಾಲ್ಮೆದ ಪರ್ವಕಾಲೋಚ್ಚಯ. ತೌಳವ ವಂಶದ ತುಳುವ ನಾಡದ ಉಳ್ಳಾಲ ರಾಣಿ ಅಬ್ಬಕ್ಕನು ನಮ್ಮ ನೆಂಪು ಮನ್ಪುಗ. ಈ ಬೂಡುಡು ಮಣ್ಣಾದು ಪೋಯಿನ ಬೀರ್ದದ ಬೀರೆರೆಗು ಸೊಲ್ಮೆ ಸಂದಾಗ. ತೌಳವ ವಂಶದ ತುಳುವ ನಾಡದ ಉಳ್ಳಾಲ ರಾಣಿ ಅಬ್ಬಕ್ಕನು ನಮ್ಮ ನೆಂಪು ಮನ್ಪುಗ. ಈ ಬೂಡುಡು ಮಣ್ಣಾದು ಪೋಯಿನ ಬೀರ್ದದ ಬೀರೆರೆನು ಸೊಲ್ಮೆ ಸಂದಾಗ. ಸಾರ ಧರ್ಮಲು ಸಾರ ಜಾತಿಲು ಬೀಜಿನ ಗಾಳಿ ಗಿಜ್ಜಿ ಜಾತಿ ಧರ್ಮಲು. ಲೋಕ ಲೋಕೊಡೆ ದೊಂಬಿ ಗದ್ದಲ ಪರಪುನ ನೀರಿಗಿಜ್ಜಿ ಭೇದ ಭಾವಲು. ಸಾರ ಧರ್ಮಲು ಸಾರ ಜಾತಿಲು ಬೀಜಿನ ಗಾಳಿಗಿಜ್ಜಿ ಜಾತಿ ಧರ್ಮಲು. ಲೋಕ ಲೋಕೊಡೆ ದೊಂಬಿ ಗದ್ದಲ ಪರಪುನ ನೀರಿಗಿಜ್ಜಿ ಭೇದ ಭಾವಲು. ಶಾಲೆದ ಕೊಟ್ಟೆಡು ಜೋಕುಲೆ ಮನಸ್ಸುಡು ವಿಷತ ಗಾಳಿ ಬೀಜೊಂದುಂಡು ಕಾಲ ಕಲ್ಜುಗ. ಮೇಟು ಪರಪುನ ನೆತ್ತೆ ರೊಂಜೆಯೇ ಪಂಪಿ ಸತ್ಯನು ನಮ್ಮ ತೆರೆದು ಬದುಕುಗ. ಶಾಲೆದ ಕೊಟ್ಟೆಡು ಜೋಕುಲೆ ಮನಸ್ಸುಡು ವಿಷತ ಗಾಳಿ ಬೀಜದುಂಡು ಕಾಲ ಕಲ್ಜುಗ. ಮೇಟು ಪರಪುನ ನೆತ್ತೆ ರೊಂಜೆಯೇ ಪಂಪಿ ಸತ್ಯನು ನಮ್ಮ ತೆರೆದು ಬದುಕುಗ. ಅಮೃತೋಚ್ಚಯ ಅಮೃತೋಚ್ಚಯ 75 ವರ್ಷ ಸಬಿ ನೆಂಪುದ ಅಮೃತೋಚ್ಚಯ. ಭರತ ಕಂಡಡು ಅಪ್ಪೆ ಮಟ್ಟೆಳ್ಳು ತನ್ನಾಲ್ಮೆದ ಪರ್ವಕಾಲೋಚ್ಚಯ. ಸೊಲ್ಮೆ ಎಲ್ಲರ ಮೇಲೆ ದೇವನ ಶಾಂತಿ ಮತ್ತು ದಯೆಯಿರಲಿ. ನಾನೋರ್ವ ಸಾಹಿತ್ಯ ಪ್ರೇಮಿ ಅಷ್ಟೇ. ನನ್ನ ಚುಟುಕಿನ ಶೀರ್ಷಿಕೆ ಕನಸು. ಕನಸು ಕಂಡೆ ನಾ ಬಹಳ, ಕನಸು ಕಂಡೆ ನಾ ಬಹಳ, ನನಸಾಗಿಹುದು ಬಹುವಿರಲ. ಕನಸು ಕಂಡೆ ನಾ ಬಹಳ, ನನಸಾಗಿಹುದು ಬಹುವಿರಲ. ಪರ್ವತ ಹತ್ತಿದೆ ಕನಸಿನಲ್ಲಿ, ಪರ್ವತ ಹತ್ತಿದೆ ಕನಸಿನಲ್ಲಿ, ಮೆಲ್ಲನೆ ಎದ್ದೆ ನೋವಿನಲ್ಲಿ, ಮೆಲ್ಲನೆ ಎದ್ದೆ ನೋವಿನಲ್ಲಿ. ಅಂದರೆ ನಾನು ಹೇಳುವಾಗ ಅದು ಕನಸು ಅಂತ ನನಗೆ ಗೊತ್ತಾಗಿದೆ, ಹಾಗೆ ನೋವಿನಿಂದ ನಾನು ಎದ್ದೆ. ಅವಕಾಶಕ್ಕಾಗಿ ವಂದನೆಗಳು. ಇದನ್ನ ಚುಟುಕಿನ ಶೀರ್ಷಿಕೆ ತುಳು ಚುಟುಕು ಕೋಗಿಲೆ ಕಕ್ಕೆ. ಕೋಗಿಲೆ ಪಂಡನಿಗೆ ಕಕ್ಕೆಡ, ಕೋಗಿಲೆ ಪಂಡನಿಗೆ ಕಕ್ಕೆಗು ಇನ್ನ ಸ್ವರ ಏತ ಹರಟೆ, ಇನ್ನ ಸ್ವರ ಏತ ಹರಟೆ. ಕಕ್ಕೆ ಪಂಡನಿಗೆ ಕೋಗಿಲೆಡ, ಕಕ್ಕೆ ಪಂಡನಿಗೆ ಕೋಗಿಲೆಡ. ಪರಿಸರ ಪ್ರೇಮಿ ಯಾನೊಂದು ದಿವೊಂದು ಏಪಲ ತರಟಿ. ಪರಿಸರ ಪ್ರೇಮಿ ಯಾನೇ ಪಂಡದು ದಿವೊಂದು ಏಪಲ ತರಟಿ. ಎನ್ನಾಲು 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 ಪ್ರೀತಿಡೆ ಬರ್ಪಲ್, ಎನ್ನಾಲು ಪ್ರೀತಿಡೆ ಬರ್ಪಲ್. ಕೇನೇನ್ ಕೊರ್ಪಲ್, ಕೇನೇನ್ ಕೊರ್ಪಲ್. ಓರೋರ ಮಾತ್ರ, ಓರೋರ ಮಾತ್ರ ನೆರೆಡೆಡು ಜೀವಪ್ಪಕ್ಕಿರ್ಪಲ್, ಓರೋರ ಮಾತ್ರ ನೆರೆಡೆಡು ಜೀವಪ್ಪಕ್ಕಿರ್ಪಲ್.
ತಿರುಗುಬಾಣ. ಕನ್ನಡ ಒಂದು ಚುಟುಕು. ಸಿಟ್ಟುಗೊಂಡು ನನ್ನಾಕೆಯಲ್ಲಿ ಹೇಳಿದೆ, ಸಿಟ್ಟುಗೊಂಡು ನನ್ನಾಕೆಯಲ್ಲಿ ಹೇಳಿದೆ, ಮರೆತು ಬಿಡು ಹಳೆಯದನ್ನ, ಮರೆತು ಬಿಡು ಹಳೆಯದನ್ನ. ಆಕೆ ಎಂದಳು ಮರೆಯುವುದು ಹೇಗೆ ನಿಮ್ಮನ್ನ, ಮರೆಯುವುದು ಹೇಗೆ ನಿಮ್ಮನ್ನ. ನೆನಪಿರ್ಲಿ, ಅವಳು ಹೇಳಿದ ಹಳೆಯದನ್ನ ಮರೆಯುವುದು ಹೇಗೆ ನಿಮ್ಮನ್ನ. ಪಂಚ್ ಪಂಚ್ ಚುಟುಕು ಅಂದರೆ ಇದ್ದೇ ಇರಬೇಕು ಪಂಚು. ಚುಟುಕು ಎಂದರೆ ಇದ್ದೇ ಇರಬೇಕು ಪಂಚು. ಹೇಳುವಾಕೆ ಸರಿಪಡಿಸುತ್ತಾಳೆ ಆಗಾಗ ಸೀರೆ ನೆರಗಿನ ಅಂಚು. ಹೇಳುವಾಕೆ ಸರಿಪಡಿಸುತ್ತಾಳೆ ಆಗಾಗ ಸೀರೆಯ ನೆರಗಿನ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಪ್ರಕೃತಿ. प्रकृति से हमारा ये जीवन जो जुड़ा है, प्रकृति से हमारा ये जीवन जो जुड़ा है, उसके बिना तो जीना आसान ना है, उसके बिना तो जीना आसान ना है. ये नीले गगन की नरम हंसी से खिलता है हमारा मन, ये नीले गगन की नरम हंसी से खिलता है हमारा मन, और हरियाली से भरी भूमि पर रहने वाले हम भाग्यवान, और हरियाली से भरी भूमि पर रहने वाले हम भाग्यवान. जो बदलते मौसम में बिखरते पत्तों के दृश्य इतने निराले रहते कि रूह छू लेते. जो बदलते मौसम में बिखरते पत्तों के दृश्य इतने निराले रहते कि रूह छू लेते. आंखें हंसते हैं जिन्हें निहारते, वह है बड़े बगीचे. आंखें हंसते हैं जिन्हें निहारते, वह है बड़े बगीचे. रंग बिरंगे फल फूलों से भरे हैं भाग हमारे, रंग बिरंगे फल फूलों से भरे हैं भाग हमारे. ಎಲ್ರಿಗೂ ನಮಸ್ಕಾರ. ಈ ಒಂದು ಚುಟುಕಿನ ಶೀರ್ಷಿಕೆ ವಿಧಿ. ದೇವರು ಮೊದಲೇ ಬರೆದಿರುವಾಗ ಚಿಂತೆ ಏತಕ್ಕೆ, ವಿಧಿಯಾಟ ತಡೆಯೋಕೆ ಆಗದಿರೆ ವ್ಯಥೆ ಏತಕ್ಕೆ. ದೇವರು ಮೊದಲೇ ಬರೆದಿರುವಾಗ ಚಿಂತೆ ಏತಕ್ಕೆ, ವಿಧಿಯಾಟ ತಡೆಯೋಕೆ ಆಗದಿರೆ ವ್ಯಥೆ ಏತಕ್ಕೆ. ನಡೆಯೋದಕ್ಕೆ ತಡೆ ಇಲ್ಲ ಎಂದಾದರೆ ದುಃಖ ಇನ್ನೇತಕ್ಕೆ. ಹಾಗೇನೆ ಇನ್ನೊಂದು ಬೆಳದಿಂಗಳ ಬಾಲೆ ಎನ್ನುವಂತಹ ಶೀರ್ಷಿಕೆ. ಕನಸಲ್ಲಿ ಬಂದು ಮನಸ್ಸಲ್ಲಿ ನಿಂತು ಕರೆದವಳ್ಯಾರು, ಕರಗಳ ಮುಚ್ಚಿ ಮೊಗವನ್ನು ತೋರದೆ ನಿಂತವಳ್ಯಾರು. ಕನಸಲ್ಲಿ ಬಂದು ಮನಸ್ಸಲ್ಲಿ ನಿಂತು ಕರೆದವಳ್ಯಾರು, ಕರಗಳ ಮುಚ್ಚಿ ಮೊಗವನ್ನು ತೋರದೆ ನಿಂತವಳ್ಯಾರು. ಕಿರುನಗೆ ಕೊಟ್ಟು ಹೆಸರು ಹೇಳದೆ ಹೋದರೆ ಕೂಗಲ್ಲಿನ ಹೇಗೆ ಈ ವೇಳೆ. ಕಿರುನಗೆ ಕೊಟ್ಟು ಹೆಸರು ಹೇಳದೆ ಹೋದರೆ ಕೂಗಲಿ ಹೇಗೆ ಈ ವೇಳೆ. ಹೆಸರನ್ನು ಕೊಟ್ಟು ಕರೆಯಲ್ಲೇ ಹೀಗೆ ಬೆಳದಿಂಗಳ ಬಾಲೆ. ಹಾಗೇನೆ ನನ್ನಮ್ಮ ಎನ್ನುವಂತ ಶೀರ್ಷಿಕೆ. ಗುಡಿಯ ಶಿಲೆಯಲ್ಲ ಅವಳು, ಗರ್ಭ ಗುಡಿಗಿಂತಲೂ ಮಿಗಿಲು ಆ ತಾಯಿ ಮಡಿಲು. ಗುಡಿಯ ಶಿಲೆಯಲ್ಲ ಅವಳು, ಗರ್ಭ ಗುಡಿಗಿಂತಲೂ ಮಿಗಿಲು ಆ ತಾಯಿ ಮಡಿಲು. ಈ ಜಗವ ಕಾಣಲೆನಗೆ ನೀಡಿದಳು ಜನ್ಮ, ಈ ಜಗವ ಕಾಣಲೆನಗೆ ನೀಡಿದಳು ಜನ್ಮ. ಕಣ್ಣಿಗ ಕಾಣುವ ದೇವತೆಯೇ ನನ್ನಮ್ಮ, ಕಣ್ಣಿಗೆ ಕಾಣುವ ದೇವತೆಯೇ ನನ್ನಮ್ಮ. ಹಾಗೆಯೇ ಕೊನೆಯದಾಗಿ ಸೂತ್ರಧಾರ ಎನ್ನುವಂತ ಶೀರ್ಷಿಕೆಯಲ್ಲಿ, ಕಳೆದು ಹೋದ ಕ್ಷಣದಲ್ಲೇ ಕಳೆದೋಗುವೆ ಏಕೆ, ಕಳೆದುಕೊಳ್ಳಲು ನಮ್ಮದೇನಿದೆ. ಕಳೆದು ಹೋದ ಕ್ಷಣದಲ್ಲೇ ಕಳೆದೋಗುವೆ ಏಕೆ, ಕಳೆದು ಹೋಗಲು ನಮ್ಮದೇನಿದೆ. ಭಗವಂತನ ಆಟದಲ್ಲಿ ಪಾತ್ರ ಮಾಡೋರು ನಾವು, ಸೂತ್ರ ಅಂತೂ ಅವನ ಕೈಲಿದೆ. ಭಗವಂತನ ಆಟದಲ್ಲಿ ಪಾತ್ರ ಮಾಡೋರು ನಾವು, ಸೂತ್ರ ಅಂತೂ ಅವನ ಕೈಲಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನನಗೆ ಇದು ಅಯಾಚಿತವಾಗಿ ಅಯೋಚಿತವಾಗಿ ಬಂದಂತಹ ಒಂದು ಜವಾಬ್ದಾರಿ. ನಾನು ಎಡ್ವರ್ಡ್ ಲೋಬೋ ತೊಕ್ಕೋಟ್ ಅವರು ನನ್ನನ್ನು ಕವಿಗೋಷ್ಠಿಯಲ್ಲಿ ಹೆಸರು ಹಾಕ್ತೇನೆ ಅಂತ ಹೇಳಿದಾಗ ಬೇಡ ಅಂದಿದ್ದೆ. ಆದ್ರೆ ನಾನು ಬರ್ತೇನೆ ಅಂದಿದ್ದೆ. ಅವರು ಹೆಸರು ಹಾಕಿದ್ದಾರೆ. ಇಲ್ಲಿ ಬಂದ ಮೇಲೆ ಏನು ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಅನಿರೀಕ್ಷಿತವಾಗಿ ನನಗೆ ನೀಡಿದ್ದಾರೆ. ಅದು ಒಂದು ಗೌರವ ಅಂತ ತಿಳ್ಕೊಳ್ತೇನೆ. ಅದು ನಿಮ್ಮೆಲ್ಲರ ಪ್ರೀತಿ ಆದರ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಭಾಷಣಕಾರ ಅಲ್ಲ, ಹಾಗಾಗಿ ದೊಡ್ಡ ಭಾಷಣವನ್ನೇನು ಮಾಡೋದಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಇದು ಚುಟುಕು ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ದಕ್ಷಿಣ ಕನ್ನಡ ಇದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಯೋಜನೆಗೊಂಡಿರುವಂತಹ ಒಂದು ಕವಿಗೋಷ್ಠಿ, ಅದು ಕೂಡ ಬಹು ಭಾಷಾ ಕವಿಗೋಷ್ಠಿ. ಇಲ್ಲಿ ಮುಖ್ಯವಾಗಿ ನಾನು ಎಡ್ವರ್ಡ್ ಅವರಿಗೆ ಕೇಳಿದೆ ನನ್ನ ಸಂಪರ್ಕಕ್ಕೆ ಬಂದಾಗ, ಇದು ನಾವು ಚುಟುಕುಗಳನ್ನೇ ಓದಬೇಕಾ ಹೇಗೆ ಅಂತೇಳಿ. ಅಲ್ಲಿಯ ಪಾತ್ರ ಇಲ್ಲಿ ಭಾಗವಹಿಸುವುದಾಗಿತ್ತು. ಅದಕ್ಕೆ ಹಾಗೇನಿಲ್ಲ, ಕವಿತೆ ಓದಬಹುದು ಅಂತ. ಮತ್ತೆ ಕೊನೆಗೆ ಒಂದು ಚುಟುಕು ಕೂಡ ಓದಬಹುದು ಅನ್ನುವಂಥ ಒಂದು ಮಾತು ಬಂತು. ಅದು ಏನೇ ಇರಲಿ, ಇವತ್ತಿನ ಈ ಒಂದು ಸಮಾರಂಭ
ಕವಿಗಳಿಗೂ ಕಮ್ಮಿ ಇಲ್ಲ, ಕಿವಿಗಳಿಗೂ ಕಮ್ಮಿ ಇಲ್ಲ. ಎಲ್ಲರೂ ಸಹೃದಯರು, ಹಿರಿಯರಿದ್ದಾರೆ. ನೇಮ ಪೂಜಾರಿ ಅವರು ಹೇಳಿದರು, ಹಿರಿಯರ ಎಲ್ಲ ಬೇರೆಯವರನ್ನು ನೋಡಿ ಕಿರಿಯರನ್ನು ನೋಡಿ ಅವ್ರು ಹೇಳ್ತಾರೆ, ಅಂದ್ರೆ ನಿಮ್ಮಲ್ಲಿ ಒಂದು ಮಾತ್ರ ಕಮ್ಮಿ, ಏನು ಪ್ರಾಯ ಅಂತೇಳಿ. ಅವರು ಹಿರಿಯರು ಅಂತೇಳಿ. ಆದ್ರೆ ಪ್ರಾಯ ಕಮ್ಮಿ ಆದ್ರೂ ಕೂಡ ಅಭಿಪ್ರಾಯದಲ್ಲಿ ಕಮ್ಮಿತನ ಏನು ಇರೋದಿಲ್ಲ. ಅದು ಎಲ್ಲರ ಅಭಿಪ್ರಾಯಗಳನ್ನು ನಾವು ಮನ್ನಿಸಬೇಕಾಗ್ತದೆ ಅನ್ನುವುದನ್ನು ಕೂಡ ಈ ಚುಟುಕು ಸಾಹಿತ್ಯ ಪರಿಷತ್ತು ಅದನ್ನು ಪರಿಗಣಿಸಿದೆ ಮತ್ತು ಗಂಭೀರವಾಗಿ ಅದನ್ನು ನಿರ್ವಹಿಸಿದೆ ಕೂಡ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನನ್ನ ಭಾಷಣ ಅಲ್ಲ ಇದು, ಒಂದೆರಡು ಮಾತುಗಳನ್ನು, ತಕ್ಷಣಕ್ಕೆ ಬರುವಂತಹ ಒಂದೆರಡು ಆಲೋಚನೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ. ಎಲ್ಲ ಮುಖ್ಯವಾಗಿ ಇಲ್ಲಿ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕನ್ನಡ, ಹವ್ಯಕ, ತುಳು, ಕೊಂಕಣಿ, ಬ್ಯಾರಿ, ಹಿಂದಿ, ಮುಂದಕ್ಕೆ ಒಂದು ತಮಿಳು ಕೂಡ ಬರಲಿಕ್ಕಿದೆ, ಕಿವಿ ಅರಳಿಸಿ ನಿಲ್ಲಬಹುದು. ಈ ಎಲ್ಲ ಆದಷ್ಟು ಬಹುಭಾಷಿಕವಾದಂತಹ ಎಲ್ಲ ಕವಿ ಮನಸ್ಸುಗಳಿಗೆ ತೆರೆದಿಟ್ಟ ವೇದಿಕೆ ಇದಾಗಿದೆ. ಇಲ್ಲಿ ಎಲ್ಲ ಕವಿತೆಗಳನ್ನಾಗಲಿ ಚುಟುಕುಗಳನ್ನಾಗಲಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತಂತೂ ನಾನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಇಲ್ಲಿ ಪ್ರಸ್ತುತಗೊಂಡಂತಹ ಎಲ್ಲ ಕವಿತೆಗಳಿರಬಹುದು, ಚುಟುಕುಗಳಿರಬಹುದು, ಬೇರೆ ಬೇರೆ ಭಾಷೆಗಳ ಪ್ರಸ್ತುತಿಗಳು ಇರಬಹುದು, ಅವು ಎಲ್ಲವಲ್ಲಿ ಕೂಡ ಒಂದು ರೀತಿಯ ಒಂದು ಭಾವ, ಒಳ್ಳೆಯ ಭಾವ ಇದೆ, ಒಳ್ಳೆಯ ಧ್ವನಿ ಇದೆ. ಅದನ್ನು ಕೆಲವರಂತೂ ಅದರ ವಾಚನದಲ್ಲಿ ಕೂಡ ಅದನ್ನು ಅಷ್ಟೇ ಅರ್ಥಗರ್ಭಿತವಾಗಿ, ಅಷ್ಟೊಂದು ಧ್ವನಿಯುತವಾಗಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಒಳ್ಳೆ ಕವನ ಕವಿತೆ ಬರೆದಿರ್ತಾರೆ, ಆದರೆ ಇಂತಹ ವೇದಿಕೆಗೆ ಬಂದು ಪ್ರಸ್ತುತಪಡಿಸುವಾಗ ಏನೋ ಧ್ವನಿಯಲ್ಲಿನ ಏರುಪೇರಿನಿಂದಾಗಿ ಕವಿತೆಯ ಧ್ವನಿ ಉಡುಗಿ ಹೋಗುವುದುಂಟು. ಅದು ಕೆಲವೊಂದು ತಾಂತ್ರಿಕ ಕಾರಣಗಳು ಇರ್ತವೆ, ಅದು ಬದಿಗಿರಲಿ. ಇಲ್ಲಿ ಪ್ರಸ್ತುತಪಡಿಸಿದಂತ ಎಲ್ಲ ಕವಿಗಳು, ಕವಯಿತ್ರಿಯರು ಎಲ್ಲರೂ ಕೂಡ ಅಭಿನಂದನಾರ್ಹರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲ ಒಂದೊಂದು ಹೆಸರು ಹೇಳಿದ್ರೆ ಮತ್ತೆ ಒಬ್ಬರದ್ದು ಬಿಟ್ಟ ಹಾಗೆ ಆಗ್ತದೆ, ಯಾಕಂದ್ರೆ ಎಲ್ಲರೂ ನನಗೆ ಆತ್ಮೀಯರು. ಹಾಗೆ ಯಾರ ಹೆಸರನ್ನು ನಾನು ಪ್ರಸ್ತಾಪ ಮಾಡೋದಿಲ್ಲ. ಕೆಲವೊಂದು ಏನು ಅನಿರೀಕ್ಷಿತವಾಗಿ ಒಂದೆರಡು ಹೆಸರು ಪ್ರಸ್ತಾಪ ಮಾಡಿದ್ದೇನೆ, ಅದು ತಕ್ಷಣಕ್ಕೆ ಬಂದಂತದ್ದು. ಯಾಕಂದ್ರೆ ಪ್ರತಿಯೊಬ್ಬ ಕವಿಯಾಗಿ ಗುರುತಿಸಿ ಒಬ್ಬೊಬ್ಬರ ಹೆಸರನ್ನು ಹೇಳಿದ್ರೆ ಅವರ ಕವಿತೆಯ ವಸ್ತು, ವೈವಿಧ್ಯ, ಭಾಷಾ ಪ್ರಯೋಗ ಇದರ ಬಗ್ಗೆ ಮಾಡಬೇಕಾದ್ರೆ ನಾವು ತುಂಬಾ ವಿಶ್ಲೇಷಣೆ ಮಾಡಬೇಕಾದ್ರೆ ಚುಟುಕಿನ ಸಮಾರಂಭ ಅದು ಇನ್ನಷ್ಟು ಹೊತ್ತಿಗೆ ಎಟಕದ ಸಮಾರಂಭ ಆಗಿ ದೀರ್ಘ ಆಗಬಹುದು. ಅದಕ್ಕಾಗಿ ನಾನು ಈ ನೆಲೆಯಲ್ಲಿ ಒಂದು ಅಧ್ಯಕ್ಷೀಯ ಒಂದು ಅನಿರೀಕ್ಷಿತವಾಗಿ ಒದಗಿ ಬಂದಂತಹ ಒಂದು ಜವಾಬ್ದಾರಿಯನ್ನು ಸಂತೋಷದಿಂದ ನಾನು ಅನುಭವಿಸಿದ್ದೇನೆ. ಮತ್ತು ಆ ನೆಲೆಯಲ್ಲಿ ನನಗೆ ಅನಿಸಿತು, ಅದು ತಕ್ಷಣಕ್ಕೆ ನನಗೆ ಎಲ್ಲ ಇದು ಸಹಿ ಮಾಡಲಿಕ್ಕೆ ಪ್ರಮಾಣ ಪತ್ರಗಳು ಬಂದು, ಈ ಅಧ್ಯಕ್ಷರಿಗಿಂತ ಇದು ಇಲ್ಲಿ ಅಧ್ಯಕ್ಷರ ಹಾಕುವುದೇ ಸ್ವಲ್ಪ ಹೆಚ್ಚು ಹೊತ್ತು ತಗೊಳ್ಳುವಂತಹದ್ದು ಅಂತ. ಆದ್ರೆ ಅಷ್ಟು ದೀರ್ಘ ತಗೊಳ್ಳದೆ ಸ್ವಲ್ಪ ಹೊತ್ತಿನಲ್ಲಿ ನನಗೆ ಮಾತಾಡ್ಲಿಕ್ಕೆ, ಈಗ ನಾನು ಮಾತಾಡ್ತಾ ಹೋದ್ರೆ ಏನಾಗ್ತದೆ ಅಂದ್ರೆ ನಮಗೆ ಸಮಯದ ಮಿತಿ ತಿಳಿಯದೆ ಅತಿ ಆಗಬಹುದು. ಅದಕ್ಕೆ ಮಾತನ್ನು ಇಲ್ಲಿ ನಿಲ್ಲಿಸ್ತೇನೆ. ಈ ಅಧ್ಯಕ್ಷೀಯ ಒಂದು ಸ್ಥಾನವನ್ನು ನೀವೆಲ್ಲ ಕೊಟ್ಟಿದ್ದೀರಿ, ಅಂದ್ರೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕವಿ ಸಜ್ಜನರು, ನಿಮಗೆಲ್ಲರಿಗೂ ನಾನು ಏನು ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಒಂದು ಪ್ರಸ್ತುತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕಂದ್ರೆ ಹೆಚ್ಚು ಮಾತಾಡೋ ಹೊತ್ತು ಇದಲ್ಲ. ಆಗ ಒಬ್ಬರು ಪಂಚ್ ಕೊಡ್ಲಿಕ್ಕೆ ನೋಡಿದ್ರು, ಈಗ ಲಂಚ್ನ ಹೊತ್ತು ಬಂದಿದೆ. ಹಾಗಾಗಿ ನಾವು ಶೀಘ್ರವಾಗಿ ಮುಗಿಸಬೇಕಾಗಿದೆ. ಚುಟುಕಿನ ಚುರುಕಿನ ಸನ್ಮಿತ್ರರಿಗೆ ಹಾಗೂ ಸರ್ವ ಸಹೃದಯ ಸಜ್ಜನ ಅಕ್ಷರಿಕ ಬಂಧುಗಳಿಗೆಲ್ಲ ನಮಸ್ಕಾರ, ವಣಕ್ಕಂ, ಸೊಲ್ಮೆಲು. ನಾನು ರಚಿಸಿರುವ ತಮಿಳು ಕವಿತೆ ಒಟ್ರುಮೈ ಕನ್ನಡ ಅನುವಾದದೊಂದಿಗೆ ನಿಮ್ಮ ಮುಂದೆ. ಕೇಳುವೆ ಒಂದ್ರು ನಾತ ಕೇಳ್ಪೇನ್ ಒಟ್ರುಮೈ ಸೊನ್ನಾಲ್ ಎನ್ನ, ಕೇಳುವೆ ನೊಂದು ಮಾತನು ನಿಮ್ಮಲ್ಲಿ ಒಗ್ಗಟ್ಟು ಎನ್ನಲದು ಏನು, பத்தாள் சேர்ந்து ஒட்டாக்க இருந்தால் அதுதா ஒற்றுமை அண்ணா, ಹತ್ತಾರು ಮಂದಿಯು ಒಟ್ಟಾಗಿ ಇರುವುದು ಅದುವೇ ಒಗ್ಗಟ್ಟು ಅಣ್ಣ. வாழ்க்கை ಎಂಬುದು ಮೂರೇ ನಾಳ್ ವೀಣಾಕ ಪೋವದು ವೇಣಾಂ, ಬಾಳುವೆ ನಮಗದು ಮೂರೇ ದಿವಸ ವ್ಯರ್ಥವಾಗ ಬಿಡುವುದು ಸಲ್ಲ. ஒருத்தன் கொருவன் அன்போடு இருந்தால் சொல்றாಲು ಎಲ್ಲೋரும் ವಣಕ್ಕಂ, ಒಬ್ಬರಿಗೊಬ್ಬರು ಒಲವನ್ನು ತೋರಲು ಕೊಂಡಾಡುವರೆಲ್ಲರೂ ನಮಿಸಿ. ಮಿಳಗಾಯಿ ಒಂದೆಲ್ ಕುಳಂಬು ಆಗಾದು ಒಟ್ಟುಮೈ ಇರಿಂದಲ್ ಒಳರ್ಚಿ, ಒಂದೇ ಮೆಣಸಲಿ ಸಾಂಬಾರು ಆಗದು ಎಲ್ಲವೂ ಸೇರೆ ಮೇಲೋಗರವು. மக்கள் நாம் ஒன்றாக இருந்தால் பகையாளர்களுக்கு அதிர்ச்சி, ಜನಗಳು ನಾವು ಒಂದಾಗಿ ಇರುತ್ತಿರೆ ಅರಿಪಡೆಯೂ ಅಳುಕುವುದಕ್ಕೆ. விரலும் ஐந்தும் கையில் ஒன்றும் இருந்தால் அது தான் முட்டி,
ಬೆರಳುಗಳೈದು ಕೈಯೊಂದಲೇ ಇರಲು ಅದಲ್ಲವೇ ಬಲಯುತ ಮುಷ್ಟಿ. பிரிந்து விட்டு கலற்றி விட்டால் எப்படி இருக்கும் ಗಟ್ಟಿ. ಬಿಡಿಗೊಳಿಸಿ ಕದಲಿಸಿ ಇಡಲು ಆಗುವುದೇ ಅದು ಬಲುಗಟ್ಟಿ. ಇಂದ ಕವಿತೆ ಮುಡಿವಡೆಯಿಂದದು. ಎಲ್ಲರಿಗೂ ವಣಕಂ, ನಮಸ್ಕಾರ, ಸುಲ್ಮೆಲು. ಗೋಷ್ಠಿಯ ನಿಯಮದಂತೆ ಈಗ ಒಂದು ಚುಟುಕು. ನಾನು ನೀನು ಬಲಾಢ್ಯರು ನಾವಿರೇ ಮೂಡುವ ಭಾವವು ನಾನು ನಾನು ನಾನು. ದುರ್ಬಲಗೊಳ್ಳಲು ಬೇಡುವರೆಲ್ಲರೂ ದೇವರೇ ಕಾಪಾಡು ನೀನು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸದವಕಾಶಕ್ಕಾಗಿ ನಾನು ತುಂಬಾ ಸಂತೋಷ ಪಡ್ತೇನೆ. ದೀಕ್ಷಿತಾ ಬೆಲ್ಲೇರಿಯನ್ ಸಿಕ್ವೇರ, ಸುಮಂಗಲ ದಿನೇಶ್ ಶೆಟ್ಟಿ, ಬಾಣಿ ಲೋಕಯ್ಯ, ಚಂದ್ರಿಕಾ ಕೈರಂಗಳ, ಉಮರ್ ಫಾರೂಕ್, ಕಾಂಚನ ಕೋಟೆಕಾರು, ಅರ್ಚನಾ ಎಂ ಬಂಗೇರ ಕುಂಪಲ, ಖುಷಿ, ಪಂಕಜ ಕೆ ಮುಡಿಪು, ಶ್ರೀನಿವಾಸ್ ದೇವಾಡಿಗ, ಗುಣವತಿ ಕಿನ್ಯ, ಮನ್ಸೂರ್ ಮುಲ್ಕಿ, ರಮಿತಾ ಕುತ್ತ, ಎಸ್ ಕೆ ಕುಂಪಲ, ಕಿರಣ್ ರಾಜ್, ಎಡ್ವರ್ಡ್ ಲೋಬೋ, ಲತಾ ವಿಕ್ರಮದತ್ತ, ಪ್ರವೀಣ್ ಅಮ್ಮೆಂಬಳ, ಯೋಗೇಶ್ ಮಲ್ಲಿಗೆ ಮಾಡು. ಹೊಸಕುರಲ್ ಚಾನೆಲ್ನ ಸಿನಾನ್ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳಿ.